ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ರಾಜ್ಯ ದೇಶವು ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೋರಾಗಿ ಏಕರೂಪ ನಾಗರಿಕ ಸಂಹಿತೆಯ ವಿಚಾರವಾಗಿ ಬಹಳಷ್ಟು ಕಿಚ್ಚು ನಮ್ಮ ದೇಶದಾದ್ಯಂತ ಹರಿದಾಡ್ತಾ ಇದೆ. ಎಕ್ಸಾಕ್ಟ್ಲಿ ನಾವು ಅನ್ಕೊಂಡಾಗನೆ ಈ ರೀತಿಯ ಒಂದು ಏಕರೂಪ ನಾಗರಿಕ ಸಂಹಿತೆ ಅಥವಾ ಈ ರೀತಿಯ ಹೊಸ ಕಾನೂನನ್ನ ಹೊಸ ಮಸೂದೆಯನ್ನ ಯಾರಾದ್ರೂ ತರ್ತಾರೆ ಅಂತ ಬಂದಾಗ, ಅದು ಯಾವುದೇ ಸರ್ಕಾರಗಳಾಗಿರ್ಬೋದು ತರ್ತಾರೆ ಅಂತ ಬಂದಾಗ ಅಲ್ಲಿ ಪರ ವಿರೋಧವಾಗಿರುವಂತಹ ಚರ್ಚೆಗಳಿರುವಂಥದ್ದು ಸಹಜ. ಜೊತೆಗೆ ಅದಕ್ಕಾಗಿರುವಂತಹ ಕೆಲವು ಬಣಗಳು ಹುಟ್ಟಿಕೊಳ್ಳುವಂಥದ್ದು ಕೂಡ ಸಹಜ. ಹಾಗಾಗಿ ಎಕ್ಸ್ಪೆಕ್ಟೆಡ್ಲಿ ಈ ಬಾರಿಯೂ ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು ಏನಿದೆ ಇದಕ್ಕೆ ಜಾರಿಯನ್ನ ಮಾಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರ ಹೊರಟಿದ್ರೆ, ನರೇಂದ್ರ ಮೋದಿ ಅವರು ಪ್ರಧಾನಿ ಅವರು ಈ ಬಗ್ಗೆ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಈ ಬಾರಿ ಲೋಕಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಕೇಂದ್ರ ಸರ್ಕಾರ ಏನಿದೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತರುತ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಈಗಾಗಲೇ ಇದರ ವಿರೋಧವಾಗಿ ಕೆಲವು ಅಲೆಗಳು ಕೂಡ ಎದ್ದಿರುವಂಥದ್ದು, ಕೆಲವು ಬಣಗಳು ಕೂಡ ಎದ್ದಿರುವಂಥದ್ದು, ಕೆಲವು ಪಕ್ಷಗಳು ಕೂಡ ಎದ್ದಿರುವಂಥದ್ದು. ಆದ್ರೆ ಬಹುಶಃ ಇಲ್ಲಿ ವಿಚಿತ್ರ ಅಂತ ಬಂದಾಗ ಆಮ್ ಆದ್ಮಿ ಪಾರ್ಟಿ ಇದಕ್ಕೆ ಸಹಮತವನ್ನ ಕೊಡ್ತಾ ಇದೆ. ಆದ್ರೆ ಮತ್ತೊಂದು ವಿಪಕ್ಷ ಆಗಿರುವಂತಹ ಕಾಂಗ್ರೆಸ್ ಏನಿದೆ, ಜೊತೆಗೆ ಇತರ ಬಣಗಳು ಏನಿದೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕೆ ಅಂತ ಬಂದಾಗ ಒಂದೇ ದೇಶ ಒಂದೇ ಕಾನೂನು ಯಾಕೆ ಬೇಡ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳುವವರಿದ್ದಾರೆ. ಆದ್ರೆ ನಮ್ಮ ಭಾರತ ದೇಶ ಅಂತ ಬಂದಾಗ ಇತರ ರಾಷ್ಟ್ರಗಳಿಗೆ ವಿಭಿನ್ನವಾಗಿರುವಂತದ್ದು, ಇಲ್ಲಿ ಜಾತ್ಯತೀತವಾಗಿರುವಂತಹ ಒಂದು ರಾಷ್ಟ್ರ ಇದು. ಇಲ್ಲಿ ವಿವಿಧವಾಗಿರುವಂತಹ ವೈವಿಧ್ಯತೆಯಲ್ಲಿ ಏಕತೆ ಇದೆ. ಸೊ ಅದರಲ್ಲಿ ಧಾರ್ಮಿಕತೆ ಇದೆ. ಹಾಗಾಗಿ ಅವರವರ ಹಕ್ಕುಗಳನ್ನ ಚಲಾಯಿಸುವುದಕ್ಕೆ ಈ ಏಕರೂಪ ನಾಗರಿಕ ಸಂಹಿತೆ ಬಹಳಷ್ಟು ತೊಡಕನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ವಾದ. ಇವೆಲ್ಲದರ ಜೊತೆಗೆ ಈಗಾಗಲೇ ಈ ಚರ್ಚೆ ಏನಿದೆ ಬಹಳಷ್ಟು ಕಾವನ್ನ ಪಡೆದುಕೊಳ್ತಾ ಇದೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಒಂದೇ ದೇಶ ಒಂದೇ ನಾಗರಿಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಒಂದು ಮನೆ ಅಂತ ಬಂದಾಗ ಅದಕ್ಕೆ ಒಂದೇ ಕಾನೂನು ಬೇಕಲ್ವಾ, ಎರಡೆರಡು ಕಾನೂನು ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳುವವರಿದ್ದಾರೆ. ಜೊತೆಗೆ ಒಂದೇ ದೇಶ ಒಂದೇ ಕಾನೂನನ್ನ ಜಾರಿಗೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದ್ರೆ ಕಾಂಗ್ರೆಸ್ ಇದಕ್ಕೆ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕೆ ಅಂತ ಬಂದಾಗ ಇದು ಜಾತ್ಯತೀತ ರಾಷ್ಟ್ರ ಅನ್ನುವಂಥದ್ದು. ಅಷ್ಟೇ ಕೂಡ ಏನಿದು ಏಕರೂಪ ನಾಗರಿಕ ಸಂಹಿತೆ ಹಿಂದಿನಿಂದಲೂ ಕೂಡ ಬಹಳಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ಈ ಒಂದು ವಿಚಾರವನ್ನ ಜಾರಿಗೆ ತರಬೇಕು ಅನ್ನುವಂಥದ್ದು ಸರ್ಕಾರಗಳು ಈಗಾಗಲೇ ಬಹಳಷ್ಟು ಚರ್ಚೆಗಳನ್ನ ನಡೀತಾ ಇದೆ. ಆದ್ರೆ ಯಾಕಾಗಲ್ಲ, ಏನು ಇದರ ತೊಡಕು, ಏನಿದರ ಲಿಮಿಟೇಷನ್ಸ್, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಏಕರೂಪ ನಾಗರಿಕ ಸಂಹಿತೆ ಜಾರಿ ಯಾವಾಗ, ಲಾಭಗಳೇನು, ಪರ ವಿರೋಧ ವಾದ ಏನು? ದೇಶದಲ್ಲಿ ಈಗ ಏಕರೂಪ ನಾಗರಿಕ ಸಂಹಿತೆಯದ್ದೇ ಮಾತು. 2024ರ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಉಳಿದಿರುವ ಹೊತ್ತಲ್ಲಿ ಬಿಜೆಪಿ ಸಮಾನ ನಾಗರಿಕ ಸಂಹಿತೆಯ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಪ್ರಧಾನಿ ಮೋದಿ ಅವರಂತೂ ಒಂದು ದೇಶದಲ್ಲಿ ಎರಡು ಕಾನೂನು ಏಕೆ ಅನ್ನುವ ಪ್ರಶ್ನೆಯನ್ನ ನೇರವಾಗಿ ದೇಶದ ಜನರಿಗೆ ಕೇಳಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಪರ ಬಿಜೆಪಿ ದನಿ ಎತ್ತಿದ್ದೇ ತಡ ಕಾಂಗ್ರೆಸ್ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳು ಸಿಡಿದೆದ್ದಿವೆ. ಆದರೆ ಆಮ್ ಆದ್ಮಿ ಪಕ್ಷ ಏಕರೂಪ ನಾಗರಿಕ ಸಂಹಿತೆ ಜಾರಿಯ ವಿಚಾರದಲ್ಲಿ ಬಿಜೆಪಿಗೆ ತಾತ್ವಿಕ ಬೆಂಬಲವನ್ನ ನೀಡುತ್ತೇವೆ ಎನ್ನುತ್ತಿದೆ. ಈ ಕಾನೂನಿನ ವಿಚಾರದಲ್ಲಿ ಅಷ್ಟೊಂದು ಕಿತ್ತಾಟ ಏಕೆ, ಪರ ವಿರೋಧ ವಾದ ಏನು, ಅಂತಹದ್ದು ಏನಿದೆ ಈ ಕಾನೂನಿನಲ್ಲಿ? ಏನಿದ್ದು ಏಕರೂಪ ನಾಗರಿಕ ಸಂಹಿತೆ? ಒಂದು ಶಾಲೆಯಲ್ಲಿ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿಯ ಯೂನಿಫಾರ್ಮ್ ಇರುತ್ತೆ ಅಲ್ವಾ? ಯಾವುದೇ ಜಾತಿ, ಧರ್ಮ, ಚರ್ಮದ ಬಣ್ಣವನ್ನು ಆಧರಿಸಿ ಭೇದ ಭಾವ ಮಾಡೋದಿಲ್ಲ. ಅದೇ ರೀತಿ ದೇಶದ ಎಲ್ಲಾ ಪ್ರಜೆಗಳಿಗೂ ಒಂದೇ ಕಾನೂನು ಇರಬೇಕು ಅನ್ನೋದು ಬಿಜೆಪಿ ನಿಲುವು. ಇದೇ ಬಿಜೆಪಿ ನಿಲುವು ಮಾತ್ರವಲ್ಲ, ದೇಶದ ಸಂವಿಧಾನ ಕೂಡ ಸಮಾನ ನಾಗರಿಕ ಸಂಹಿತೆ ಜಾರಿ ಆಗಬೇಕು ಎನ್ನುತ್ತದೆ. ಸಂವಿಧಾನದ ಆರ್ಟಿಕಲ್ 44ರಲ್ಲಿ ದೇಶದ ಎಲ್ಲಾ ಜನತೆಗೂ ಸಮಾನ ನಾಗರಿಕ ಸಂಹಿತೆಯನ್ನ ಸರ್ಕಾರ ಖಾತರಿಪಡಿಸಬೇಕು ಎಂದು ಹೇಳಿದೆ. ಇದೇ ಕಾರಣಕ್ಕಾಗಿ ಆಮ್ ಆದ್ಮಿ ಪಕ್ಷ ಕೂಡ ಸಂವಿಧಾನದ ಆಶಯದ ಪರವಾಗಿ ಇರುವ ಸಮಾನ ನಾಗರಿಕ ಸಂಹಿತೆಗೆ ನಮ್ಮ ಬೆಂಬಲ ಇದೆ ಎಂದಿದೆ. ದೇಶದ ಎಲ್ಲಾ ಜನರಿಗೂ ಒಂದೇ ಕಾನೂನು ಈಗ ಇಲ್ಲವೇ? ಭಾರತದಲ್ಲಿ ಕ್ರಿಮಿನಲ್ ಕಾನೂನು ಎಲ್ಲರಿಗೂ ಒಂದೇ. ಐಪಿಸಿ ಹಾಗೂ ಸಿಆರ್ಪಿಸಿ ಸೆಕ್ಷನ್ಗಳಲ್ಲಿ ಯಾವುದೇ ಧರ್ಮಾಧಾರಿತ ಕಾನೂನು ಇಲ್ಲ. ಕೊಲೆ, ಕಳ್ಳತನ, ದರೋಡೆ, ಮೋಸ ಸೇರಿದಂತೆ ಯಾವುದೇ ರೀತಿಯ ಅಪರಾಧ ಎಸಗಿದರೂ ಜಾತಿ ಧರ್ಮ ನೋಡದೆ ಒಂದೇ ರೀತಿಯ ಕಾನೂನು ಅನ್ವಯ ಆಗುತ್ತದೆ. ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆದರೆ ಮದುವೆ, ವಿಚ್ಛೇದನ, ದತ್ತು ಪ್ರಕ್ರಿಯೆ, ಆಸ್ತಿ ಹಂಚಿಕೆ ವಿಚಾರಕ್ಕೆ ಬಂದ್ರೆ ಧರ್ಮಾಧಾರಿತ ಕಾನೂನುಗಳಿವೆ. ಹಿಂದೂ ವಿವಾಹ ಕಾಯ್ದೆ, ಮುಸ್ಲಿಂ ವಿವಾಹ ಕಾಯ್ದೆ, ಹೀಗೆ ಧರ್ಮಾಧಾರಿತವಾಗಿ ಕಾಯ್ದೆ ಕಾನೂನುಗಳಿವೆ.
ಈ ರೀತಿ ಕಾನೂನುಗಳಿಂದಾಗಿ ದೇಶದ ಎಲ್ಲಾ ಜನರು ಮುಕ್ತವಾಗಿ ಬೆರೆಯಲು ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕಾಯ್ದೆಯ ಪರ ಇರುವವರ ನಿಲುವು. ಹೀಗಾಗಿ ನ್ಯಾಯಾಲಯಗಳು ಕೂಡ ಕಾಲಕಾಲಕ್ಕೆ ಸಮಾನ ನಾಗರಿಕ ಸಂಹಿತೆ ದೇಶದಲ್ಲಿ ಆದಷ್ಟು ಬೇಗ ಜಾರಿ ಆಗಲಿ ಎನ್ನುತ್ತಿವೆ. ಸುಪ್ರೀಂ ಕೋರ್ಟ್ ಕೂಡ ಏಕರೂಪ ನಾಗರಿಕ ಸಂಹಿತೆ ಪರ ನಿಂತಿದೆ. ಏಕರೂಪ ನಾಗರಿಕ ಸಂಹಿತೆಯ ಲಾಭಗಳು ಏನು? ಮೊದಲೇ ಹೇಳಿದಂತೆ ಏಕರೂಪ ನಾಗರಿಕ ಸಂಹಿತೆಯು ದೇಶದ ಎಲ್ಲಾ ಜನ ಸಮುದಾಯವು ಒಂದಾಗಿ ಮುನ್ನಡೆಯಲು ಪೂರಕವಾಗಿದೆ. ಇದಲ್ಲದೆ ಏಕರೂಪ ನಾಗರಿಕ ಸಂಹಿತೆ ಜಾರಿಯಿಂದ ಹಲವು ಲಾಭಗಳು ಆಗುತ್ತವೆ. ವಿವಾಹ ವಿಚ್ಛೇದನ, ಆಸ್ತಿ ಹಂಚಿಕೆಯ ವೇಳೆ ಲಿಂಗ ತಾರತಮ್ಯ ಇಲ್ಲವಾಗುತ್ತದೆ. ಸ್ತ್ರೀಯರು ಪುರುಷರು ಇಬ್ಬರು ಸಮಾನರು ಎಂಬ ಭಾವ ಮೂಡುತ್ತದೆ. ಈ ಭಾವನೆಯು ರಾಷ್ಟ್ರದ ಏಕತೆ, ಸಮಗ್ರತೆಗೆ ಪೂರಕವಾಗಿರುತ್ತದೆ. ಈ ಮೂಲಕ ಧರ್ಮಾಧಾರಿತ ಕಾನೂನುಗಳಿಂದ ಆಗುವ ಅನ್ಯಾಯ ಸರಿಪಡಿಸಬಹುದು. ಯುವ ಸಮುದಾಯದ ಆಶಯಗಳಿಗೆ ಪೂರಕವಾದ ಈ ಕಾನೂನು ದೇಶದ ಎಲ್ಲರೂ ಒಮ್ಮತದ ಧ್ವನಿಯಿಂದ ಮಾತನಾಡುವಂತಹ ವ್ಯವಸ್ಥೆ ಸೃಷ್ಟಿಸುತ್ತದೆ. ಜೊತೆಗೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಸರಳವಾಗುತ್ತದೆ. ಹೀಗಾಗಿ ಅತಿ ವೇಗವಾಗಿ ನ್ಯಾಯದಾನ ಪ್ರಕ್ರಿಯೆ ನಡೆಸಬಹುದು. ಈ ಕಾನೂನು ದೇಶದ ಜನರಲ್ಲಿ ಜಾತ್ಯತೀತ ಮನೋಧರ್ಮ ಬೆಳೆಸುತ್ತದೆ. ಈ ಮೂಲಕ ವೋಟ್ ಬ್ಯಾಂಕ್ ರಾಜಕೀಯಕ್ಕೂ ಅಂತ್ಯವನ್ನ ಹಾಡಬಹುದಾಗಿದೆ. ಬೇರೆ ದೇಶದಲ್ಲೂ ಸಮಾನ ನಾಗರಿಕ ಸಂಹಿತೆ ಇದೆಯೇ? ಮುಂದುವರಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿರುವಂತಹ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ರಷ್ಯಾ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಸಮಾನ ನಾಗರಿಕ ಸಂಹಿತೆ ಇದೆ. ಇಲ್ಲಿ ಯಾವುದೇ ಜಾತಿ, ಧರ್ಮ, ಲಿಂಗ ತಾರತಮ್ಯ ಇಲ್ಲವೇ ಇಲ್ಲ. ಕ್ರಿಮಿನಲ್ ಹಾಗೂ ವೈಯಕ್ತಿಕ ಕಾನೂನು ಎಲ್ಲವೂ ಎಲ್ಲರಿಗೂ ಒಂದೇ ಆಗಿದೆ. ಹೀಗಾಗಿ ಈ ರಾಷ್ಟ್ರಗಳು ಆರ್ಥಿಕವಾಗಿ ಮುನ್ನಡೆ ಸಾಧಿಸುವುದಕ್ಕೂ ಈ ಕಾನೂನುಗಳು ನೆರವಾಗಿವೆ. ಹಾಗೆ ನೋಡಿದ್ರೆ ನಮ್ಮ ದೇಶದಲ್ಲೂ ಗೋವಾ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಇದೆ. 1954ರಲ್ಲಿ ಗೋವಾ ರಾಜ್ಯವು ಭಾರತದ ಒಕ್ಕೂಟ ಸೇರುವ ಮುನ್ನವೇ ಆ ರಾಜ್ಯದಲ್ಲಿ ಪೋರ್ಚುಗೀಸರು ಏಕರೂಪ ನಾಗರಿಕ ಸಂಹಿತೆ ರೂಪಿಸಿದ್ರು. ಆ ಕಾನೂನು ಈಗಲೂ ಗೋವಾ ರಾಜ್ಯದಲ್ಲಿ ಮುಂದುವರೆದಿದೆ. ಇದೇ ಕಾನೂನು ದೇಶದ ಎಲ್ಲಾ ರಾಜ್ಯಗಳಲ್ಲೂ ಜಾರಿಗೆ ಬರಬೇಕು ಅನ್ನೋ ಕೂಗು ಮೊದಲಿನಿಂದಲೂ ಇದೆ. ಅದರಲ್ಲೂ ಶಾಹಬಾನು ಬೇಗಂ ಪ್ರಕರಣ ತುಂಬಾನೇ ಪ್ರಮುಖವಾದದ್ದು. ಈಕೆಯ ಪತಿ ತ್ರಿವಳಿ ತಲಾಖನ್ನು ನೀಡಿದ್ರು, ಆದರೆ ಜೀವನಾಂಶವನ್ನೇ ಕೊಟ್ಟಿರಲಿಲ್ಲ. ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಸುಪ್ರೀಂ ಕೋರ್ಟ್ ಕೂಡ ದೇಶದಲ್ಲಿ ಆದಷ್ಟು ಬೇಗ ಸಮಾನ ನಾಗರಿಕ ಸಂಹಿತೆ ಜಾರಿ ಆಗಲಿ ಎಂದಿತ್ತು. 1985ರಲ್ಲಿ ಸುಪ್ರೀಂ ಕೋರ್ಟ್ ಈ ನಿರ್ದೇಶನ ನೀಡಿದ್ದರೂ ಇಂದಿಗೂ ಕಾನೂನು ಜಾರಿಯಾಗಿಲ್ಲ. ಶಾಹಬಾನು ಪ್ರಕರಣದ ಬಳಿಕ ಎಷ್ಟೋ ಮುಸ್ಲಿಂ ಮಹಿಳೆಯರು ತ್ರಿವಳಿ ತಲಾಖ್ ವಿರುದ್ಧ ಧ್ವನಿ ಎತ್ತಿದ್ರು. ದೇಶದಲ್ಲಿ ಈಗ ತ್ರಿವಳಿ ತಲಾಖ್ ರದ್ದಾಗಿದೆ. ಆದರೆ ಏಕರೂಪ ನಾಗರಿಕ ಸಂಹಿತೆ ಮಾತ್ರ ಹಾಗೆಯೇ ಉಳಿದು ಹೋಗಿದೆ. ಇದು ಸಂಕ್ಷಿಪ್ತವಾಗಿರುವಂತಹ ಚಿತ್ರಣ. ಒಂದ್ಸಲ ನೋಡ್ಕೊಂಡು ಬಂದ್ರೆ ಯಾವ ರೀತಿ ಅಂತ ಬಂದಾಗ ಏಕರೂಪ ನಾಗರಿಕ ಸಂಹಿತೆ ಯಾಕೆ ಇಲ್ಲಿ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಹುಟ್ಟಿಕೊಂಡಿದೆ ಅನ್ನುವಂಥದ್ದು ಬಂದಾಗ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇದು ಬಹಳಷ್ಟು ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಯೂನಿಫಾರ್ಮ್ ಸಿವಿಲ್ ಕೋಡ್, ಆದ್ರೆ ಏನಿದು ಕತೆ, ಯಾತಕ್ಕೋಸ್ಕರ ಬೇಕು ಅಂತ ಬಂದಾಗ ಸಂಕ್ಷಿಪ್ತವಾಗಿ ಚಿತ್ರಣಗಳನ್ನು ನೋಡ್ಕೊಂಡು ಬಂದ್ರಿ. ತದನಂತರ ನಾನು ಇವತ್ತು ಚರ್ಚೆನ ಪ್ರಾರಂಭ ಮಾಡ್ತೀನಿ. ಯಾಕೆ ಬೇಕು ಅಥವಾ ಯಾಕೆ ಬೇಡ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇದರಲ್ಲಿ ಏನ್ ತೊಡಕುಗಳಿವೆ ಅಥವಾ ಇದನ್ನು ಜಾರಿಗೆ ಮಾಡಿದ್ರೆ ಯಾರಿಗೆ ಲಾಭ ಅಥವಾ ಯಾರಿಗೆ ನಷ್ಟ ಅನ್ನುವಂಥದ್ದು ರಾಜಕೀಯ ಹೊರತಾಗಿಯೂ ಕೂಡ ನಿಜವಾಗ್ಲೂ ಕೂಡ ಇದರಲ್ಲಿ ಹುರುಳಿದೆಯಾ ತಿರುಳಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡಲೇಬೇಕಾಗುತ್ತೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ಬಿಜೆಪಿಯಿಂದ ರಾಧಾಕೃಷ್ಣ ಅವರು ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಬಿಜೆಪಿ ವಕ್ತಾರರು, ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ನ್ಯಾಯವಾದಿಗಳು ದಿನಕರ್ ಶೆಟ್ಟಿ ಅವರು ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಾಲ್ ಅವರು ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೊತೆಗೆ ತಮ್ಗಳ ಪ್ರಶ್ನೆಗಳು, ತಮ್ಗಳ ಗೊಂದಲ ಅಥವಾ ತಮ್ಗಳಲ್ಲಿ ಇರುವಂತಹ ಏನಾದರೂ ಡೌಟ್ಸ್ ಗಳಿದ್ರೆ ನೇರವಾಗಿ ಮಾತಾಡಬಹುದು. ಯಾಕಂದ್ರೆ ಇದನ್ನ ಜಾರಿಗೆ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಹೊರಟಿರುವಂತಹ ಬಿಜೆಪಿ ಕೇಂದ್ರ ಸರ್ಕಾರ, ಜೊತೆಗೆ ಇದಕ್ಕೆ ಅಪೋಸ್ ಮಾಡ್ತಾ ಇರುವಂತದ್ದೆಲ್ಲ ಇದರಲ್ಲಿ ಬಹಳಷ್ಟು ಲೋಪದೋಷಗಳಿವೆ. ಇದನ್ನ ಜಾರಿ ಮಾಡಿದ್ರೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗುತ್ತೆ ಅಥವಾ ನಮ್ಮ ದೇಶದ ಒಂದು ಜಾತ್ಯತೀತ ಮನೋಭಾವನೆ ಏನಿದೆ ಅದಕ್ಕೆ ಏನು ನಷ್ಟವಾಗುತ್ತೆ, ಅದಕ್ಕೆ ಹಾನಿ ಆಗುತ್ತೆ ಅನ್ನುವಂತಹ ಕಾಂಗ್ರೆಸ್ನವರು ಕೂಡ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈ ಬಗ್ಗೆ ಏನ್ ಹೇಳುತ್ತೆ ನಮ್ಮ ಕಾನೂನು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಈ ಒಂದು ಸಂಹಿತೆಯನ್ನ ಜಾರಿ ಮಾಡುವಲ್ಲಿ ಬಹಳಷ್ಟು ಒಲವನ್ನ ತೋರ್ತಾ ಇದೆ. ಅದು ಯಾಕೆ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕೆಲವುಗಳು ಪ್ರಶ್ನೆ ಇದೆ. ನಮ್ಮ ಜೊತೆ ನ್ಯಾಯವಾದಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಹಾಗಾಗಿ ತಮ್ಮ ಪ್ರಶ್ನೆಗಳಿಗೆ ತೂಕಬದ್ಧವಾಗಿರುವ ಉತ್ತರಗಳು ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರುವಂತದ್ದು ಕಾಂಗ್ರೆಸ್ ಅವರಿಗೆ ಹೋಗ್ತಾ ಇದ್ದೇನೆ. ಎಸ್ ಸರ್, ತಮ್ಮಲ್ಲಿ ಹೋಗ್ತಾ ಇದ್ದೇನೆ. ಏನ್ ಹೇಳ್ತೀರಾ ಸರ್, ಯಾಕೆ ಬೇಡ, ಯಾಕೆ ವಿರೋಧ? ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ನ್ಯಾಯಯುತವಾದ ಬೇಡಿಕೆಯನ್ನು ಖಂಡಿತವಾಗಿಯೂ ಸಪೋರ್ಟನ್ನು, ಬೆಂಬಲವನ್ನು ಕೊಡ್ತಾ ಇದೆ. ಈಗಾಗಲೇ ನಮ್ಮ ರಾಷ್ಟ್ರದಲ್ಲಿ ಕಾನೂನಿನ ಮೂಲಕ ಯಾರಿಗೆ ಅನ್ಯಾಯ ಮಾಡಿದವರ ವಿರುದ್ಧ ಅವರಿಗೆ ಕಾನೂನಿನಲ್ಲಿ ಶಿಕ್ಷೆ ಕೊಡಲಿಕ್ಕೆ ಖಂಡಿತವಾಗಿಯೂ ಸಮಾನತೆ ಇದೆ.
ಅದು ಮುಸ್ಲಿಂ ಇರ್ಲಿ, ಹಿಂದೂಗಳಿರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಅಥವಾ ಪಾರ್ಸಿ ಇರ್ಲಿ, ಜೈನ ಇರ್ಲಿ, ಯಾರು ಕೂಡ ತಪ್ಪು ಮಾಡಿದ್ರೆ ಖಂಡಿತವಾಗಿಯೂ ಅವರಿಗೆ ಶಿಕ್ಷಿಸುವಂತ ಒಂದು ಕಾನೂನು ಈಗಾಗಲೇ ಸಮಾನವಾಗಿ ಇದ್ದೇ ಇದೆ. ಅದೇ ರೀತಿ ಶಿಕ್ಷಣದಲ್ಲಿ ಕೂಡ ಎಲ್ಲರಿಗೂ ಕೂಡ ಸಮಾನವಾಗಿ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಂತ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಉತ್ತಮವಾದ ಶಿಕ್ಷಣ ಸಿಗಬೇಕು, ಒಳ್ಳೆ ರೀತಿಯ ಶಿಕ್ಷಣ ಸಿಗಬೇಕು, ಎಲ್ಲರಿಗೂ ಒಂದೇ ರೀತಿಯ ಶಿಕ್ಷಣ ಸಿಗಬೇಕೆಂಬ ಶಿಕ್ಷಣದಲ್ಲಿಯೂ ಕೂಡ ಖಂಡಿತವಾಗಿ ಇದೆ. ಕೆಲವೊಂದು ಲೋಪದೋಷಗಳು ಇರ್ಬೋದು. ಇವತ್ತು ನಾವು ಈಗ ಚರ್ಚಿಸಬೇಕಾದ್ರೆ ಈ ಸಮಾನ ನಾಗರಿಕತೆ ಕಾನೂನು ತರುವುದರಲ್ಲಿ ಯಾವೆಲ್ಲ ಅಂಶ ಅಡಕಿದೆ, ಈಗ ನಾವು ಟಿವಿಯಲ್ಲಿ ನಾವು ನೋಡಿದೆ, ಅದು ನಮಗೆ ನಿಜವಾಗಿ ನಮಗೆ ಅದು ಸರಿ ಕಾಣುವುದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು. ಆ ಸುತ್ತೋಲೆಯು ನಮಗೆ ಎಲ್ಲಿಯೂ ಕಂಡು ಬರ್ತಾ ಇಲ್ಲ. ಈಗ ಟಿವಿಯಲ್ಲಿ, ಮಾಧ್ಯಮದಲ್ಲಿ ಎಲ್ಲ ಬರ್ತದೆ, ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಸರ್ಕಾರ ಸುತ್ತೋಲೆಯನ್ನು ಇದೇ ರೀತಿಯಲ್ಲಿ ನಾವು ಒಂದೇ ರೀತಿಯ ನಾಗರಿಕತೆ ಸಂಹಿತೆಯನ್ನು ತರ್ತೇವೆ, ಒಂದು ಕಾಯ್ದೆಯನ್ನು ತರ್ತೇವೆ. ಯಾವುದಕ್ಕೆಲ್ಲ ತರ್ತೀರಿ ನೀವು? ರಾಜಕೀಯಕ್ಕೆ, ಶೈಕ್ಷಣಿಕಕ್ಕೂ, ಧಾರ್ಮಿಕಕ್ಕೂ, ಯಾವುದಕ್ಕೆಲ್ಲ ಅಲ್ಲ, ಎಲ್ಲದಕ್ಕೂ ಯಾವ ರೀತಿಯನ್ನು ನೀವು ತರ್ತೀರಿ? ಇದರ ಬಗ್ಗೆ ಒಂದು ಸುತ್ತೋಲೆ ಹೊರಡಿಸಿದ್ರೆ ಖಂಡಿತವಾಗಿಯೂ ಇಷ್ಟು ದಿನ ಸಾಕಾಗ್ಲಿಕ್ಕಿಲ್ಲ. ಒಂದು ಸ್ವಲ್ಪ ದಿನ ಒಂದು ಕೊಟ್ರೆ, ಈಗ 150 ದಿನ ಕೊಟ್ಟಿದ್ದಾರೆ, ಅದು ಸಾಕಾಗ್ಲಿಕ್ಕಿಲ್ಲ. ಏನೋ ಸ್ವಲ್ಪ ದಿವಸ ಕೊಟ್ರೆ ಒಳ್ಳೆ ರೀತಿ ಉತ್ತಮವಾದ ಒಂದು ಚರ್ಚೆ ಈ ದೇಶದಲ್ಲಿ ನಡಿಬೇಕು. ಬರೀ ಒಂದು ಚುನಾವಣೆಯ ಒಂದು ಪ್ರಣಾಳಿಕೆಯಾಗಿ, ಒಂದು ಚುನಾವಣೆಗೋಸ್ಕರ ಈ ಒಂದು ನಾಟಕ NRC ಅಂತ ಬಂತಲ್ಲ, ಆ ತರದ್ದು ಚುನಾವಣೆ ಬರುವ ರೀತಿಯಲ್ಲಿ ಇವರ ಒಂದು ಏನು ಅಪಪ್ರಚಾರ ಇದೆ, ಕೇಂದ್ರ ಸರ್ಕಾರದ ಒಂದು ಮೈನಸ್ ಏನಿದೆ ಅದನ್ನು ಡೈವರ್ಟ್ ಮಾಡುವ ಒಂದು ಕೆಲಸ ಆಗಬಾರ್ದು. ಒಳ್ಳೆಯ ನಾಗರಿಕತೆಗೆ ಖಂಡಿತವಾಗಿ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತದೆ. ಅದು ಸಂವಿಧಾನದಲ್ಲಿ 44ನೇ ಕಾಯ್ದೆಯಲ್ಲಿ ನಮ್ಗೆ ಈ ಸಂವಿಧಾನದಲ್ಲಿ ಇದೆ. ಈಗಾಗಲೇ ನೀವು ಇಲ್ಲಿ ತೋರಿಸಿ, ಖಂಡಿತವಾಗಿ ಗೋವಾದಲ್ಲಿ 61ರಿಂದ ಅದು ಚಾಲನೆಯಲ್ಲಿ ಇದೆ. ಅಲ್ಲದೆ ಎಲ್ಲರಿಗೂ ಕೂಡ ಒಮ್ಮೆಲೆ ಹೇರುವುದಕ್ಕಿಂತ ಒಂದೊಂದು ರಾಜ್ಯ ಅಥವಾ ಒಂದು ಸಣ್ಣ ಮಟ್ಟದ ರಾಜ್ಯದಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿಕೊಂಡು ಅದರ ಒಂದು ದೋಷ ಏನಿದೆ ನೋಡಿಕೊಂಡು ಅದನ್ನು ಜಾರಿ ಮಾಡುವುದು ಒಳ್ಳೆಯದು. ಈಗ ನಮಗೆ ಮೊದಲಾಗಿ ಬೇಕಾದದ್ದು ಯಾವುದಕ್ಕೆಲ್ಲ ಇವರು ಸಮಾನತೆ ಒಂದು ನಾಗರಿಕತೆ ಸಂಹಿತ ಮಾಡ್ತಾರೆ ಎಂಬ ಬೇಕು. ಯಾವ ಶಿಕ್ಷಣಕ್ಕೆ ಮಾಡ್ತಾರ, ಧಾರ್ಮಿಕಕ್ಕೆ ಮಾಡ್ತಾರ, ದೇವಸ್ಥಾನ ಅಂದ್ರೆ ಈ ದೇಶದಲ್ಲಿ 1300ಕ್ಕಿಂತಲೂ ಹೆಚ್ಚು ಜಾತಿ ಪಂಗಡಗಳಿದೆ. ಅವರವರ ಒಂದು ನಂಬಿಕೆ ಒಂದು ಬೇರೆ ಬೇರೆ ಇದೆ. ನಮ್ಮ ದೇಶ ಬಹುಸಂಸ್ಕೃತಿಯ ದೇಶ, ಬಹುಭಾಷೆಯ ದೇಶ. ಎಲ್ಲರನ್ನು ಒಂದೇ ರೀತಿಯಲ್ಲಿ ಒಮ್ಮೆಲೆ ಕೊಂಡೋಗ್ಲಿಕ್ಕೆ ಕಷ್ಟ ಆದಿತ್ತು. ಅದಕ್ಕಾಗಿ ಸ್ಪಷ್ಟಪಡಿಸಬೇಕು ಕೇಂದ್ರ, ಅವಸರ ಮಾಡಬಾರ್ದು. ಯಾವ ರೀತಿಯಲ್ಲಿ ನೀವು ಏಕನೀತಿ ತರ್ತೀರಿ, ಯಾವ ರೀತಿ ಜಾರಿ ಮಾಡ್ತೀರಿ ಎಂಬ ಒಂದು ಸ್ಪಷ್ಟತೆ ಕೇಂದ್ರ ಸರ್ಕಾರ ಕೊಟ್ರೆ ಅದರಿಂದ ಉತ್ತಮವಾದ ಒಳ್ಳೆ ಒಂದು ಚರ್ಚೆಯನ್ನು ಮಾಡ್ಲಿಕ್ಕೆ ಅವಸರದಿಂದ ತರ್ತಾ ಇದ್ದಾರೆ. ಏನು MP ಚುನಾವಣೆ ಮಾಡ್ತಾ ಇದೆ, ಮಾಡ್ಲಿಕ್ಕೆ ಬಾರ್ದು. ಹಾಗಾಗಿ ಈ ಒಂದು ಸಂಹಿತೆಯನ್ನ ತರ್ತಾ ಇದ್ರೆ, ಒಂದು ಮಸೂದೆಯನ್ನ ತರ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ದಿನೇಶ್ ಗುಂಪಲ್ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಮುಂದುವರೆದಂತಹ ರಾಷ್ಟ್ರಗಳು, ಅಮೆರಿಕ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ರಷ್ಯಾ, ಆಸ್ಟ್ರೇಲಿಯಾ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಈ ಏಕರೂಪ ನಾಗರಿಕ ಸಂಹಿತೆ ಇದೆ. ಆದ್ರೆ ಯಾಕೆ ನಮ್ಮ ದೇಶದಲ್ಲಿ ಇಲ್ಲ ಅಂತ ಬಂದಾಗ ನಮ್ಮ ದೇಶದಲ್ಲೂ ಕೂಡ, ಗೋವಾದಲ್ಲೂ ಕೂಡ ಇದೆ. ಅದೇ ಯಾಕೆ ಇಡೀ ದೇಶವ್ಯಾಪಿ, ರಾಷ್ಟ್ರವ್ಯಾಪಿ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆಗಳು ಜನರು ಸಹಜವಾಗಿ ಕೇಳ್ತಾ ಇರೋದು. ನಾನು ಕೇಳ್ತೇನೆ ಸರ್, ಬಿಫೋರ್ ದಟ್ ನಾನು ಬಿಜೆಪಿ ವಕ್ತಾರಲ್ಲಿ ತಮ್ಮಲ್ಲೇ ನಾನು ಕೇಳ್ತೇನೆ, ಏನಿದು ಏಕರೂಪ ನಾಗರಿಕ ಸಂಹಿತೆ? ಜನರಿಗೆ ಯಾವ ರೀತಿ ತಾವುಗಳು ತಮ್ಮ ಸಂದೇಶವನ್ನ ಇಲ್ಲಿಗೆ ತಲುಪಿಸ್ತಾರೆ? ಈಗ ದಿನೇಶ್ ಗುಂಪಲ್ ರವರು ಹೇಳಿದ್ರು, ಅವರು ರಾಜಕೀಯವಾಗಿ ಹೇಳಿದ್ರ, ಅವರ ನಾಲೆಜ್ ಅಲ್ಲಿ ಹೇಳಿದ್ರು, ಅವರಿಗೆ ಬಿಟ್ಟದ್ದು. ಇದರಲ್ಲಿ ಇರುವಂತದ್ದು, ಇದರಲ್ಲಿ ರಾಜಕೀಯ ಇಲ್ಲ. ಈ ದೇಶದಲ್ಲಿ ಗೋವಾದಲ್ಲಿ 1954ರಲ್ಲಿ ಪೋರ್ಚುಗೀಸರ ಸರ್ಕಾರ ಇರುವಾಗಲೇ ಅದು ಜಾರಿಯಲ್ಲಿ ಇದೆ. ಆಮೇಲೆ 62ರಲ್ಲಿ ಸ್ವತಂತ್ರ ಆಯಿತು. ಅಲ್ಲಿಂದನೂ ಏನು ಅಲ್ಲಿ ತೊಂದರೆ ಆಗಲಿಲ್ಲ. ಈಗ ಅವರು ಹೇಳಿದ ಹಾಗೆ ಪ್ರಾಯೋಗಿಕವಾಗಿ ನಾವು ಒಂದು ರಾಜ್ಯದಲ್ಲಿ ಮಾಡಬೇಕು ಅಂತ ಅಲ್ಲಿ ಪ್ರಾಯೋಗಿಕವಾಗಿ ಇದೆ. 1954ರಿಂದಲೂ ಇದೆ. ಅಲ್ಲಿ ಏನೂ ತೊಂದರೆ ಆಗಿಲ್ಲ. ಈಗ ಇರುವಂಥದ್ದು ಯಾವುದು, ಇವರು ಹೇಳಿದ್ರು ಶೈಕ್ಷಣಿಕ, ಅದು ಯಾವುದೇ ವಿಚಾರ ಇಲ್ಲ. ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಯಾವುದೇ ವಿಚಾರಗಳು ಅದರಲ್ಲಿ ಇಲ್ಲ. ಅದರಲ್ಲಿ ಇರುವಂಥದ್ದು ಅಡಾಪ್ಷನ್, ಮ್ಯಾರೇಜ್ ಮತ್ತೆ ಆಸ್ತಿ ವಿಚಾರವಾಗಿ. ಈ 3 ವಿಚಾರವಾಗಿ ಕಾಮನ್ ಸಿವಿಲ್ ಕೋಡ್ ಅನ್ನ 44ರಲ್ಲಿ ಆರ್ಟಿಕಲ್ 44ಅಲ್ಲಿ ನಮೂದಿಸಿರುವಂಥದ್ದು. 31 51 ವರೆಗೆ ಆರ್ಟಿಕಲ್ ಅಲ್ಲಿ ಕೆಲವೊಂದು ವಿಚಾರಗಳಿದೆ, ಆದರೂ 44ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇಟ್ಟಿದ್ದಾರೆ. ಈಗ ವಿದೇಶಗಳಲ್ಲೂ ಅದು ಇದೆ. ಕ್ರಿಮಿನಲ್ CRPC
ಅದರಲ್ಲಿ ಸಮಾನತೆ ಇದೆ, ಇದರಲ್ಲಿ ಯಾಕೆ ಇರಬಾರ್ದು ಅನ್ನುವಂಥದ್ದು ಪ್ರಶ್ನೆ. ಈಗ ಅವ್ರು ಹೇಳಿದ್ರು ಜಾತ್ಯತೀತ ಅಂತ. ಜಾತ್ಯತೀತ ಅನ್ನುವಂಥ ಶಬ್ದ 42nd ಅಮೆಂಡ್ಮೆಂಟ್ 1977 ನಲ್ಲಿ ಆಡ್ ಆಯಿತು ಕಾನ್ಸ್ಟಿಟ್ಯೂಷನ್ಗೆ. ಅದಕ್ಕಿಂತ ಮುಂಚೆ ಆ ಶಬ್ದ ಅಲ್ಲಿ ಇರಲಿಲ್ಲ. ಅದಕ್ಕಿಂತ ಮುಂಚೆ ಇರದೇ ಇರುವಾಗ ಯಾವುದೇ ಸಮಸ್ಯೆ ಇರಲಿಲ್ಲ. ಅದರ ನಂತರ ಜಾತ್ಯತೀತ ಅನ್ನುವಂಥ ಒಂದು ಶಬ್ದವನ್ನು ಇಟ್ಕೊಂಡು ಈ ದೇಶದಲ್ಲಿ ಜನರಿಗೆ ಧಾರ್ಮಿಕವಾಗಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ವಿಭಜನೆ ಮಾಡುವಂಥ ಪ್ರಕ್ರಿಯೆಗಳು ಶುರುವಾಯಿತು. ಅಲ್ಲಿಂದ ಇಲ್ಲಿ ಕಾಂಪ್ಲಿಕೇಶನ್ಗಳು ಸ್ಟಾರ್ಟ್ ಆಯಿತು. ಈಗ ಸುಪ್ರೀಂ ಕೋರ್ಟ್ ಯಾವಾಗ ಹೇಳಿದೆ, ಒಂದು ಕೇಸು ರಾಜಸ್ಥಾನದಲ್ಲಿ ಒಂದು ಮೀನಾ ಕಮ್ಯುನಿಟಿಯ ಹೆಣ್ಣುಮಗಳು, ಅವಳ ಗಂಡ ಏನು ಡೈವರ್ಸ್ ಕೇಸ್ ಹಾಕಿದಾಗ ಅದು ಟ್ರಯಲ್ ಕೋರ್ಟಿಂದ ಡೆಲ್ಲಿ ಹೈಕೋರ್ಟಿಗೆ ಹೋಯಿತು. ಡೆಲ್ಲಿ ಹೈಕೋರ್ಟ್ನಿಂದ ಅವರು ಹೇಳಿದ್ರು ಅಲ್ಲಿ ಮೀನಾ ಕಮ್ಯುನಿಟಿ ಅಂದರೆ ಟ್ರೈಬಲ್ ಕಮ್ಯುನಿಟಿ, ಅದು ಅವರಿಗೇನು ಅವಕಾಶ ಇದೆ ಅಂತ ಹೇಳಿದ್ರೆ ಈ ಕಾಂಪ್ಲಿಕೇಟೆಡ್ ಕೇಸನ್ನು ಅವರು ಸುಪ್ರೀಂ ಕೋರ್ಟ್ಗೆ ಕೊಟ್ಟರು. ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ಕೊಡ್ತು, ಸಲಹೆಯನ್ನು ಕೊಡ್ತು. ಇಂಥ ಪ್ರಕರಣಗಳು ಬರುವಾಗ ಈ ದೇಶದಲ್ಲಿ ಕಾಮನ್ ಸಿವಿಲ್ ಕೋಡ್ ಅಗತ್ಯ ಇದೆ, ಇದನ್ನು ನೀವು ಆದಷ್ಟು ಬೇಗ ಜಾರಿಗೆ ತರಬೇಕು. ಶಾಬಹಾನ್ ಕೇಸಲ್ಲಿ ಹಾಗೆ ಆಯಿತು. ಶಾಬಹಾನ್ ಕೇಸಲ್ಲಿ ಏನಾಯಿತು, ಆ ಮಹಿಳೆಯ ಗಂಡ ಅವರಿಗೆ ತಲಾಕ್ ಹೇಳುವಾಗ, ಟ್ರಿಪಲ್ ತಲಾಕ್ ಹೇಳುವಾಗ ಆ ಮಹಿಳೆಗೆ ವರ್ಷ 60, 5 ಮಕ್ಕಳಿದ್ರು. ಆ ವಯಸ್ಸಿನಲ್ಲಿ ಆ ಹೆಣ್ಮಗಳು 60ನೇ ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳು 5 ಮಕ್ಕಳ ಹಿಡಿದದ್ದು, ಅವರು ಕೋರ್ಟಿಗೆ ಹೋದದ್ದು, ಹೈಕೋರ್ಟಿಗೆ ಹೋದದ್ದು, ಏನೋ ಕಂಪನ್ಸೇಷನ್ ಕೊಡಬೇಕು ಅಂತ. ಕೋರ್ಟ್ ಅದನ್ನು ನೋಡಿ ಎಲ್ಲ ವಿಚಾರ ಮಾಡಿ ಇದು ಹೌದು ಅಂತ ಆಯ್ತು. ಆಮೇಲೆ ಅವರ ಗಂಡ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಆ ವಿಚಾರದಲ್ಲಿ ಸಹ ಸೇಮ್ ಡೈರೆಕ್ಷನ್ ಸರ್ಕಾರಕ್ಕೆ ಕೊಟ್ಟು ಈ ಪ್ರಕ್ರಿಯೆ ನಡೀತಾನೆ ಇದೆ ದೇಶದಲ್ಲಿ. ಈ ಹೆಣ್ಣು ಮಕ್ಕಳಿಗೆ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಲ್ಲಿ ಅನ್ಯಾಯ ಹೆಚ್ಚು ಕೇಸ್ ಅದೇ. ಸಾನಾ ಮುದ್ಗಲ್ ಕೇಸ್ ಬಿಟ್ರೆ ಹೆಚ್ಚು ಕೇಸ್ ಇದ್ದದ್ದು ನಮ್ಮ ಮುಸ್ಲಿಂ ಮಹಿಳೆಯರಿಗೆ ಅನ್ಯಾಯ ಆಗುವಾಗ ಈ ಕಾಮನ್ ಸಿವಿಲ್ ಕೋಡ್ ಬರಬೇಕು ಅನ್ನುವಂಥದ್ದು ನ್ಯಾಯಾಲಯದ ಒಂದು ತೀರ್ಮಾನ. ಅದನ್ನು ಅವರಿಗೆ ಜಾರಿ ಮಾಡಲಿಕ್ಕೆ ಆಗುವುದಿಲ್ಲ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗವೇ ಕಾನೂನನ್ನು ಮಾಡಬೇಕು. ಕಾನೂನು ಮಾಡುವಾಗ ಅದಕ್ಕೆ ಹಲವಾರು ಪ್ರಕ್ರಿಯೆಗಳಿದೆ. ಅದಕ್ಕೆ ಕೋಡ್ ಆಗಿ ಬರಬೇಕಾದ್ರೆ ಈಗ ಇಂಡಿಯನ್ ಪಿನಲ್ ಕೋಡ್, CRPC ಇದೆ, ಇದೆಲ್ಲ ಇರುವಾಗ ಅದಕ್ಕೊಂದು ಪ್ರಕ್ರಿಯೆ ಅಂತೇಳಿ ಇದೆ. ಆ ಪ್ರಕ್ರಿಯೆಯನ್ನು ನೀವು ಮಾಡಿ ಅಂತೇಳಿ ಕೋರ್ಟ್ ಹೇಳಿರುವುದರ ಇವತ್ತು ಸರ್ಕಾರ ಅದಕ್ಕೆ ಮುತುವರ್ಜಿಯನ್ನು ವಹಿಸಿರುವಂಥದ್ದು. ಈಗ ಅದೇ ರೀತಿ ಆರ್ಟಿಕಲ್ 370 ಏನಿದೆ ಅದು ಇದೇ ರೀತಿ ಕಾಂಪ್ಲಿಕೇಶನ್ ಅಲ್ಲಿ ಇತ್ತು. ಅದು ರಕ್ತಪಾತ ಆಗ್ತದೆ, ಅಲ್ಲಿ ಜೀವಹಾನಿ ಆಗ್ತದೆ, ಅಲ್ಲಿ ದೊಡ್ಡದಾದಂಥ ಏನು ನರಮೇಧ ಆಗ್ತದೆ, ದೊಡ್ಡದಾದಂಥ ವಿಪ್ಲವ ಆಗ್ತದೆ ಅಂತೇಳಿ ಇದಕ್ಕಿಂತ ಮುಂಚೆ ಸಹ ಒಂದು ಕೂಗಿತ್ತು. ಆದರೆ ಆರ್ಟಿಕಲ್ 370 ರದ್ದಾಯಿತು. ಯಾವುದೇ ರೀತಿ ಅಂತ ವ್ಯವಹಾರಗಳು ಅಲ್ಲಿ ನಡೀಲಿಲ್ಲ. ಅಲ್ಲೀಗ ಏನು ಯೂನಿಯನ್ ಟೆರಿಟರಿ ಬಂದಿದೆ, UT ಬಂದಿದೆ, 2 ಲಡಾಖ್ ಮತ್ತೆ ಜಮ್ಮು. ಅಲ್ಲಿ ವ್ಯವಸ್ಥಿತವಾಗಿ ಕಾನೂನಲ್ಲಿ ಜಾರಿಯಲ್ಲಿ ಇದೆ. ಯಾವುದೇ ರೀತಿಯ ಒಂದು ಕಡೆ 2 ಕಡೆ ಇರ್ಬೋದು ಉಗ್ರಗಾಮಿಗಳ ಉಪಟಳ ಬಿಟ್ಟು ಅಲ್ಲಿ ಯಾರಿಗೆ ಏನು ನಾಗರಿಕರಿಗೆ ಏನು ಅನ್ಯಾಯ ಆಗಲಿಲ್ಲ. ಈ ವಿಚಾರಕ್ಕೆ ಬನ್ನಿ ಸರ್. ಈಗ ಅದೇ ರೀತಿ ಇದನ್ನು ಸಹ ಜಾರಿ ಮಾಡಿ ಯಾವುದೇ ರೀತಿಯಲ್ಲಿ ನಾಗರಿಕವಾಗಿ ಈ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅಥವಾ ಇನ್ಯಾವುದೇ ಧರ್ಮದಲ್ಲಿ ಅಂತ ಇದು ಇದ್ರೆ, ಯಾವ್ದು ಉದಾಹರಣೆಗೆ ಸಿಖ್ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಇದು ಪಾರ್ಸಿ ಇರ್ಬೋದು, ಹಿಂದೂ ಇರ್ಬೋದು, ಎಲ್ಲ ಕ್ರೈಸ್ತರು ಇವರೆಲ್ಲರಿಗೆ ಒಂದು ಸಮಾನವಾದಂತ ಏನು ಕಾನೂನು ಕಾಯ್ದೆ ಬರಬೇಕು ಅನ್ನೋದೇ ಹೊರತು ಅದು ಎಲ್ಲಿ ಸಂವಿಧಾನದಲ್ಲಿ ಇರುವಂತದ್ದನ್ನು ಇಲ್ಲದೇ ಇರುವಂತದ್ದನ್ನು ನಾವು ಹೇರುವಂತದ್ದಲ್ಲ. ಈಗ ಅದಕ್ಕೆ ಯಾಕೆ ವಿರೋಧ ಅನ್ನುವಂಥದ್ದು ಜನರ ಪ್ರಶ್ನೆ. ತಾವು ಡೈರೆಕ್ಟ್ಲಿ ಪಾಯಿಂಟ್ ಮಾಡಿರುವಂತಹ ವಿಚಾರಗಳು, ಯಾಕೆ ಏಕರೂಪ ನಾಗರಿಕ ಸಂಹಿತೆ ಒಂದು ವೇಳೆ ಜಾರಿ ಆದ್ರೆ ಇದರಿಂದ ಲಾಭ ಆಗುವಂತದ್ದು ಅಲ್ಪಸಂಖ್ಯಾತ ಮಹಿಳೆಯರಿಗೆ, ನಮ್ಮ ಮಾತುಗಳು ಅಲ್ಪಸಂಖ್ಯಾತ ಮಹಿಳೆಯರಿಗೆ ಇದರಿಂದ ಲಾಭ ಆಗುತ್ತೆ. ಲಾಭ ಅಲ್ಲ, ಅವರಿಗೆ ಆಗುವಂತ ದೌರ್ಜನ್ಯದಿಂದ, ಹಿಂಸೆಯಿಂದ, ಅವರಿಗೆ ಇರುವಂತಹ ಕಷ್ಟಗಳಿಂದ ಮುಕ್ತಿ ಸಿಗಬಹುದು ಅನ್ನೋದು ಕೋರ್ಟಿನ ವಾದ.
ಯಾವ ರೀತಿಯನ್ನ ಮದುವೆ ಜೊತೆಗೆ ವಿಚ್ಛೇದನ ಜೊತೆಗೆ ಉತ್ತರಾಧಿಕಾರದ ಒಂದು ಏನು ಹಕ್ಕೇನಿದೆ ಆ ಒಂದು ವಿಚಾರದ ಮೇಲೆ ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಇರುವಂತದ್ದು. ಅದನ್ನ ಎಲ್ಲರಿಗೂ ಕೂಡ ಸಮಾನವಾಗಿ ನೀಡಬೇಕು ಅನ್ನೋದು ಈಗಾಗಲೇ ಕೆಲವು ಕೇಸ್ಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ರಾಧಾಕೃಷ್ಣ ಅವರು. ಅಟ್ ದ ಸೇಮ್ ಟೈಮ್ ಚರ್ಚೆ ಮಾಡ್ತೇನೆ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೇನೆ. ನ್ಯಾಯವಾದಿಗಳಲ್ಲಿ ವಕೀಲರಲ್ಲಿ ಏನ್ ಹೇಳ್ತಾರೆ ಸರ್? ಫಸ್ಟ್ ರಿಯಾಕ್ಷನ್ ಏನು ಏಕರೂಪ ನಾಗರಿಕ ಸಂಹಿತೆ? ಬಿಜೆಪಿಯವರು ಅವರ ವಾದವನ್ನು ಮಂಡಿಸಿದ್ದಾರೆ. ಇದರಿಂದ ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಸಹಾಯ ಆಗುತ್ತೆ, ಜೊತೆಗೆ ದೇಶದ ಎಲ್ಲಾ ನಾಗರಿಕರಿಗೂ ಕೂಡ ಒಂದೇ ಕಾನೂನಿನ ಅಡಿಯಲ್ಲಿ ಅವರು ಬರ್ತಾರೆ. ಒಂದು ರಾಷ್ಟ್ರವ್ಯಾಪಿಯಾಗಿರುವಂತಹ ಒಂದು ಒಳ್ಳೆಯ ಕಾನೂನು ಅನ್ನುವಂತಹ ವಿಚಾರ. ಎಸ್, ಫಸ್ಟ್ ರಿಯಾಕ್ಷನ್. ಒಂದು ರಾಷ್ಟ್ರೀಯತೆಯನ್ನ ಗೌರವಿಸುವವರು ಮತ್ತೆ ಈ ದೇಶದ ಕಾನೂನನ್ನ ಗೌರವಿಸುವವರು, ಈ ಸಂವಿಧಾನಕ್ಕೆ ಗೌರವ ಕೊಡುವರು ಯಾರೇ ಇದ್ರೂ ಕೂಡ ಈ ದೇಶದಲ್ಲಿ ಈ ಕಾನೂನನ್ನು ವಿರೋಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ ಓಕೆ, ಆ ರೀತಿ ಹೇಳ್ತೀರಿ? ಖಂಡಿತವಾಗ್ಲು. ಓಕೆ, ರಾಜಕೀಯ ಪಕ್ಷಗಳು ವಿರೋಧಿಸ್ತವೆ ಅಂತ ಹೇಳಿದ್ರೆ ಅವರ ಲಾಭಕ್ಕೆ ನಷ್ಟಕ್ಕೆ ಆಗಿರ್ಬೋದು. ಓಕೆ, ನಾವು ದೇಶವನ್ನ ತಕೊಂಡಾಗ, ಅಖಂಡತೆಯನ್ನ ತಕೊಂಡಾಗ, ಬಲಿಷ್ಠತೆಯನ್ನ ತಕೊಂಡಾಗ, ಎಲ್ಲಾ ವಿಚಾರಗಳನ್ನು ತಕೊಂಡಾಗ ಈ ಕಾನೂನು ಈ ದೇಶಕ್ಕೆ ಎಂದು ಮಾರಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್. ಓಕೆ, ಯಾಕೆ ಹೇಳಿದ್ರೆ 70% ಕಾನೂನುಗಳು ಈಗ ಎಲ್ರಿಗೂ ಕೂಡ ಈ ದೇಶದಲ್ಲಿ ಸಮಾನವಾಗಿ ಇರ್ತಕ್ಕಂಥದ್ದು. ಕೇವಲ 35% ಮಾತ್ರ ಇನ್ನು ಎಲ್ರಿಗೂ ಸಮಾನವಾಗಿ ಆಗ್ಬೇಕನ್ನುವಂತ ವಿಚಾರ ಮಾತ್ರ ಇರುವುದಲ್ಲದೆ ಈಗ ಶಿಕ್ಷಣ ಆಗ್ಲಿ ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ಯಾವುದು ಇಲ್ಲಿ ಬರುವುದಿಲ್ಲ. ಯಾಕೆ ಹೇಳಿದ್ರೆ ಎಲ್ಲಕ್ಕೂ ಕೂಡ ಒಂದೇ ಕಾನೂನು ಇರ್ತಕ್ಕಂಥ. ಧರ್ಮಾಧಾರಿತವಾಗಿ ನಾವು ಬೇರೆ ಬೇರೆ ಶಿಕ್ಷಣಗಳು ಕೊಟ್ಕೊಂಡು ನಾವು ನಮ್ಮದೇ ಕಾನೂನನ್ನ ಮಾಡಿಕೊಂಡು ನಮ್ಮ ಕಾನೂನಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲದನ್ನೇ ನಾವು ಮಾಡಿಕೊಂಡು ಈ ದೇಶದಲ್ಲಿ ನಾವು ಹೋಗ್ತಕ್ಕಂಥ ವಿಚಾರ ನಮ್ಮ ಸನ್ನಿವೇಶ ನಮ್ಮ ಮುಂದಿದೆ. ಒಂದು ಹಿಸ್ಟ್ರಿ ತಕೊಂಡ್ರೆ 1840ರಿಂದ ಈ ಕಾನೂನನ್ನ ಜಾರಿಗೆ ತರಬೇಕಂತಕ್ಕಂಥ ಈ ದೇಶದಲ್ಲಿ ಕೂಗಿದೆ. 1840 ಓಕೆ. ರಾಜಕೀಯವಾಗಿ ಹೇಳಿದ್ರು ಕೂಡ ಯಾವುದೇ ನಾಯಕರನ್ನು ತಕೊಂಡ್ರು, B.R. ಅಂಬೇಡ್ಕರ್, ಅದಲ್ಲದೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ನಮ್ಮ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಯಾರು ಕೂಡ ಈ ಕಾನೂನನ್ನ ವಿರೋಧ ಮಾಡಿರ್ತಕ್ಕಂಥದ್ದಲ್ಲ. ಇದು ಜಾರಿ ಆಗ್ಬೇಕಂತಕ್ಕಂಥದನ್ನ ಅವರು ಕೂಡ ಹೇಳಿದ್ದಾರೆ. ರಾಜಕೀಯವಾಗಿ ನೋಡ್ಲಿಕ್ಕೆ ಹೋದ್ರೆ ಈ ಕಾನೂನು ಬೇಕನ್ನುವಂತಕ್ಕಂಥ ಒಂದು ನಿಲುವು ಆ ಟೈಮಲ್ಲಿ ಅಂತ ನಾಯಕರಿಂದಲೂ ಕೂಡ ಇತ್ತು. ಈಗ ದಿನೇಶ್ ರಾವ್ ಹೇಳಿದ ಹಾಗೆ ತರಾತುರಿಯಲ್ಲಿ ಮಾಡ್ಲಿಕ್ಕೆ ಹೋಗ್ತಾರೆ, ಸರಿ, ಅವ್ರು ಹೇಳಿದ್ದು ಒಪ್ಪಿಕೊಳ್ಳುವ. 9 ವರ್ಷ ಬಂದಾದ ನಂತರ 6 ತಿಂಗಳು ಇರುವಾಗ ಎಲೆಕ್ಷನ್ ಟೈಮಲ್ಲಿ ಈ ಕಾನೂನನ್ನ ನಾವು ಯಾಕೆ ತರಬೇಕು? ನನ್ನ ದೇಶದ ವಿಚಾರಗಳನ್ನ ನನ್ನ ಇದ್ರಲ್ಲಿದ್ರೆ ಒಂದು ಪಕ್ಷಕ್ಕೆ ಆಡಳಿತ ಮಾಡ್ತಕ್ಕಂಥವರಿಗೆ 9 ವರ್ಷದ ಮೊದಲು ಬಂದ 1 ವರ್ಷದ ನಂತರ ಇದನ್ನು ತರಬಹುದಿತ್ತಲ್ಲ. ನಾವು ಹಿಡಿಯುವ ಸಂದರ್ಭದಲ್ಲಿ 9 ವರ್ಷ ಆಯ್ತು, ಇನ್ನು 6 ತಿಂಗಳು ಇರ್ತಕ್ಕಂಥ ಅವ್ರು ಹೇಳುವ ವಾದ ಒಂದು ಅದು ಇರ್ಬೋದು, ಸರಿ, ಬಟ್ ಈಗ ಇವ್ರು ಹೇಳುವ ಪ್ರಕಾರ ಈ ಕಾನೂನನ್ನ ತರಲಿಕ್ಕೆ ನಂದೇನು ವಿರೋಧ ಇಲ್ಲ. ಯಾಕೆ ಹೇಳಿದ್ರೆ ನಾನು ಕಾನ್ಸ್ಟಿಟ್ಯೂಷನ್ ಮ್ಯಾನ್, ನಾನು ಸಂವಿಧಾನವನ್ನ ಗೌರವಿಸ್ತಕ್ಕಂಥವ್, ನಾನು ರಾಜಕೀಯ ಮಾತಾಡ್ಲಿಕ್ಕೆ ಬಂದಿರುವಂತದ್ದು. ಈ ಕಾನೂನು ಈ ದೇಶಕ್ಕೆ ಬಹಳ ಬಲಿಷ್ಠತೆಯನ್ನು ಕೊಡ್ತದೆ, ಇದು 100% ಇದರಲ್ಲಿ ಕೇಳಲಿಕ್ಕೆ ಇಲ್ಲ. ಈಗ ಈ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಈ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯವೇ ಸುಪ್ರೀಂ ಕೋರ್ಟ್. ಈ ದೇಶದ ಪ್ರತಿಯೊಬ್ಬ ಪ್ರಜೆ ಅದನ್ನು ಗೌರವಿಸಲೇಬೇಕು. ಅದು ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ನಾವು ಪಾಲಿಸಲೇಬೇಕು. ಈಗ ಅದಿಲ್ಲದೆ ನಮ್ಮ ರಾಜಕೀಯ ಇಲ್ಲ, ನಮ್ಮ ವ್ಯವಸ್ಥೆ ಇಲ್ಲ, ನಾವು ಪಾಲನೆ ಮಾಡಲೇಬೇಕು. ಬೇರೆ ಯಾರೋ ಒಂದು ಮುಸ್ಲಿಂ ಧರ್ಮದವರು ಹೇಳಿದ್ರು ನೀವು ಸಮಾನ ಕಾನೂನು ತನ್ನಿ, ಹಿಂದೂ ಧರ್ಮದವರು ಹೇಳಿದ್ರು ಸಮಾನ ಕಾನೂನು ತನ್ನಿ, ಅಥವಾ ಇನ್ನೊಂದು ಸಿಖ್ಖರು ಹೇಳಿದ್ರ ಇಲ್ಲ, ಈ ವಿಚಾರ ಇಲ್ಲ. ಇಲ್ಲಿ ಇರ್ತಕ್ಕಂಥ ಸಮಾನವಾಗಿರ್ತಕ್ಕಂಥ ಕಾನೂನು ತಂದ್ರೆ ಏನಾಗ್ತದೆ ಅಂತಕ್ಕಂಥದ್ದು, ರಾಷ್ಟ್ರೀಯತೆಯನ್ನು ಗೌರವಿಸ್ತಕ್ಕಂಥದ್ದು, ರಾಷ್ಟ್ರಗೀತೆಯನ್ನು ಗೌರವಿಸ್ತಕ್ಕಂಥದ್ದು, ರಾಷ್ಟ್ರದ ಯಾವುದೇ ವಿಚಾರಗಳನ್ನ ಗೌರವಿಸ್ತಕ್ಕಂಥದ್ದು, ನಮ್ಮ ರಾಷ್ಟ್ರದ ರಕ್ಷಣೆಯ ವಿಚಾರಗಳಲ್ಲಿ ನಾವೆಲ್ಲರೂ ಒಂದಾಗಿರ್ತಕ್ಕಂಥ, ನಮ್ಮಲ್ಲಿ ಜನರಲ್ಲಿ ಭಾರತೀಯತೆ ಅಂತಕ್ಕಂಥ ಮಾತ್ರ ಉಡ್ತದೆ. ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ಇದ್ದೇವೆ ದೇಶದಲ್ಲಿ, ನಮ್ಮ ಜನರಿಗೆ ಒಂದೊಂದು ಬಾವುಟ ಬಂದಾಗೆ ಆಗಿದೆ. ಇವತ್ತು ಪಕ್ಷಕ್ಕೊಂದು ಬಾವುಟ, ಸಂಘಟನೆಗೊಂದು ಬಾವುಟ. ಇವತ್ತು ರಾಷ್ಟ್ರಧ್ವಜ ಬಿಟ್ಟು ನಾವು ಯಾವ್ದು ಹೇಳ್ತೇವೆ, ಇನ್ನೊಬ್ರು ಹೇಳ್ತಾರೆ ಇದು ಚಾರ್ಜ್ ಶೀಟ್ ಆಗಿದೆ, ನಾವ್ ಹೇಳುವಂತದ್ದಲ್ಲ. 1950ರಲ್ಲಿ ಇನ್ನೊಂದು ರಾಷ್ಟ್ರ ಮಾಡ್ತೇವೆ ಅಂತ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಹೇಳ್ತಾರೆ. ಈ ದೇಶಕ್ಕೊಂದು ಕಾನೂನಿನಡಿಯಲ್ಲಿ ಒಂದು ರಕ್ಷಣೆ ಬೇಕಲ್ವಾ? ನಾವು ನಮ್ಮ ಧಾರ್ಮಿಕ ವಿಚಾರಗಳಿಗೋಸ್ಕರ ಬೇಕು ದೇಶವನ್ನ, ಈ ಸಮಾಜವನ್ನ, ನಮ್ಮ ಸಮಾಜ ಜನರನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೇಕು ಆ ರೀತಿ ಮಾಡ್ಬೇಕು.
ಓಕೆ, ಅದು ಬಿಟ್ಟು ಆ ಆಂಗಲ್ ಬಿಟ್ಟು ನಾವು ಇದರ ಮೂಲಕ ನಮ್ಮ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡಿ ಅಶಾಂತಿಯನ್ನು ಮೂಡಿಸಿ ಈ ರೀತಿಯಲ್ಲಿ ಇಲ್ಲಲ್ವಾ. ಓಕೆ, ನಾವು ಭಾರತೀಯರು. ಓಕೆ, ಈ ಕಾನೂನು ಬಂದ್ರೆ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಕ್ಕಂಥದ್ದು ಭಾರತೀಯ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಖಂಡಿತವಾಗ್ಲೂ ಇರ್ತದೆ. ಓಕೆ, ಈಗ ಗೋವಾವನ್ನ ತಕೊಂಡ್ರು ತುಲ, ಗೋವಾದವ್ರು ಏನ್ ಹೇಳ್ತಾರೆ ಸರ್, ನಾವು ಭಾರತೀಯರಂತ ಮನಸ್ಸಲ್ಲಿದೆ, ಕರೆಕ್ಟ್, ಅವ್ರು ಗೋವನ್ಸ್ ಅಂತ ಹೇಳ್ತಾರೆ. ಒಂದು ಯೂನಿಟಿ ಇದೆ. ಈಗ ಅಲ್ಲಿ ಫ್ಯಾಮಿಲಿ ಕೋರ್ಟ್ ಇದೆ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಇಲ್ಲ ಅನ್ನುವಂಥದ್ದೇನಿಲ್ಲ. ಬಟ್ ಕಾನೂನು ಇದೆ. ಕಾನೂನೀಗ ಒಮ್ಮೆಲೆ ಒಂದೊಂದು, ಈಗ ಸರ್ ಹೇಳಿದಾಗೆ ಒಂದೊಂದು ರಾಜ್ಯಕ್ಕೆ ತಂದು ನಾವು ಪರೀಕ್ಷೆ ಮಾಡಿ ನೋಡುವ, ಏನು ಅನುಕೂಲ ಇದೆ ಏನು ಅನಾನುಕೂಲ ಇದೆ, ಇಲ್ಲ. ಈ ದೇಶದಲ್ಲಿ ಇಡೀ ದೇಶದಲ್ಲೇ ಜಾರಿ ಆಗ್ಬೇಕು. ಯಾರದು ಭಾರತೀಯತೆಯನ್ನು ಕಂಡುಕೊಂಡು ಈ ದೇಶದಲ್ಲಿ ಎಷ್ಟು ರಾಜ್ಯಗಳು ಆಡಳಿತ ಮಾಡ್ತಾ ಇದೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ ಇವರೆಲ್ಲರೂ ಒಮ್ಮೆಲೆ ತರುವಂತದ್ದು ನನ್ನ ಪ್ರಕಾರ. ಬರುವುದ್ರಲ್ಲಿ ಏನಿಲ್ಲ. ಹಾಗಂತೇಳಿ ಈಗ 9 ವರ್ಷ ತಂದ್ರಲ್ಲ ನಿಮ್ದು ವಿರೋಧ ಯಾಕಂತ ನನ್ನ ಮಾತಲ್ಲಿ ಕೇಳ್ಬೋದು. ನನ್ಗೆ ಖಂಡಿತವಾಗ್ಲೂ ವಿರೋಧ ಇಲ್ಲ. ನೀವು ಎಲೆಕ್ಷನ್ ಬರುವಾಗ ತಂದದಕ್ಕೂ ನಮ್ದು ಬೇಜಾರಿಲ್ಲ. ಆದ್ರೆ ನಿಲುವುಗಳು ಬೇರೆ ಇರ್ತದೆ. ಇವರು ಪಾಲಿಟಿಕ್ಸ್ಗೆ ತಂದ್ರ ಅನ್ನುವಂಥದ್ದು. ಬಟ್ ಈಗಲಾದ್ರೂ ತಂದ್ರಲ್ಲ. ನೋಡಿ ನಾನು ಹೇಳ್ತೇನೆ, ಇದರಲ್ಲಿ ಪೊಲಿಟಿಕಲ್ ಲೆವೆಲ್ ಅಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು ವಿರೋಧ ಮಾಡಬಹುದು, ಆದ್ರೆ ಈ ದೇಶವಾಸಿಗಳು ಖಂಡಿತವಾಗ್ಲೂ ಸಾಧಾರಣ ಒಂದು 70-80% ಎಲ್ಲರೂ ಸ್ವಾಗತ ಮಾಡುವವರೇ ಇರುವಂತದ್ದು. ಇದನ್ನು ವಿರೋಧಿಸ್ತಕ್ಕಂಥವ್ರು ನನ್ನ ಪ್ರಕಾರ ಎಲ್ಲಿ ಕೂಡ, ಯಾಕೆ ಹೇಳಿದ್ರೆ ಇದರಲ್ಲಿ ವಿರೋಧಿಸ್ತಕ್ಕಂಥದ್ದು ಏನಿಲ್ಲ. ಏನಿದೆ ಇದರಲ್ಲಿ ವಿರೋಧಿಸುವಂತದ್ದು ಏನಿದೆ ಅನ್ನುವಂತ ಪ್ರಶ್ನೆ ಅಲ್ವಾ ಸರ್? ಈ ಒಂದು ಕಾನೂನು ಏನಿದೆ ಪ್ರಸಕ್ತ ಕಾಲಘಟ್ಟದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅನ್ನುವಂಥದ್ದು ವೆರಿ ವೆಲ್ ಎಕ್ಸ್ಪ್ಲೈನ್ಡ್ ದಿನಕರ್ ಶೆಟ್ರು ಆಸ್ ಎ ಲಾಯರ್ ಆಗಿ, ವಕೀಲರಾಗಿ. ಏನಿದೆ ಇದರ ಅಡಿಯಲ್ಲಿ ಏನೆಲ್ಲ ಬರುತ್ತೆ, ಏನೆಲ್ಲ ಬದಲಾವಣೆಗಳಾಗುತ್ತೆ, ಇದು ಜಾರಿಗೆ ಬಂದ್ರೆ ಏನು ಉಪಯೋಗ ಅನ್ನುವಂತಹ ವಿಚಾರ, ಯಾಕೆ ಇದನ್ನ ವಿರೋಧ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರು ಹೇಳ್ತಾ ಇದ್ದಾರೆ, ಸಮಾಜದ ಮುಂದೆ ಇಟ್ಟಿದ್ದಾರೆ. ನಾನು ಕೇಳ್ತೇನೆ. ಬಿಫೋರ್ ದಟ್ ಅನೇಕ ಕರೆಗಳು ಬರ್ತಾ ಇದೆ. ನಾನು ಪ್ರಥಮ ಕರೆನ ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಸರ್, ಭಟ್ಕಳದಿಂದ ಉದಯ ಪ್ರಭು ಅಂತ. ಭಟ್ಕಳದಿಂದ ಉದಯ ಪ್ರಭು. ನಮಸ್ತೆ ಉದಯ ಪ್ರಭು ಅವರೇ, ಮಾತಾಡಿ ಸರ್. ಈ ಕಾನೂನು ಯಾವಾಗಲೇ ಬರಬೇಕಾಗಿತ್ತು ಸರ್. ಈಗ ಮೋದಿ ಅವರು ಮಂಡನೆ ಮಾಡಿದ್ದಾರೆ, ತುಂಬಾ ಖುಷಿಯಾದ ಒಂದು ವಿಚಾರ. ಯಾವಾಗಲೇ ಬರಬೇಕಾಗಿದೆ. ಯಾಕಂದ್ರೆ ಆಲ್ರೆಡಿ ಈಗ ಗೋವಾದಲ್ಲಿ ಇದೆ. ಅಲ್ಲಿ ಗೋವಾದಲ್ಲಿ ಮುಸ್ಲಿಮರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಎಲ್ಲ ಒಟ್ಟಿಗೆ ಚೆನ್ನಾಗಿದ್ದಾರೆ. ಗೋವಾದಲ್ಲಿ ಪೋರ್ಚುಗೀಸರ ಕಾಲದಿಂದ ಇದೆ. ಆ ಕೇಸ್ ಅವರಾದ್ರಿಂದ ತೆಗಿಲಿಲ್ಲ. ಈಗ ಇವರು ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವರು ವಿರೋಧ ಮಾಡ್ತಾರೆ ಅಂದ್ಮೇಲೆ ಅವರಿಗೆ ಹಿಂದಿನಿಂದ ಯಾವುದೋ ಒಂದು ಇಂಟರ್ನ್ಯಾಷನಲ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಒಂದು ಶಕ್ತಿ ಯಾವುದೋ ಒಂದು ಅವರಿಗೆ ಪ್ರಚೋದನೆ ಕೊಟ್ಟು ಫೈನಾನ್ಸ್ ಮಾಡಿ ಪ್ರತಿಯೊಂದಕ್ಕೆ ವಿರೋಧ ಮಾಡಿ ನಮ್ಮ ಜನರಿಗೆ ಪರವಾಗಿ ನೀವು ನಿಲ್ಲಬೇಕು ಅಂತ ಹೇಳಿ ಅದು ಫೈನಾನ್ಸ್ ಮಾಡ್ತಾ ಇದೆ. ಆದ್ರಿಂದ ಈ ಕಾನೂನು ಜರೂರಾಗಿ ಇಂಪ್ಲಿಮೆಂಟ್ ಆಗ್ಬೇಕು. ಇದರಿಂದ ಮುಸ್ಲಿಂ ಹುಡುಗಿಯರಿಗೆ, ಎಷ್ಟೋ ಮಂದಿ ಮುಸ್ಲಿಂ ಹುಡುಗಿಯರಿಗೆ ಮದುವೆ ಆಗ್ತಾರೆ, 3 ಮಕ್ಕಳಾದ ಕೂಡ ಅವರನ್ನ ತಲಾಕ್ ಕೊಟ್ಟು ಹಾಗೆ ಹೋಗ್ಬಿಡ್ತಾರೆ. ಅವರಿಗೆ ತಮ್ಮನ್ನು ತಾವು ಕಾಪಾಡ್ಕೊಳ್ಬೇಕು, ಮಕ್ಕಳದ್ದು ಎಜುಕೇಶನ್ ಕೊಡ್ಬೇಕು, ಎಲ್ಲಾ ರೀತಿಯ ಖರ್ಚನ್ನು ನೋಡ್ಕೊಳ್ಬೇಕು. ಆವಾಗ ಅವರಿಗೆ ಯಾರು ಸಹಾಯ ಸಹಕಾರ ಇರೋದಿಲ್ಲ ಅವ್ರ ಸಮಾಜದಲ್ಲಿ. ಈಗ ಈ ಕಾರಣದಿಂದ ಅವರಿಗೂ ಆ ಗಂಡನ ಆಸ್ತಿಯಲ್ಲಿ ಪಾಲು ಎಲ್ಲ ಸಿಗತ್ತೆ. ಇದನ್ನ ಹಿಂದೆ ರಾಜೀವ್ ಗಾಂಧಿ ಅವರು ಮಾಡ್ಬೇಕಂತ ಮಾಡಿದ್ರು. ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವರು ವಿರೋಧ ಮಾಡುದು ಅಷ್ಟೇನು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಉದಯ ಪ್ರಭು ಅವರೇ, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ನಾವು ಶೇಖರ್ ಪೂಜಾರಿ ಮಾತಾಡ್ತೀನಿ. ನಮಸ್ತೆ ಶೇಖರ್ ಪೂಜಾರಿ, ಮಾತಾಡಿ ಸರ್. ನೋಡಿ ಸರ್, ಇದು ಸ್ವತಂತ್ರ ಬರುವಾಗ ನಮ್ದೊಂದು ರಾಷ್ಟ್ರಗೀತೆ ಬಾವುಟ, ಒಂದು ಜೆಂಡ, ಅದು ಎಲ್ಲ ನಮ್ಮ ದೇಶದಲ್ಲಿ ಒಂದೇ ಜೆಂಡ ಇರಬೇಕು, ಎಲ್ಲರಿಗೆ ಸಮಾನ. ಎಲ್ಲರಿಗೆ ಸಮಾನಾಗಿ. ಯಾಕೆಂದ್ರೆ ಈ ಒಂದೊಂದು ರಾಜ್ಯಕ್ಕೆ ಒಂದೊಂದು ಜೆಂಡ, ಒಂದೊಂದು ಇದು ಬಾವುಟ ಇರ್ಲೇಬಾರ್ದು. ಹಾಗಾಗಿ ಈ ಕಾನೂನು ಬರ್ಬೇಕಂತ ಹೇಳ್ತಾ ಇದ್ದೀರಾ? ಬರ್ಲೇಬೇಕು ಕಾನೂನು. ಕಾನೂನು ಅಂದ್ರ ಕಡಾಕಡಿ ಕಾನೂನು. ನೋಡಿ, ಮತ್ತೆ ಹುಡುಗಿಯವರಿಗೆ 18 ವರ್ಷದ ನಂತರ ಮದ್ವೆ, ಮತ್ತೆ 22 ವರ್ಷ ನಂತರ ಯುವಕರಿಗೆ ಮದ್ವೆ. ಹಾಗೆ ಇದು ಎಲ್ಲರಿಗೂ ಕೂಡ ಅನ್ವಯ ಆಗ್ಬೇಕಂತ ತಾವು ಹೇಳ್ತಾ ಇರುವಂತದ್ದು. ಆಗ್ಲೇಬೇಕು ಸರ್. ಆಗಿದ್ರೆ ಮುಂದೆ ಹೋಗುದಲ್ಲ. ಇದು ಎಲ್ಲರಿಗೂ ಅನ್ವಯ ಆಗ್ಬೇಕಂತ ಹೇಳ್ತಾ ಇರುವಂತದ ಕಾನೂನು ಅನ್ವಯ ಇದು ಜಾರಿ ಆದ್ರೂ ಮುಂದೆ ಹೋಗುದು ದೇಶ.
ಯಾವ ರೀತಿ ಎಲ್ಲ ಎಜುಕೇಶನ್ ಯಾವ ರೀತಿ ಬರ್ತದೆ ಎಲ್ಲ ಓಕೆ ರೈಟ್ ಎನಿವೆ ಎಸ್ ಮಾತಾಡಿ ಓಕೆ ಕಾನೂನು ಅದಕ್ಕೆ ತಪ್ಪು ಅಂತ ಇಲ್ಲ, ಯಾರು ವಿರೋಧ ಮಾಡಕ್ಕೆ ಸಾಧ್ಯ ಇಲ್ಲ, ಸಂವಿಧಾನಕ್ಕೆ ಅವಕಾಶ ಸಿಕ್ಕಿದ್ದು ಒಳ್ಳೇದು. ಓಕೆ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ ಎಸ್ ಸರ್, ಈಗ ಈ ಒಂದು ವಿಚಾರದ ಬಗ್ಗೆ ನಾನು ಮಾತಾಡಬೇಕು ನೇರವಾಗಿ. ಒಂದು ಉದಯ ಪ್ರಭು ಅವರು ಜೊತೆಗೆ ಇನ್ನೊಬ್ರು ಹೇಳಿರುವಂಥದ್ದು ಶೇಖರ್ ಪೂಜಾರಿ ಬಹುಶಃ ಎಸ್ ಅವರು ಹೇಳಿರುವಂತಹ ವಿಚಾರ. ಉದಯ ಪ್ರಭು ಅವರು ಹೇಳ್ತಾ ಇರುವಂಥದ್ದು ಮುಸಲ್ಮಾನ ಮಹಿಳೆಯರು ಅಂದ್ರೆ ಅಲ್ಪಸಂಖ್ಯಾತ ಮಹಿಳೆಯರ ಬಗ್ಗೆ ಅವರು ಕೂಡ ಫೋಕಸ್ ಮಾಡಿರುವಂತಹ ವಿಚಾರ. ಅಟ್ ದ ಸೇಮ್ ಟೈಮ್ ಶೇಖರ್ ಪೂಜಾರಿ ಕೂಡ ಹೇಳಿರುವಂಥದ್ದು ಅದನ್ನೇ. ಇಲ್ಲಿ ಧಾರ್ಮಿಕತೆಯ ವಿಚಾರವಾಗಿ ಅಥವಾ ಇಲ್ಲಿ ಶಿಕ್ಷಣದ ವಿಚಾರವಾಗಿ ಬಹಳಷ್ಟು ವಿಚಾರಗಳು ಬರಲ್ಲ. ಬದಲಾಗಿ ಇಲ್ಲಿ ಬರ್ತಾ ಇರುವಂಥದ್ದು ಒಂದ್ ಕಡೆ ಮುಸಲ್ಮಾನರ ಒಂದು ಅಲ್ಪಸಂಖ್ಯಾತರ ಹಕ್ಕುಗಳ ವಿಚಾರವಾಗಿ ನಾವು ಮಾತನಾಡಿದಾಗ, ಒಂದ್ ಕಡೆ ಭಾರತದಲ್ಲಿನ ಮುಸಲ್ಮಾನರು ಶರಿಯಾವನ್ನ ಆಧರಿಸಿ ಅವರ ಬಹಳಷ್ಟು ಧಾರ್ಮಿಕತೆ ಅಥವಾ ಅವರ ಕಾನೂನು ಇರುವಂತದ್ದು. ಸೊ ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಅಂತ ವಿಚಾರಕ್ಕೆ ಹೋದಾಗ ಒಂದೇ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಈಗಾಗಲೇ ಹೇಳಿದ ಹಾಗೆ ಆಸ್ತಿಯ ವಿಚಾರವಾಗಿರಬಹುದು ಅಥವಾ ವಿಚ್ಛೇದನದ ವಿಚಾರವಾಗಿರಬಹುದು, ವಿವಾಹದ ವಿಚಾರವಾಗಿರಬಹುದು, ಈ ಒಂದು ವಿಚಾರ ಸಂಬಂಧಪಟ್ಟಿರುವಂಥದ್ದು. ಬಿಜೆಪಿಗರಲ್ಲೇ ನಾನು ಕೇಳ್ತೇನೆ, ಈ ಒಂದು ಮದುವೆಯ ವಯಸ್ಸು ಅಂತ ಬಂದಾಗ, ಈಗ ಶೇಖರ್ ಪೂಜಾರಿ ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ ಬಂದ ಮದುವೆಯ ವಿಚಾರಗಳು ಅಂತ ಬಂದಾಗ 18 ವರ್ಷ ಯುವತಿಯರಿಗೆ, 21 ವರ್ಷ ಯುವಕರಿಗೆ, ವಾಟ್ ಅಬೌಟ್ ಇತರರಿಗೆ? ಹಿಂದೂಗಳಲ್ಲಿ ಬಂದಾಗ ಇಂತಹ ಒಂದು ರಿಸ್ಟ್ರಿಕ್ಷನ್ ಕಾನೂನು ಇದೆ, ಇತರರಿಗೂ ಕೂಡ ಇದೇ ರೀತಿ ಇದೆಯಾ? ನೋಡಿ, ಸಾಮಾನ್ಯವಾಗಿ ಇರುವಂತದ್ದು 1821. ಓಕೆ, ಆದ್ರೆ ಎಲ್ಲೋ ಒಂದು ಕಡೆ ಅದಕ್ಕೆ ವ್ಯತಿರಿಕ್ತವಾಗಿ ನಡೀತಾ ಇದೆ. ಪ್ರಶ್ನೆ ಮಾಡುವಂತ ಹಕ್ಕು ಇದೆಯಾ? ಪ್ರಶ್ನೆ ಮಾಡುವಂತ ಹಕ್ಕು ಇದೆ, ಅದು ಅವರವರಿಗೆ ಬಿಟ್ಟಿರುವಂತದ್ದು. ಓಕೆ, ಈಗ ಈ ಎಲ್ಲ ವಿಚಾರಗಳು ಎಲ್ಲಿ ಬಂತು ಅಂತ ಹೇಳಿದ್ರೆ, ಈ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗುವಂತದ್ದು, ಅದೇ ನಾನು ಆಗ ಹೇಳಿದೆ ಶಾಬಹಾನ್ ಕೇಸ್ನಲ್ಲಿ. ಶಾಬಹಾನ್ ಕೇಸ್ನಲ್ಲಿ ಡೆಲ್ಲಿ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟಿಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಏನ್ ಮಾಡಿದ್ರು, ಅದನ್ನ CRPC ಅಲ್ಲಿ ತಗೊಂಡ್ರು, ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ತಗೊಂಡ್ರು. ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ತಗೊಂಡು ಶಾಬಹಾನ್ಗೆ ಅದವರಿಗೆ ಇದು ಪರಿಹಾರ ಕೊಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ರು. ಓಕೆ, ಪರಿಹಾರ ಕೊಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟಾಗ ಅದನ್ನ ಮುಸ್ಲಿಂ ಏನು ಮುಖಂಡರು, ಅವರ ಏನು ಕಾಜಿಗಳಿದ್ದಾರೆ, ಅವರು ದೇಶಾದ್ಯಂತ ಪ್ರೊಟೆಸ್ಟ್ ಮಾಡಿದರು. ಓಕೆ, ಅವರು ಪ್ರೊಟೆಸ್ಟ್ ಮಾಡಿದಾಗ ಆವಾಗ ಪ್ರಧಾನಮಂತ್ರಿ ಇದ್ದವರು ರಾಜೀವ್ ಗಾಂಧಿ ಅವರು. ಓಕೆ, ಅವರು ಒಂದು 1986ರಲ್ಲಿ ಮುಸ್ಲಿಂ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತೇಳಿ ಆಕ್ಟ್ ಅನ್ನ ಪಾಸ್ ಮಾಡಿದ್ರು ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ. ಅದರಿಂದಾಗಿ ಏನು ಕೋರ್ಟ್ನ ಏನು ಜಡ್ಜ್ಮೆಂಟ್ ಇದೆ ಅದನ್ನೇ ಇವರು ಕಾಲೇಜ್ ಮಾಡಿದ್ರು. ಕೋರ್ಟ್ ಏನು ಡೈರೆಕ್ಷನ್ ಕೊಟ್ಟಿದ್ದು ಅದೆಲ್ಲವನ್ನು ಬುಲ್ಡೋಸ್ ಮಾಡಿ ಇವರು ಒಂದು ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಈ ದೇಶದ ಮೇಲೆ ಮುಸ್ಲಿಂ ಮಹಿಳೆಯರಿಗೆ ಅಲ್ಲಿಂದ ಅನ್ಯಾಯ ಆಯಿತು, ಅವರ ಮೇಲೆ ದೌರ್ಜನ್ಯ ಅಂತ ಹೇಳ್ಬೋದು. ಈಗ ನೋಡಿ, ಸುಪ್ರೀಂ ಕೋರ್ಟ್ ಒಂದು ಪರಿಹಾರ ಕೊಡಿ ಅಂತೇಳಿ ಅದನ್ನು ಸಿವಿಲ್ ಅನ್ನ ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ತಗೊಂಡ್ರು. ಅವರು ಡೈರೆಕ್ಷನ್ ಕೊಟ್ಟ ಮೇಲೂ ಕೇಂದ್ರ ಸರ್ಕಾರ ಅದರ ವಿರುದ್ಧವಾಗಿ ಹೋಗ್ತದೆ ಅಂತ ಹೇಳಿದ್ರೆ, ನಾವು ಜನರನ್ನ ಒಬ್ಬ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನದಲ್ಲಿ ಪ್ರಧಾನಮಂತ್ರಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ವಿವರಿಸ್ತಾರೆ. ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪೋಲ್ ಸ್ಟಾರ್ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿನಾರಿಯೋ, ಈ ದೇಶದ ರಾಜಕೀಯ ವ್ಯವಸ್ಥೆಯ ಧ್ರುವ ನಕ್ಷತ್ರ ಅಂತ. ಒಬ್ಬ ರಾಜ ಚಕ್ರವರ್ತಿ ಇದ್ದಾಗೆ, ಚಕ್ರವರ್ತಿ ಪ್ರಜೆಗಳನ್ನ ಸಮಾನವಾಗಿ ಕಾಣಬೇಕಾದದ್ದು ಧರ್ಮ, ರಾಜನೀತಿ. ಅದನ್ನು ಬಿಟ್ಟು 86ರಲ್ಲಿ ಆ ಮುಸ್ಲಿಂ ಮಹಿಳೆಯರಿಗೆ ಅನ್ಯಾಯ ಆಗುವ ರೀತಿಯಲ್ಲಿ ಒಂದು ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಯಾವ ರೀತಿ ಅನ್ಯಾಯ ಆಗುತ್ತಲ್ಲಿ ನೋಡಿ, ನಾನು ಹೇಳಿದಲ್ಲ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಅವರಿಗೆ ಪರಿಹಾರ ಕೊಡಬೇಕು ಅಂತ. ಅದರ ವಿರುದ್ಧವಾಗಿ ಇವರು ಒಂದು ಕಾನೂನನ್ನು ಮಾಡಿದ್ರು. ಅಲ್ಲಿ ಹೆಣ್ಮಕ್ಕಳಿಗೆ, ಮುಸ್ಲಿಂ ಹೆಣ್ಮಕ್ಕಳಿಗೆ ಎಲ್ಲಿ ಸಿಕ್ಕಿತ್ತು? ಯಾವ ಆಧಾರದ ಮೇಲೆ ಇರುವಂತದ್ದು? 1986ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಯ್ತು. ಅಲ್ಲ, ಬೇರೆ ಮುಸಲ್ಮಾನರಿಗೆ ಶರಿಯತ್ ಕಾನೂನು ಅಂತೇಳಿ ಅವರ ವಾದ. ಈಗ ಶರಿಯತ್ ಕಾನೂನು ಅವರ ವಾದ ಅಂತ ಹೇಳಿದ್ರೆ ಅದನ್ನು ಅವರು ಸಮಾನವಾಗಿ ತಗೊಳ್ತಾರೆ ಅಂತ ಹೇಳಿದ್ರೆ, ಶರಿಯತ್ತಲ್ಲಿ ಕ್ರಿಮಿನಲ್ಗೆ ಒಂದೊಂದು ಪ್ರೊಸೀಜರ್ ಇದೆ. ಬೇರೆ ದೇಶಗಳಲ್ಲಿ ಶರಿಯತ್ ಕಾನೂನು ಏನಿದೆ, ಕೈ ತೆಗೆದ್ರೆ ಕೈ ತೆಗೆದು, ಕಳ್ಳತನ ಮಾಡಿದ್ರೆ ಕೈ ತೆಗೆದು, ಪ್ರಾಣ ತೆಗೆದ್ರೆ ಪ್ರಾಣ ತೆಗೆದು, ಕಣ್ಣು ತೆಗೆದ್ರೆ ಕಣ್ಣು ತೆಗೆದು. ಇಲ್ಲಿಲ್ಲಲ್ಲ, ಆ ಶರಿಯತ್ ಇಲ್ಲಿಲ್ಲಲ್ಲ. ಅದಕ್ಕೆ ನಮ್ದು ಸಮಾನವಾದಂತ CRPC ಆಗಬೇಕು. ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ನಮಗೆ ಬಾಕಿಯವರಿಗೆ ಇರುವಂತ ಕಾನೂನೇ ಇಲ್ಲಿ ಅನ್ವಯ ಆಗಬೇಕು. ಆದರೆ ಮಹಿಳೆಯರ ವಿಚಾರದಲ್ಲಿ ಅಡಾಪ್ಷನ್ ಬರುವಾಗ, ಮದುವೆ ವಿಚಾರ ಬರುವಾಗ, ಮುಸ್ಲಿಂ ಅವರ ಆಸ್ತಿಯ ಹಕ್ಕು ಬರುವಾಗ ಈ ಶರಿಯತ್ ಕಾನೂನು ಇಲ್ಲ, ಅವರದೇ ಶರಿಯತ್ ಕಾನೂನು. ಇದನ್ನು ಈ ಕ್ರಿಮಿನಲ್ ಅನ್ನ ಈ ಸಿವಿಲ್ ಅನ್ನ ತುಲನೆ ಮಾಡುವಾಗ
ಮೇಜರ್ ಆಗಿ ಅನ್ಯಾಯ ಆಗಿರುವಂತದ್ದು ಈ ದೇಶದ ಮುಸ್ಲಿಂ ಮಹಿಳೆಯರಿಗೆ. ಅದರಲ್ಲಿ ಸ್ವಲ್ಪ ಆದ್ರೂ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ಟ್ರಿಪಲ್ ತಲಾಖನ್ನ ಕ್ಯಾನ್ಸಲ್ ಮಾಡಿದಾಗ ಅವ್ರಿಗೆ ಏನಾದ್ರೂ ಒಂದು 20% 30% ನ್ಯಾಯ ಸಿಕ್ಕಿರ್ಬೋದು. ಅವರಿಗೆ 100% ನ್ಯಾಯ ಸಿಗಬೇಕಾದ್ರೆ ಈ ಕಾನೂನು ಬರಬೇಕು. ಆವಾಗ ನ್ಯಾಯ ಸಿಗುತ್ತೆ. ಮತ್ತೆ ಈ ಕಾನೂನಿನಿಂದ ಯಾವುದೇ ರೀತಿಯ ಇವತ್ತು ಏನು ಹೇಳ್ತಾರೆ, ಯಾವುದೇ ರೀತಿಯಲ್ಲಿ ಏನು ರಿಸರ್ವೇಶನ್ ಹೋಗುದಿಲ್ಲ, ಯಾವುದೇ ರೀತಿಯಲ್ಲಿ ಯಾರು ಈ 3 ವಿಚಾರಗಳನ್ನು ಬಿಟ್ಟು ಇದರಿಂದ ಹೊರತಾಗಿಲ್ಲ ಈ ಕಾನೂನು. ಈ 3 ಲೆಟ್ ಮಿ ಕ್ಲಾರಿಫೈ. ಕರೆಗಳು ಬರ್ತಾ ಇದೆ, ಆದ್ರೆ ಸ್ವಲ್ಪ ನಾವು ಪಾಸ್ ಮಾಡಿ ನಾವು ವಿಚಾರಗಳ ಬಗ್ಗೆ ಮಾತಾಡೋಣ. ಸ್ಪಷ್ಟವಾಗಿರುವಂತಹ ವಿಚಾರಗಳು ಬೇಕು. ಈ 3 ವಿಚಾರಗಳ ಬಗ್ಗೆ ಎಲೆ ಅಂತ ಬಂದಾಗ ಒಂದ್ ಕಡೆ ವಿವಾಹ, ಜೊತೆಗೆ ವಿಚ್ಛೇದನ, ಜೊತೆಗೆ ಆಸ್ತಿಯಲ್ಲಿ ಒಂದು ಹಕ್ಕು ಅನ್ನುವಂಥದ್ದು, ಮಕ್ಕಳನ್ನ ಅಡಾಪ್ಷನ್, ಈ ಒಂದು ವಿಚಾರದ ಬಗ್ಗೆ, ಈ ಎಲ್ಲಾ ವಿಚಾರದ ಬಗ್ಗೆ ಮಾತಾಡಿದ್ರೆ ನಾನು ನೇರವಾಗಿ ಫಸ್ಟ್ ವಿವಾಹದ ಬಗ್ಗೆ ಹೋಗ್ತೀನಿ. ಎಸ್, ದಿನಕರ್ ಶೆಟ್ರು ಏನ್ ಹೇಳ್ತಾರೆ ಸರ್? ಎಲ್ಲರಿಗೂ ಕೂಡ ಒಂದೇ ಕಾನೂನು ಇದೆಯಾ ವಿವಾಹದಲ್ಲಿ, ಹೇಗೆ? ಅಥವಾ ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಯಾಕೆ ಇದನ್ನು ಪರ್ಟಿಕ್ಯುಲರ್ ಆಗಿ ಫೋಕಸ್ ಮಾಡುತ್ತೆ ಈ ದೇಶದಲ್ಲಿ? ಹೇಗೆ ಅಂತ ಹೇಳಿದ್ರೆ, ಕಾನೂನು ಮದುವೆ ವಯಸ್ಸು ಎಲ್ರಿಗೂ ಒಂದೇ ಇದೆ ಸಂವಿಧಾನ ಪ್ರಕಾರ. 18 to 21 ಅಂತಿದೆ. ಅಂದ್ರೆ ಅಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತಿದೆ. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಾರು ಯಾರನ್ನು ಮದುವೆ ಆಗ್ಬೋದು. ಹಿಂದೂ ವಿವಾಹ ಕಾಯ್ದೆ ಇದೆ, ಮೊಹಮ್ಮದನ್ ಲಾ ಇದೆ, ಮುಸ್ಲಿಂ ಅವ್ರದ್ದು ಇದರಲ್ಲಿ ಹೋಗ್ತದೆ. ಬಾಕಿ ವಿಚಾರಗಳು ಮದುವೆ ವಿಚಾರದಲ್ಲಿ ಎಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದೇ ರೀತಿ ಇದೆ, ಒಂದೇ ಲೆಕ್ಕ ಇರುವ. ಇವನ್ ಮುಸಲ್ಮಾನರಾದ್ರೂ ಕೂಡ, ಅಲ್ಪಸಂಖ್ಯಾತರಾದ್ರೂ ಕೂಡ 18 ಮತ್ತು 21. ಅದಕ್ಕೋಸ್ಕರ ಆ ಪ್ರಾಯಕ್ಕಿಂತ ಅದನ್ನ ಈ ರೀತಿ ಬಾಲ್ಯ ವಿವಾಹ ಆದ್ರೆ ಮತ್ತೆ ಪ್ರಶ್ನೆ ಮಾಡಬಹುದು. ಅದಕ್ಕೋಸ್ಕರ ಆಕ್ಟ್ ಬಂದಿದೆ, ಬಾಲ್ಯ ವಿವಾಹ ನಿರ್ಬಂಧಕ ಕಾಯ್ದೆ ಅಂತಕ್ಕಂಥ ಆಕ್ಟ್ ಅನ್ನ ತಂದು ಈಗ ಬೇರೆ ಎಲ್ಲರಿಗೂ ಅನ್ವಯ ಆಗುತ್ತಾ? ಎಲ್ಲರಿಗೂ ಅನ್ವಯವಾಗುತ್ತೆ, ಎಲ್ಲರಿಗೂ ಆಗುತ್ತೆ, ಯಾರಿಗೂ ಆಗುದಿಲ್ಲ ಅಂತೇನಿಲ್ಲ, ಎಲ್ಲರಿಗೂ ಅನ್ವಯ. ಇಲ್ಲಿ ಏನಿರುವುದು ಹೇಳಿದ್ರೆ ಪರ್ಸನಲ್ ಲಾ, ವೈಯಕ್ತಿಕ ಕಾನೂನುಗಳೇನಿದೆ ಅದು ಮಾತ್ರ ಇಲ್ಲಿ ಇದು ಮಹತ್ವ ಪಡ್ಕೊಳ್ಳೋದಲ್ಲದೆ ಬಾಕಿ ಎಲ್ಲರಿಗೂ ಕೂಡ ಇವತ್ತಿಗೂ ದೇಶದಲ್ಲಿ ಒಂದೇ ಲೆಕ್ಕ ಇರುವಂತದ್ದು. ಎಲ್ಲಿ ಕೂಡ ಭೇದ ಭಾವ ಮಾಡ್ತಕ್ಕಂಥ ವಿಚಾರ ಇಲ್ಲ. ವೈಯಕ್ತಿಕ ಕಾನೂನುಗಳೇನು ಈಗ ಎಜುಕೇಶನ್ ಹೇಳುವಂಥದ್ದು ಎಲ್ರಿಗೂ ಒಂದೇ, ಎಲ್ಲಿದೆ? ಧಾರ್ಮಿಕ ವಿಚಾರ ಬಂದಾಗ ಏನಾಯ್ತು ಸರ್? ಒಬ್ಬೊಬ್ರು ಒಂದೊಂದನ್ನ ಫಾಲೋ ಮಾಡ್ತಾರೆ. ಈಗ ವಿವಾಹ ಯಾಕೆ ಇಲ್ಲಿ ಫೋಕಸ್ ಆಗುತ್ತೆ ಹಾಗಾದ್ರೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ವಿಚ್ಛೇದನ ಅಂತ ಟ್ರಿಬಲ್ ತಲಾಖ್, ಈ ದೌರ್ಜನ್ಯಗಳು, ಈ ಕೇಸ್ಗಳು ಜಾಸ್ತಿ ಆದದ್ರಿಂದ ಈಗ ನೋಡಿ, ನಾವೀಗ ಮುಸ್ಲಿಂ ಮಹಿಳೆಯನ್ನೇ ಫೋಕಸ್, ನಾನೊಬ್ಬ ವಕೀಲರಾಗಿ ಮುಸ್ಲಿಂ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತಕ್ಕಂತ ಹೇಳಲಿಕ್ಕೆ ನಾನು ರೆಡಿ. ಹಿಂದೂಗಳಲ್ಲಿಯೂ ಕೂಡ ಅನ್ಯಾಯ ಆಗಿದೆ, ಕೋರ್ಟಿಗೆ ಹೋಗಿದ್ದಾರೆ, ಡೈರೆಕ್ಷನ್ ಆಗಿದೆ, ಎಲ್ಲವೂ ಆಗಿದೆ. ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಸಮಾನ ನಾಗರಿಕ ಕಾಯ್ದೆ ಬರ್ಬೇಕನ್ನುವಂಥದ್ದು ಈಗ ಅಲ್ಲ, ತುಂಬಾ ಕೇಸ್ಗಳಿದೆ, ಪ್ರತಿಯೊಂದರಲ್ಲಿ ಮಾಡಿದ್ದಾರೆ. ಬಟ್ ಅದರಲ್ಲಿ ಕೂಡ ಪ್ರತಿ ಸ್ಟೇಟಿಗೆ ಸಪರೇಟ್ ಆಗಿ ಒಂದು ಹಕ್ಕನ್ನು ಕೂಡ, ನಿದರ್ಶನ ಕೂಡ ಇದೆ. ಬಟ್ ಇವತ್ತಿನ ತನಕ ಕೂಡ ಗೋವಾ ಬಿಟ್ರೆ ಯಾವುದೇ ಸ್ಟೇಟ್ ನ ಯಾವ ಮುಖ್ಯಮಂತ್ರಿ ಬಂದರೂ ಕೂಡ ಇವತ್ತಿನ ತನಕ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇವತ್ತಿಗೂ ಕೂಡ. ನಾವ್ ಹೇಳ್ತಕ್ಕಂಥದ್ದು ಇವತ್ತು ನೋಡಿ, ಮದುವೆ ಈಗ ಈ ಮ್ಯಾಟ್ರಿಮೋನಿಯಲ್ ವಿಷಯ ಬಂದಾಗ ಮದುವೆ ಆಗ್ತದೆ. ಈಗ ಆ ಕೇಸನ್ನೇ ತಕೊಳ್ಳಿ, 63 ಏಜ್ ಅಲ್ಲಿ ಅವರು ಲೋವರ್ ಕೋರ್ಟ್ ಅಲ್ಲಿ ಹಾಕಿರುವಂತದ್ದು. ಲೋವರ್ ಕೋರ್ಟ್ ಹಾಕಿದ ನಂತರ ಹೈಕೋರ್ಟ್ ಅಲ್ಲಿ ಜೀವನಾಂಶ ಕೊಡ್ತು, ಅದನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಗಂಡ. ಅಲ್ಲಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಂಥ ಕೇಸಸ್ಗಳು ಜಾಸ್ತಿ ಆದ್ರಿಂದ ಈಗ ನೋಡಿ, ಬಹುಪತ್ನಿತ್ವ ಎಲ್ಲ ಇದೆ. ಈಗ ಕೆಲವು ಆಕ್ಟ್ ಅಲ್ಲಿ ಕೆಲವೊಂದು ವರ್ಗಕ್ಕೆ ಒಂದೇ ಮದುವೆ, ಕೆಲವೊಂದು ವರ್ಗಕ್ಕೆ 4-5 ಮದುವೆ ಆಗ್ಬಹುದು. ಈ ರೀತಿಯ ವ್ಯತ್ಯಾಸಗಳು, ಈ ಕೇಸಸ್ಗಳು ಜಾಸ್ತಿ ಆದ್ರಿಂದ ಒಂದು 5-6 ಒಂದು ವರ್ಗದಲ್ಲಿ ಒಂದು ಮದುವೆ ಆದ ನಂತರ 5-6 ಮಕ್ಕಳು ಆದ ನಂತರ ಬಿಟ್ಟು ಹೋಗುವಂಥದ್ದು, ಜೀವನಾಂಶ ಇಲ್ಲ, ಮಕ್ಕಳಿಗೆ ಯಾವುದೇ ರೀತಿಯ ಹಣ ಕೊಡುವಂಥದ್ದು, ಅವರ ವಿದ್ಯಾಭ್ಯಾಸಕ್ಕೆ ಇದು ಮಾಡುವಂಥದ್ದು. ಈ ರೀತಿ ಕೇಸ್ ಕೋರ್ಟ್ ಆದ್ರಿಂದ ಅಬ್ಸರ್ವೇಷನ್ ಹೋಗಿದೆ ಪ್ರತಿಯೊಂದು ಇದ್ರೆ. ಇಲ್ಲಿ ಜಾಸ್ತಿ ಏನಂತ ಹೇಳಿದ್ರೆ, ಈಗ ನಾವು ಧರ್ಮಾಧಾರಿತವಾಗಿ ನಮ್ಮದೇ ಒಂದು, ಈಗ ಶರಿಯತ್ ಕಾನೂನು, ಈಗ ಇವ್ರು ಹೇಳಿದ ಒಂದು ಪಾಠ ನಾವು ಕೂಡ ಒಪ್ಪಿಕೊಳ್ಬಹುದು. ಯಾಕೆ ಹೇಳಿದ್ರೆ ಬೇರೆ ದೇಶದಲ್ಲಿ ಶರಿಯತ್ ಕಾನೂನು ಹೇಗಿದೆ, ಇಲ್ಲಿ ಬದಲಾವಣೆ ಆಗ್ತದೆ, ಇನ್ನೊಂದು ದೇಶದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ, ಈ ರೀತಿಯ ವ್ಯವಸ್ಥೆಗಳಿದೆ. ಈಗ ಅದೇ ಕಾನೂನು ಫಾಲೋ ಮಾಡುದಂತಾದ್ರೆ ನಮ್ಗೆ ಇಲ್ಲಿ ಕೂಡ ಅದೇ ರೀತಿ ಆಗ್ಬೇಕಲ್ಲ, ಅದೇ ಕಾನೂನು ಪ್ರಕಾರ ಆಗ್ಬೇಕಲ್ಲ. ಹಾಗಾದ್ರೆ ಅವರು ಫಾಲೋ ಮಾಡ್ತಾನೆ ಇಲ್ವಾ, ಅದರಿಂದ ಒಳ್ಳೇದಾಗ್ಲೇ ಇಲ್ವಾ ಅನ್ನುವಂಥದ್ದು ಕೂಡ ನಾವು ಅಲ್ಲಗಳಿಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಮುಸ್ಲಿಂ ಜನಸಂಖ್ಯೆ ಎಷ್ಟು ಇದೆ, ಎಲ್ಲರೂ ಕೂಡ ಕೋರ್ಟಲ್ಲಿ ಇದ್ದಾರಾ? ಇಲ್ಲ. ಯಾರಿಗೆ ಸಮಸ್ಯೆ ಆಗಿದೆ ಅವರು ಕೋರ್ಟಿಗೆ ಬಂದಿದ್ದಾರೆ, ಕೋರ್ಟಲ್ಲಿ ಡೈರೆಕ್ಷನ್ ಇದಾಗಿದೆ ಇದು ಅನ್ನುವಂಥದ್ದು. ಈಗ ಆಸ್ತಿ ವಿಚಾರದಲ್ಲಿ ಬಂದಾಗ ಅವರಿಗೆ ಒಂದೇ ಭಾಗ ಇರುವಂತದ್ದು, ಗಂಡು ಮಕ್ಕಳಿಗೆ 2 ಭಾಗ ಕೊಡ್ತಾರೆ. ಈ ರೀತಿಯ
ವ್ಯತ್ಯಾಸಗಳೆಲ್ಲ ಇದೆ. ಓಕೆ. ಈ ನಮ್ಮ ಹಿಂದೂ ಇದರಲ್ಲಿ ತಕೊಂಡಾಗ ಓಕೆ. ಸಮಾನವಾದ ಪಾಲೆಲ್ಲ ಇರುವಂತದ್ದು. ಮತ್ತೆ ಈಗ ನಾವು ಈ ನಮ್ಮ ಇದನ್ನೆಲ್ಲ ಅಳಿಯ ಕಟ್ಟುವ ಇದರಲ್ಲೆಲ್ಲ ವ್ಯತ್ಯಾಸಗಳಿದೆ. ಬಟ್ ಈಗ ಎಲ್ರಿಗೂ ಸಮಾನವಾಗಿ ಇದು ಮಾಡುವಂತದ್ದು ಅಮೆಂಡ್ಮೆಂಟ್ ಎಲ್ಲ ಆಗಿದೆ. ಈ ರೀತಿಯ ವ್ಯವಸ್ಥೆಗಳು ಕಾನೂನಿನಲ್ಲಿದೆ. ಅಲ್ಟಿಮೇಟ್ಲಿ ದೌರ್ಜನ್ಯಕ್ಕೊಳಗಾಗುವವರು ಮಹಿಳೆಯರು ತಾವು ಹೇಳ್ತಾ ಇರುವಂತದ್ದು ಅದರಲ್ಲಿ 100% ಅದರಲ್ಲಿ. ಈಗ ಯಾಕೆ ಹೇಳಿದ್ರೆ ಮಕ್ಕಳನ್ನು ಬಿಟ್ಟು ಹೋದಾಗ ಮಕ್ಕಳು ಯಾರ ಪರವಾಗಿ ಎಲ್ಲಿ ಇರ್ತಾರೆ? ತಾಯಿಯೊಟ್ಟಿಗೆ ಇರ್ಬೇಕಲ್ವಾ? ಈ ರೀತಿಯ ಅನೇಕ ಕೇಸಸ್ಗಳಿದೆ. ಈಗ ತುಂಬಾ ಈಗ ಅನುಕೂಲಸ್ಥರು ಶ್ರೀಮಂತರು ಇದ್ದೂ ಕೂಡ ಮಹಿಳೆಯರಿಗೆ ಯಾವುದೇ ಜೀವನಾಂಶ ಕೊಡದೆ, ಆದ್ರೆ ಆ ಕಾನೂನಿನಲ್ಲಿ ಬಹಳ ಪರ್ಫೆಕ್ಟ್ ಆಗಿದೆ ನಾನು ಓದಿದ ಪ್ರಕಾರ. ಒಂದು ಮಹಿಳೆಗೆ ತಲಾಖ್ ಕೊಡ್ಬೇಕಾದ್ರೆ ಅದಕ್ಕೆ ಅದರದೇ ಆದ ಒಂದು ಪ್ರೊಸೀಜರ್ ಇದೆ. ಈಗ ಮಹಿಳೆ ಕೊಡುದಂತಾದ್ರೆ, ಮುಸ್ಲಿಂ ಮಹಿಳೆ ಕೊಡುದಾದ್ರೆ ಕುಲರಾಮ ಅಂತಿದೆ, ಅದಕ್ಕೂ ಒಂದು ಪ್ರೊಸೀಜರ್ ಇದೆ. ಇದಕ್ಕೂ ಬಿಡ್ಬೇಕಾದ್ರೂ ಯಾವ ರೀತಿ ಬಿಡ್ಬೇಕನ್ನುವಂಥದ್ದು ಕೂಡ ಒಂದು ಪ್ರೊಸೀಜರ್ ಇದೆ, ಕಾನೂನಾತ್ಮಕ ನ್ಯಾಯಯುತವಾಗಿ. ಬಟ್ ಅದು ಫಾಲೋ ಆಗ್ತಾ ಇಲ್ಲ ಅನ್ನುವಂತ ಈ ರೀತಿಯ ದೌರ್ಜನ್ಯದ ಕೇಸು ನಮ್ಗೆ ಅನ್ಯಾಯ ಆಗಿದೆ. ಏಕರೂಪ ನಾಗರಿಕ ಸಂಹಿತೆ ಬಂದ್ರೆ ಹಾಗಾದ್ರೆ ತಾವು ಹೇಳಿದಾಗ ಹಾಗಾದ್ರೆ ಬಹುಪತ್ನಿತ್ವ ಮುಂದಕ್ಕೆ ನಡೆಯಲ್ವಾ ಅನ್ನುವಂತ ಪ್ರಶ್ನೆ ಬರುತ್ತೆ. ನೋಡಿ, ಅದೇ ಹೇಳುವಂಥದ್ದು, ಕಾಮನ್ ಸಿವಿಲ್ ಕೋಡ್ ಹೇಳುವಂಥದ್ದು ಅದೇ. ಈ ದೇಶದಲ್ಲಿ ಒಂದೇ ಮದುವೆ ಆಗ್ಬೇಕು ಹೇಳಿದ್ರೆ ಒಂದೇ ಮದುವೆ ಆಗುವಂಥದ್ದು. ಎರಡನೇ ಮದುವೆ ಆಗ್ಬೇಕಾದ್ರೆ ಕಾನೂನನ್ನು ಹೇಳಿದ್ರೆ ಅದೇ ಫಾಲೋ ಆಗ್ಬೇಕಲ್ವಾ? ಈಗ ಹಿಂದೂ ವಿವಾಹ ಕಾಯ್ದೆಯನ್ನೇ ತಕೊಳ್ಳಿ, ನಮ್ಗೆ ಇರತಕ್ಕಂತ ಒಂದು ಮದುವೆ, ಎರಡನೇ ಮದುವೆ ನಾವು ಡೈವರ್ಸ್ ಆಗದೆ ಎರಡನೇ ಮದುವೆ ಆಗ್ಲಿಕ್ಕೆ ಆಗ್ತದಾ? ಇಲ್ಲ. ಈಗ ಗಂಡ ಸತ್ತು ಹೋದ್ರೆ ಮದುವೆ ಆಗ್ಬಹುದು, ಹೆಂಡತಿ ಸತ್ತು ಹೋದ್ರೆ ಮದುವೆ ಆಗ್ಬಹುದು. ಈ ರೀತಿಯ ವ್ಯವಸ್ಥೆಗಳಿದೆ. ಇಲ್ಲಾಂದ್ರೆ ನಾವು ಕಾನೂನು ಪ್ರಕಾರ ಏನ್ ಮಾಡ್ಬೇಕು? ಇಂಡಿಯನ್ ಡೈವರ್ಸ್ ಆಕ್ಟ್ ಇದೆ, ಹಿಂದೂ ಡೈವರ್ಸ್ ಇದರಲ್ಲಿ, ಅದರ ಪ್ರಕಾರವೇ ನಾವು ವಿಚ್ಛೇದನ ತಕೊಂಡು ಮಾಡ್ಬೇಕಲ್ಲದೆ. ಈ ಒಂದು ಇತರರಿಗೆ ಆದ್ರೆ ಈ ರೂಲ್ ಫಾಲೋ ಆಗಲ್ಲ, ಎಲ್ಲಿ ಆಗ್ತಾ ಇಲ್ಲ. ಈಗ ನೋಡಿ, ಅವರಿಗೆ ತಲಾಕ್ ಅಂತ ಪ್ರೊಸೀಜರ್. ದಟ್ಸ್ ವೈ ಆವಾಗ ಬಹುಪತ್ನಿತ್ವ ಅಂತ ಬಂದಾಗ ಅಲ್ಲಿ ಮಹಿಳೆಯರು ದೌರ್ಜನ್ಯಕ್ಕೊಳಗಾಗ್ತಾರೆ. 100% ಜಾಸ್ತಿ ಆಗ್ತದೆ. 100%. ದಟ್ಸ್ ವೈ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅಂತಕ್ಕಂಥ. ಓಕೆ, ಎಕ್ಸಾಕ್ಟ್ಲಿ. ಒಂದು ವಿಚಾರದಲ್ಲಿ ಇದು ಏನ್ ಹೇಳಿದ್ರೆ, ಈಗ ನಾವು ಒಂದು ಧರ್ಮದ ಪ್ರಕಾರ ಹೋಗ್ಬೇಕನ್ನುವಂಥದ್ದಿಲ್ಲ. ಆ ವರ್ಗದ ಮಹಿಳೆಯರು 95% ಅವರು ಈ ಕಾನೂನು ಬೇಕೇ ಅನ್ನುವಂತ ಒಂದು ಒಳನಿಲುವು ಇದೆ ಅಲ್ಲ, ಯಾರು ಅದನ್ನ ಬೇಡ ಅನ್ನುವಂಥದ್ದು ಎಲ್ಲಿ ಕೂಡ ಇಲ್ಲ. ದಿನೇಶ್ ಕುಂಪಲ್ ಅವ್ರಿಗೆ ಏನ್ ಹೇಳ್ತೀರಾ ಸರ್? ನನಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ವಿವಾಹದ ಬಗ್ಗೆ, ವಿಚ್ಛೇದದ ಬಗ್ಗೆ, ಜೊತೆಗೆ ಅಡಾಪ್ಷನ್ ಬಗ್ಗೆ, ಉತ್ತರಾಧಿಕಾರಿಯ ವಿಚಾರವಾಗಿ ನನಗೆ ಒಂದು ಲೆಕ್ಕದಲ್ಲಿ ಸ್ವಲ್ಪ ಸಂತೋಷ ಕೂಡ ಆಗ್ತದೆ ಬಿಜೆಪಿ ಅವರು ನೋಡುವಾಗ. ಈ ಬಾರಿ ಆದ್ರೂ ಕೂಡ ಒಂದು ಅಲ್ಪಸಂಖ್ಯಾತರ ಅಥವಾ ಒಂದು ತುಳಿತಕ್ಕೆ ಒಳಗಾದವರ ಮೇಲೆ ಸ್ವಲ್ಪ ಕರುಣೆಯಲ್ಲಿ ಸ್ವಲ್ಪ ಮಾತಾಡ್ತಾರೆ. ಕಾರ್ಯಕ್ರಮ ಮಾಡ್ತಾರೆ ಇಲ್ವಾ ಅದು ಬೇರೆ ಪ್ರಶ್ನೆ. ಅವರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿದ್ದಾರೆ, ಅದು ಸ್ವಲ್ಪ ಖುಷಿಯ ವಿಚಾರ. ತಮ್ಮಗಳ ವಿರೋಧ ಯಾಕೆ ಸರ್? ಖಂಡಿತವಾಗಿಯೂ ನಾವು ಈ ಹಿಂದೆ ನೋಡಿದ್ದೇವೆ. ಮೋದಿಜಿ ಅವರು ಹಲವು ಬಾರಿ ಹೇಳಿದ್ದಾರೆ ಮೈನಾರಿಟಿ ಅವರ, ಅಲ್ಪಸಂಖ್ಯಾತರವರ ಒಂದು 5% ಮತವನ್ನು ಸೆಳೀಲೇಬೇಕೆಂಬ ಒಂದು ಕಾರ್ಯಕ್ರಮ ಇದು ಆಗಿದೆ ಅಂತ ನಾವು ನೇರವಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರು ಕೋರ್ಟ್ ಅಲ್ಲಿ ಅವರಿಗೆ ನ್ಯಾಯ ಸಿಕ್ಲಿಲ್ಲ ಅಂತ ಇಲ್ಲ. ಎಲ್ಲಾ ವಿಷಯದಲ್ಲಿ ಕೂಡ ನಾವು ಈಗಾಗಲೇ ಎಲ್ಲರೂ ಮಾತಾಡಿದ್ದೇವೆ. ಅದಕ್ಕೆ ಬರ್ತಿದೆ. ನಮ್ಮ ದೇಶದಲ್ಲಿ ಒಂದು 17-20% ಜನರಿದ್ದಾರೆ ಅಲ್ಪಸಂಖ್ಯಾತರು ಅಥವಾ ಬೇರೆ ಬೇರೆ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು ಒಂದು 20%. ಈ 80% ಹಿಂದೂಗಳು ಏನು ನಾವು ಬಹುಸಂಖ್ಯಾತ ಇದ್ದೇವೆ, ಇವರಲ್ಲಿ ಬಹಳಷ್ಟು ತಾರತಮ್ಯ, ಇದರಲ್ಲಿ ಬಹಳಷ್ಟು ಅನ್ಯಾಯಗಳು, ಇದರ ಬಗ್ಗೆ ಒಂದೇ ಒಂದು ಮಾತೆತ್ತದೆ. ಈ ಒಂದು ನೀತಿಯನ್ನು ನೀತಿ ಸಂಹಿತೆ ಏನು ತರ್ತಾ ಇದ್ದಾರೆ, ನಾಗರಿಕ ನೀತಿ ಒಂದೇ ಕಾನೂನೇನು ತರ್ತಾ ಇದ್ದಾರೆ, ಅದು ಎಲ್ಲವೂ ಈಗ ನಾವು ನೋಡುವಾಗ ಅಲ್ಪಸಂಖ್ಯಾತರ ಮೇಲೆನೇ ಹೋಗ್ತಾ ಇದೆ. ಇದನ್ನ ತಪ್ಪಂತ ಹೇಳುದಿಲ್ಲ, ಆದ್ರೆ ನಮ್ಮಲ್ಲಿ ತುಂಬಾ ದೋಷವನ್ನು ಇಟ್ಟುಕೊಂಡು ಮತ್ತೊಬ್ಬರ ದೋಷವನ್ನು ಹುಡುಕುದಿದೆಯಲ್ಲ, ಇದು ನಾನು ತಪ್ಪಂತ ಹೇಳುದು. ಹಾಗಾದ್ರೆ ಅಲ್ಪಸಂಖ್ಯಾತರಲ್ಲಿ ಏನ್ ದೋಷಗಳಿದೆ? ಬಹುಸಂಖ್ಯಾತರಲ್ಲಿ ಏನ್ ದೋಷಗಳಿದೆ? ಜಾತಿ ಭೇದ, ವರ್ಣಭೇದ, ಪಂಕ್ತಿ ಭೇದ, ಈ ಒಂದು ಎಲ್ಲವ ಸಮಸ್ಯೆಯನ್ನು ಬಹಳಷ್ಟು ಇದೆ. ಸಮಾನ ನಾಗರಿಕ ಸಂಹಿತೆ ಬಂದ್ರೆ ಮೋದಿಜಿ ಬಹುಸಂಖ್ಯಾತರ ಮೇಲೆ ಏನು ಪರಿಣಾಮ ಬೀಳುತ್ತೆ? ಇವತ್ತು ನಾವು ನಮ್ಮ ದೇಶದ ಪ್ರಧಾನಿಗಳು ಅಮೆರಿಕದಲ್ಲಿ ಹೋಗಿ ಜಾತ್ಯತೀತದ ಬಗ್ಗೆ ಭಾಷಣ ಮಾಡ್ತಾರೆ. ಇವತ್ತು ಮಣಿಪುರದಲ್ಲಿ ಅವರು ಯಾವ ರೀತಿ ಅಲ್ಪಸಂಖ್ಯಾತ ವರ್ಗದವರು ಯಾವ ರೀತಿ ತುಳಿತಕ್ಕೆ ಒಳಗ
ಒಳಗಾಗಿದ್ದಾರೆ, ಯಾವ ರೀತಿ ಹಿಂಸೆಗೆ ಒಳಗಾಗಿದ್ದಾರೆ, ಅವರ ಬಗ್ಗೆ ಇಷ್ಟರವರೆಗೆ ಒಂದೇ ಒಂದು ಚಕಾರ ಎತ್ತುದಿಲ್ಲ. ಇದು ಏನು ಸರ್ ಅದು? ಏನು ಸರ್ ಇದು ಏನನ್ನು ತೋರಿಸ್ತದೆ? ಅದಕ್ಕಾಗಿ ನಾನು ಹೇಳುದು 80% ಇದ್ದ ಬಹುಸಂಖ್ಯಾತರಲ್ಲಿ ಬಹಳಷ್ಟು ಲೋಪವನ್ನು ಸರಿಪಡಿಸದೆ ಮತ್ತೊಂದು 20% ಇದ್ದಂತಹ ಒಂದು ಅಲ್ಪಸಂಖ್ಯಾತರಿಗೆ ಅವರಿಗೆ ಅವರ ಒಂದು ಇದರಲ್ಲಿ ಇದೆ. ಅವರು ಈಗ ಈ ಏಕರೂಪ ನಾಗರಿಕ ಸಂಹಿತೆ ಜಾರಿ ಆದ್ರೆ ಇಲ್ಲಿ ಲಾಭ ಪಡೆದುಕೊಳ್ಳುವವರು 20% ಇರುವಂತಹ ಅಲ್ಪಸಂಖ್ಯಾತರು. ವಿರೋಧ ಇಲ್ಲ, ನಾವು ವಿರೋಧ ಅಂತ ಹೇಳಿದಾಗ ನಾವು ವಿರೋಧ ಇದೆ ಅಂತ ನಾವು ಇಷ್ಟರವರೆಗೆ ಹೇಳಿಲ್ಲ. ಯಾಕೆಂತ ಹೇಳಿದ್ರೆ ನಾನು ವೈಯಕ್ತಿಕವಾಗಿ ನಾನು ಹೇಳುದಂತ ಹೇಳಿದ್ರೆ ಇದು ನೀತಿ ಸಂಹಿತೆ ಕರೆಕ್ಟ್ ಆಗಿ ಬಂದ್ರೆ ನಮ್ಮ ವೈಯಕ್ತಿಕವಾಗಿ ಅಲ್ಲ, ಇಲ್ಲಿ ತಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ವಿಷಯ ಹೇಳ್ಬೇಕಾದ್ರೆ ಇವರು ಕರೆಕ್ಟ್ ಆಗಿ ಇನ್ನೂ ಕೂಡ ಪಾರ್ಲಿಮೆಂಟ್ ಗೆ ಈ ವಿಷಯ ಚರ್ಚೆಗೆ ಬರಲಿಲ್ಲ. ಒಂದು ನಾವು ತಿಳ್ಕೊಳ್ಬೇಕಾಗ್ತದೆ, ಬಹಳಷ್ಟು ವರ್ಷಗಳ ಕೂಗಲ್ಲ ಸರ್, ಬಹಳ ವರ್ಷದ ಕೂಗು, ಇದು ಸರಿ ಆಗ್ಲೇಬೇಕು, ಅದು ಒಳ್ಳೆ ವಿಷಯ. ಆದ್ರೂ ಕೂಡ ಇವರಿಗೆ ಎಲ್ಲವೂ ಗೊತ್ತಿದೆ ನೋಡಿ, ಎಲ್ಲವೂ ಗೊತ್ತಿದೆ, ಎಲ್ಲರೂ ಇದಕ್ಕೆ ಸಮ್ಮತಿಸಬೇಕು. ಈ ಒಂದು ಕಾನೂನಿಗೆ ಎಲ್ಲರೂ ಸಮ್ಮತಿಸಿದಾಗ ಮಾತ್ರ ಇದು ಜಾರಿ ಆಗ್ತದೆ ಹೊರತು ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಕೂಡ ಸಮ್ಮತಿಯನ್ನು ಕೊಟ್ಟಿದೆ, ಬಹಳಷ್ಟು ಸಮ್ಮತಿಯನ್ನು ಕೊಟ್ಟಿದ್ದಾರೆ. ತಾವುಗಳು ಮಾತ್ರ ಸಮ್ಮತಿಸಿ ಎಲ್ಲರೂ ಸಮ್ಮತಿಸಿದ್ರೆ ಮಾತ್ರ ಇದು ಆಗುವಂತದ್ದು. ಅಲ್ಲಿ ರಾಜ್ಯಸಭೆಯಲ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಇಂಥ ಒಂದು ಕಾನೂನು ತರುವಾಗ ಖಂಡಿತವಾಗಿಯೂ ವಿರೋಧ ಪಕ್ಷದವರ ಅವರ ಒಂದು ವಿಶ್ವಾಸವನ್ನು ಪಡೆಯದಿದ್ರೆ ಈ ಕಾನೂನು ತರಲಿಕ್ಕೆ ಖಂಡಿತವಾಗಿ ಆಗುವುದಿಲ್ಲ. ಇದು ಪ್ರಚಾರಕ್ಕಾಗಿ ತರಬಾರ್ದು, ಪ್ರಚಾರಕ್ಕಾಗಿ ಯಾವುದನ್ನು ನಾನು ಹಾಗೆ ಹೇಳಿದಾಗೆ ಯಾವುದನ್ನು ಡೈವರ್ಟ್ ಅಲ್ಲ. ವಿರೋಧ ಪಕ್ಷಗಳು ಅಂತ ಬಂದಾಗ ಯಾವತ್ತು ಕೂಡ ಎಲ್ಲ ವಿಚಾರಕ್ಕೂ ಕೂಡ ಆಡಳಿತ ಪಕ್ಷಕ್ಕೆ ಸಮ್ಮತಿಯನ್ನು ಕೊಡಲ್ಲ. 370 ಬಂದಾಗ್ಲೂ ಕೂಡ ಇದೇ ರೀತಿ ಮಾಡಿರುವಂತದ್ದು, ಟ್ರಿಪಲ್ ತಲಾಕ್ ಬಂದಾಗ್ಲೂ ಕೂಡ ಇದೇ ರೀತಿ ಮಾಡಿರುವಂತದ್ದು, ಈಗಲೂ ಕೂಡ ಇದೇ ರೀತಿಯ ಒಂದು ದಾರಿ ಅಲ್ವಾ? ಸೊ ದಟ್ಸ್ ವೈ ನಮ್ಗೆ ರೀಸನ್ ಕೊಡಿ, ಯಾಕೆ ಅಪೋಸ್ ಮಾಡ್ತಾ ಇದ್ದೀರಾ ಅಷ್ಟೇ ಹೇಳುದು. ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ವೇದಿಕೆ ಇದೆ, ಲೋಕಸಭೆ ಇದೆ, ರಾಜ್ಯಸಭೆ ಇದೆ, ಇದರ ಚರ್ಚೆ ಆಗ್ಬೇಕು. ತುರತುರಲ್ಲಿ ನಾವು ಇನ್ನು ಮುಂದಿನ ಇದರಲ್ಲಿ ನಾವು ಪಾರ್ಲಿಮೆಂಟ್ ಅಲ್ಲಿ ಇದನ್ನು ಪಾಸ್ ಮಾಡಿ ಬಿಡ್ತೇವೆ, ಆತರ ಆಗ್ಬಾರ್ದು ಸರ್. ದಿನೇಶ್ ಅವರೇ, ಬಹಳಷ್ಟು ನಿದರ್ಶನಗಳಿದೆ, ಬಹಳಷ್ಟು ಕೋರ್ಟ್ ನಲ್ಲಿ ಕೇಸ್ಗಳು ನಡೆದಿರುವಂತದ್ದು, ಇದಕ್ಕೆ ನಿದರ್ಶನಗಳು ಬಹಳಷ್ಟು ಹಲವಾರಿದೆ ಇದಕ್ಕೆ ಪುಷ್ಟಿ ಕೊಡುವಂತದ್ದು. ಇನ್ನೂ ಕೂಡ ಏನ್ ಚರ್ಚೆ ಆಗ್ಬೇಕು ಹಿಂದೂ ಧರ್ಮದಲ್ಲಿ ಇದೆ ಸರ್, ಹಿಂದೂ ಧರ್ಮದಲ್ಲಿ ಇದೆ. ಹಿಂದೂ ಧರ್ಮದಲ್ಲಿ ಕೂಡ ಬಹಳಷ್ಟು ನಮ್ಮ ದೋಷಗಳು ಇದೆ, ಅದನ್ನು ಕೂಡ ಸರಿಪಡಿಸಬೇಕು. ಬರೀ ಅಲ್ಪಸಂಖ್ಯಾತರಲ್ಲಿ ಇರುವಂತ ದೋಷವನ್ನು ಸರಿಪಡಿಸಬೇಕು. ಹಾಗಾದ್ರೆ ಇತರ 4 ಮದುವೆಯನ್ನ ಹಾಕ್ತಾರೆ, ಬಹುಪತ್ನಿತ್ವವಾಗಿಯೂ ತಪ್ಪು ಇಲ್ಲಲ್ಲ, ಅವಕಾಶ ಇಲ್ಲ. ಈ ಕೋಡ್ ಬಂದ್ರೆ ಇದನ್ನು ಸುಮ್ಮನೆ ಹೇಳುದಲ್ಲದೆ ಇದರಲ್ಲಿ ನಮ್ಮ ಈಗಾಗಲೇ ಕಾನೂನಲ್ಲಿ ಅಂತದ ಅವಕಾಶವೇ ಇಲ್ಲ. ಹಾಗಾದ್ರೆ ಒಂದು ಪತ್ನಿಗೆ ಡಿವೋರ್ಸ್ ಕೊಡದೆ ಇನ್ನೊಂದು ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಸುಮ್ಮನೆ ಅದನ್ನ ಯಾಕೆ ನಾವು ಚರ್ಚೆ ಮಾಡುದು? ಇನ್ನೊಮ್ಮೆ ಯಾಕೆ ಹೇಳುದು? ಅದು ಹಿಂದೂಗಳಿಗೆ ಮಾತ್ರ. ಯಾರಿಗೆ ಆಗಿದ್ದಾರೆ, ಯಾವ ಕಾನೂನು ಕ್ರಮ ಆಗಿಲ್ಲ, ಅದರ ಮೇಲೆ ಕೋರ್ಟಿಗೆ ಹೋಗ್ಲಿಲ್ಲ ಅವರ ಮಹಿಳೆಯರು. ಅದರ ಬಗ್ಗೆ ಏನು, ಅದರ ಅರ್ಥ ಏನು, ವಿಷಯ ಏನು? ಟ್ರಿಪಲ್ ತಲಾಕ್ ಬರೋಣ ಸರ್. ಟ್ರಿಪಲ್ ತಲಾಕ್ ಕರೆಕ್ಟ್ ಆಗಿ ವ್ಯಾಲಿಡ್ ಆಗಿ ಆಗ್ತಾ ಇದೆಯಾ? ಕಾರ್ಯಕ್ಕೆ ಬರ್ತಾ ಇದೆಯಾ? ಅಲ್ಲ, ತಲಾಕ್ ನಡೀತಿದ್ಯಾ? ಕಾನೂನಲ್ಲಿ ನಡೀತಾ ಇದೆಯಾ ಟ್ರಿಪಲ್ ತಲಾಕ್ ಬಗ್ಗೆ? ಸರ್, ನಾವೀಗ ಕಾನೂನಲ್ಲಿ ಅವಕಾಶ ಕೊಟ್ಟಿದೆ, ಕಾನೂನಲ್ಲಿ ನಮ್ಮ ಈಗ ದೇಶ ಕೊಟ್ಟಿದೆ. ಟ್ರಿಪಲ್ ತಲಾಕ್ ಈಗ ಕಾನೂನು ಪ್ರಕಾರ ಹೋಗ್ತಿದ್ದಾರಲ್ಲ ಅವರು. ಗೊಂದಲ ಏನ್ ಹೇಳಿದ್ರೆ, ಈಗ ಆಕ್ಟ್ ಪ್ರಕಾರ ಮಹಮ್ಮದನ್ ಲಾ ಇರ್ತಕ್ಕಂಥದ್ದು ಅವರು ಸಪರೇಟ್ ಇರ್ತಕ್ಕಂಥದ್ದು. ಈಗ ಅವರ ಆಕ್ಟ್ ಪ್ರಕಾರ ಇವರು ಹೇಳಿದಾಗೆ ಕೋರ್ಟಲ್ಲಿ ಬಂದು ಡೈವರ್ಸ್ ತಕೊಂಡು ಮದುವೆ ಆಗುವ ಪ್ರೊಸೀಜರ್ ಅವರಲ್ಲಿ ಈ ತ್ರಿಬಲ್ ತಲಾಕ್ ಜಡ್ಜ್ಮೆಂಟ್ ಆದ ನಂತರ ಬಂದಿರ್ತಕ್ಕಂಥದ್ದು. ಅದರ ಮೊದಲೇನಿಲ್ಲ. ಮೊದಲೇನು ಹೇಳಿದ್ರೆ ಅವರದೊಂದು ಪ್ರೊಸೀಜರ್ ಇದೆ, 3 ಸಾರಿ ಆ ತಲಾಕ್ ಹೇಳ್ಬೇಕಾದ್ರೆ ಅದಕ್ಕೊಂದು ವಿಧಾನ ಇದೆ. ಆ ವಿಧಾನದ ಪ್ರಕಾರ ಹೇಳಿದ್ರು, ಡೈವರ್ಸ್ ಮಾಡಿದ್ರು, ನಂತರ ಯಾವ ಕೋರ್ಟು ಏನು ಅದು ಏನಿಲ್ಲ. ಖಂಡಿತವಾಗ್ಲೂ ಇಲ್ಲ. ಕೆಲವು ಪ್ರಕರಣಗಳು ಜಾಸ್ತಿ ಆಗಿ ಬಂದಿರುವಂತದ್ದು ಇದೆ. ಈಗ ಹಿಂದೂ ಇದರ ಪ್ರಕಾರ 100% ಇವರು ಹೇಳಿದಾಗೆ ಕರೆಕ್ಟ್. ಅದು ಡೈವರ್ಸ್ ಆಗದೆ ಎಲ್ಲಿ ಕೂಡ ಮದುವೆ ಆಗುವಂತ ವಿಚಾರ ಕೂಡ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದು ಸ್ಪಷ್ಟ, ಅದರಲ್ಲಿ ಗೊಂದಲ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಈ ನಮ್ಮ ಸಮಾನ ನಾಗರಿಕ ಕಾಯ್ದೆಯನ್ನು ತರಲಿಕ್ಕೆ ಮಾಡಿದ್ದಾರೆ, ಇದು ತರುವುದೇ ಅದಕ್ಕೆ. ಈ ಎಲ್ಲ ಗೊಂದಲ, ಈ ಎಲ್ಲ ಅನ್ಯಾಯ ಯಾವಾಗ ಆಗ್ಬಾರ್ದು ಅನ್ನುವ ದೃಷ್ಟಿಯಲ್ಲಿ ನಾವು ಈಗ
ನಾವು ರಾಜಕೀಯ ಮಾತಾಡಬಾರ್ದು, ಅದು ಮಾತಾಡಿದ್ರೆ ಬೇರೆ ಕಡೆ ಹೋಗ್ತದೆ. ನಾನು ಅದಕ್ಕೋಸ್ಕರ ರಾಜೀವ್ ಗಾಂಧಿ ಅವರು ಇದನ್ನ ಅನುಮೋದನೆ ಮಾಡಿರ್ತಕ್ಕಂಥವ್ರು. ನಂತರ ಅದನ್ನು ಕೈ ಬಿಟ್ಟದ್ದು ಯಾಕೆ ಹೇಳಿದ್ರೆ ಅದೇ ಸಂದರ್ಭದಲ್ಲಿ ಪಾರ್ಟಿ ಸೋಲ್ತಾ ಬಂತು. ಇದೇ ಕಾರಣಕ್ಕೋಸ್ಕರ ಇದು ಹಿಸ್ಟ್ರಿ, ಇದನ್ನು ಯಾರು ಅಲ್ಲಗಳಿಲಿಕ್ಕೆ ಆಗುದಿಲ್ಲ, ಸುಳ್ಳು ಅಂತೂ ಹೇಳಲಿಕ್ಕೂ ಆಗುದಿಲ್ಲ. ಅದರ ನಂತರ ಈಗ ಇವರೊಂದೇನು ಕೋಟ್ ಮಾಡಿದ್ರು, ಮಾಡಿ ಕೋಟ್ ಮಾಡಿದ್ರು. ಬಟ್ ಆ ಟೈಮ್ ಅಲ್ಲಿ ಆಗಿರುವಂತದಂತೂ ಸತ್ಯ. ಅದಕ್ಕೆ ಎಲ್ಲಾ ಲೀಡರ್ಸ್ನವರು ಅದಕ್ಕೆ ಸಪೋರ್ಟ್ ಮಾಡಿರುವಂತದ್ದು ಹೌದು. ಬಟ್ ರಾಜಕೀಯ ಲಾಭ ನೋಡ್ಲಿಕ್ಕೆ ಹೋದಾಗ ಈ ಕಾನೂನು ತರಲಿಕ್ಕೆ ಈ ದೇಶದಲ್ಲಿ ಕಷ್ಟ. ನಾವೆಲ್ಲರೂ ರಾಜಕೀಯ ಮಾಡ್ಕೊಂಡೇ ಹೋದ್ರೆ ಈ ದೇಶದಲ್ಲಿ ಇಂಥ ಕಾನೂನು ತರ್ಲಿಕ್ಕೆ ಕಷ್ಟ. ಏನಿದೆ ಈಗ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ನಮ್ಮ ದೇಶದ ಚಿತ್ರಣ ನೋಡಿದ್ರೆ ಯಾವ ರೀತಿ ಹೋಗ್ತಾ ಇದೆ ನಾವು ನೋಡ್ಲೇಬೇಕಲ್ಲ. ಈಗ ಇವ್ರು ಹೇಳಿದ್ರು, ಈಗ ನಾನು ಮಾತಾಡುವಾಗ ಒಬ್ಬ 3 ಜನರಲ್ಲಿ ಒಬ್ಬನಾದ್ರಿಂದ ಮಣಿಪುರದ ವಿಷಯ ಹೇಳಿದ್ರು. ಮಣಿಪುರದಲ್ಲಿ ಇವ್ರ ಪ್ರಕಾರ ಖಾಲಿ ಅಲ್ಲಿ ಕ್ರಿಶ್ಚಿಯನ್ ಅವರಿಗೆ ಮಾತ್ರ ಅನ್ಯಾಯ ತಪ್ಪಿದು, ಎಲ್ಲರೂ ಆಗಿದೆ. ಅಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ, ಎಲ್ರಿಗೂ ಅನ್ಯಾಯ ಆಗಿದೆ. ಇದೆಲ್ಲ ಆಗಬಾರ್ದು, ದೇಶಕ್ಕೊಂದೇ ಕಾನೂನಿನ ವ್ಯವಸ್ಥೆ ಬೇಕು ಅನ್ನುವ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೇವೆ ಹೊರತು ಈಗ ನಾವು ಹೇಳುದು ಈಗ ಯಾವುದೇ ಈಗ ಪ್ರಸ್ತಾಪ ಆಗಿದೆ. 2019ರಲ್ಲಿ ಪ್ರಸ್ತಾಪ ಆಗಿದೆ, 2020ರಲ್ಲಿ ಪ್ರಸ್ತಾಪ ಆಗಿದೆ. 6 ತಿಂಗಳ ಮೊದಲು ಯಾವುದೇ ಕಾನೂನು ಇದ್ರೂ ಕೂಡ ಸಾರ್ವಜನಿಕವಾಗಿ ನಿಮ್ಮ ಕೊಡುವಂತದ್ದು ಪ್ರೊಸೀಜರ್ ಆಲ್ರೆಡಿ ಇದೆ. ತರಾತುರಿ ಎಲ್ಲ ಎಂಡಾಗಿ ತಂದ್ರು ಸಂತೋಷ ದೇಶವಾಸಿಗೆ, ಅದು ಬೇರೆ ವಿಷಯ. ಬಟ್ ಯಾವುದೇ ಕಾನೂನು ತರುವಾಗಲೂ ಕೂಡ ಆದ್ರೆ ಈಗ ಇವರು ಹೇಳಿದಾಗೆ ಇನ್ನು ಅದನ್ನು ಸಂಸತ್ತಲ್ಲಿ ಇಟ್ಟು ಪಾಸ್ ಮಾಡಿ ಅದು ಪ್ರೊಸೀಜರ್ ಇದ್ದೇ ಇದೆ, ಒಂದು ಬಂದ ಕೂಡಲೇ. ಹೌದು. ಬಟ್ ಈಗ ಈ ವಿಚಾರ ಏನಿದೆ, ಹೆಜ್ಜೆ ಇಟ್ಟಿದ್ದಾರೆ ಅನ್ನುವಂಥದ್ದು ಬಿಟ್ರೆ ಒಂದು ಆಕ್ಟ್ ಆಗಿ ಬರ್ಬೇಕಾದ್ರೆ ಅದರದೇ ಸಮಯ ಇದೆ, ಅದರದೇ ಕಾನೂನಾತ್ಮಕ ತೊಡಕುಗಳಿದೆ, ಎಲ್ಲವೂ ಇದೆ. ಬಟ್ ನಾವ್ ಹೇಳ್ತಕ್ಕಂಥದ್ದು ವಿರೋಧಿಸುವುದು ಯಾಕೆ ಒಂದು ಕರೆಕ್ಟ್. ಈಗ ನಾನು ಇಷ್ಟೇ ಕೇಳುವಂಥದ್ದು, ಬಿಜೆಪಿ ಪಕ್ಷದವರಾಗಿ ನೀವು ಇಷ್ಟು ಸಮಯ ಯಾಕೆ ತೆಗೆದಿರಿ ಒಂದು ನನ್ನ ಪ್ರಶ್ನೆ. ನಾನು ಕೇಳ್ತಕ್ಕಂಥದ್ದು, ಅವರು ತರ್ತಾ ಇದ್ದಾರೆ, ನಾವು ವಿರೋಧಿಸ್ತಕ್ಕಂಥ ವಿಚಾರ ಏನು ಅಂತ. ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯ ನಾಗರಿಕ ಸಂಹಿತೆ ಹೇರುವುದರಿಂದ ಅಲ್ಪಸಂಖ್ಯಾತ ಗುಂಪುಗಳು ಅನುಭವಿಸುವಂತಹ ಅನನ್ಯ ಹಕ್ಕುಗಳು ಮತ್ತು ರಕ್ಷಣೆಗಳನ್ನ ದುರ್ಬಲಗೊಳಿಸುತ್ತೆ ಅನ್ನುವಂಥದ್ದು ವಾದ, ಕಾಂಗ್ರೆಸ್ ಅವರ ವಾದ ಇರುವಂತದ್ದು ಇದು. ಅಲ್ಪಸಂಖ್ಯಾತ ಸಮುದಾಯದವರು ಧಾರ್ಮಿಕವಾದಂತಹ ಅನನ್ಯ ಹಕ್ಕುಗಳನ್ನ ಅನುಭವಿಸ್ತಾ ಇದ್ದಾರೆ, ಅದನ್ನ ದುರ್ಬಲಗೊಳಿಸುತ್ತೆ. ನೋಡಿ, ನಾವು ಧರ್ಮಾಧಾರಿತವಾಗಿ ಹಿಂದೂ ಕೋಡ್ ಅಂತ ಬಂದಿದ್ದು, ಅದರಿಂದ ಆ ಟೈಮಲ್ಲಿ 3 ವರ್ಗ ಇದನ್ನ ಹೊರಗಿಟ್ರು. ಆವಾಗಲೇ ಅದನ್ನು ಒಳಗಿಟ್ಟೆ ಮಾಡಿದ್ರೆ ಈ ದೇಶದಲ್ಲಿ ಈ ರೀತಿಯ ಪರಿಸ್ಥಿತಿಯ ನಿರ್ಮಾಣ ಆಗ್ತಿರ್ಲಿಲ್ಲ. ಆ ಟೈಮ್ ಇದು ವಿಚಾರ ನಾವು ಹಿಸ್ಟ್ರಿ ಹೇಳ್ತಕ್ಕಂಥ ತರುವಾಗ ಅದರಲ್ಲಿ ಸಿಖ್ ಹಿಂದೂಗಳನ್ನ ಇಷ್ಟು ಜನರನ್ನು ಇದು ಮಾಡಿ ಕ್ರಿಶ್ಚಿಯನ್ಸ್ ಅವರು ಇವರನ್ನೆಲ್ಲ ಹೊರಗಿಟ್ರು. ಅದರದೇ ಆದ ಒಂದು ಈಗ ಏನೀಗ ಕಾನೂನು ಆವಾಗ ಒಳ್ಳೇದಿದೆ, ನಾನು ಇಲ್ಲ ಅಂತ ಹೇಳುವಂತದ್ದಿಲ್ಲ. ಶರಿಯತ್ ಕಾನೂನು ಆಗ್ಲಿ ಅಥವಾ ಕ್ರಿಶ್ಚಿಯನ್ ಕಾಯ್ದೆ ಆಗ್ಲಿ ಯಾವುದೇ ಆಗ್ಲಿ ಕಾನೂನಲ್ಲಿ ಕರೆಕ್ಟ್ ಇದೆ, ಅವರು ಏನು ಫಾಲೋ ಮಾಡಿ ಬರ್ತಾರೆ ಕರೆಕ್ಟ್ ಇದೆ. ಬಟ್ ಈಗ ಅದನ್ನು ಕೊಂಡೋಗ್ತಕ್ಕಂಥ ರೀತಿ ಏನಿದೆ, ಒಂದು ರಾಜಕೀಯಕ್ಕೋಸ್ಕರ ಒಂದು ಧರ್ಮಕ್ಕೋಸ್ಕರ ಯಾವುದಕ್ಕೋಸ್ಕರ ಕೊಂಡೋಗ್ತಕ್ಕಂಥ ರೀತಿ ಇವತ್ತು ದೇಶದ ಒಂದು ಅಖಂಡತೆಗೆ ಭದ್ರತೆಗೆ ಎಲ್ಲ ಒಂದು ರೀತಿ ಸಮಸ್ಯೆ ಆಗುತ್ತೆ, ತೊಡಕಾಗುತ್ತೆ. ಮುಂದಿನ ದಿನದಲ್ಲಿ ಒಂದು ಇದಾಗುವ ಸ್ಪಷ್ಟ ಒಂದು ನಿಲುವು ಸೂಚನೆ ಎಲ್ಲವೂ ಇರ್ಬೋದು. ಎಲ್ಲರೂ ಅವರವರ ಅಭಿಪ್ರಾಯ ವೈಯಕ್ತಿಕ, ನನ್ನ ಅಭಿಪ್ರಾಯ ನಾನು ಹೇಳ್ತಕ್ಕಂಥದ್ದು. ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಎಸ್, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ನಮಸ್ತೆ, ಪಾತ್ರಲ್ಲ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇಲ್ಲ ಸರ್. ಏನು ಹೇಳ್ತಾ ಇದ್ದಾರೆ? ಹಲೋ ಸರ್ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಮತ್ತೊಂದು ಕರೆ ಕನೆಕ್ಟ್ ಮಾಡಿ. ಹಲೋ ಸರ್ ನಮಸ್ತೆ. ಓಕೆ, ಕರೆ ಮಾಡಿದಾಗ ಟಿವಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ವಿರೋಧ ಯಾಕೆ ಅನ್ನೋದು ದಿನೇಶ್ ಗೋಪಾಲ್ ಅವರು ಹಾಗೆ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕು. ಮಣಿಪುರ ಅಂತ, ಮಣಿಪುರದಲ್ಲಿ ಮೀಸಲಾತಿಯ ಬಗ್ಗೆ ಕೆಲವು ವಿಚಾರಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಅದು ಹೇಳಿರುವಂತದ್ದು ಸರ್ಕಾರಕ್ಕೆ, ನೀವು ಹೀಗೆ ಮಾಡಿ ಅಂತೇಳಿ. ಅದರ ವಿರುದ್ಧ ದಂಗೆ ಆಗಿರುವಂತ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಏನುಂಟು, ತೀರ್ಪು ಏನುಂಟು, ಅದರ ವಿರುದ್ಧ ಯಾವುದೇ ಅಲ್ಲಿ ಧರ್ಮದ ವಿಚಾರ ಬರಲಿಲ್ಲ. ಅದು ಮತ್ತೆ ಅದಕ್ಕೆ ಕನೆಕ್ಟ್ ಆಗಿರುವಂತದ್ದು. ಈಗ ಅಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ, ಅವತ್ತು ಕಾಶ್ಮೀರದಲ್ಲಿ 91ರಲ್ಲಿ ಹಿಂದೂಗಳ ಮೇಲೆ ಅವರದೇ ದೇಶದಲ್ಲಿ ಅವರೇ ಪರಕೀಯರಾದ್ರು, ಅವರೇ ಭ್ರಷ್ಟರಾದ್ರು. ಯಾವುದು
ದೇಶಭ್ರಷ್ಟರಾದ್ರು, ರಾಜ್ಯಭ್ರಷ್ಟರಾದ್ರು, ಅವರ ಮನೆ ಭ್ರಷ್ಟರಾದ್ರು, ಅವರಿಗೆ ಕೋಟ್ಯಾಧಿಪತಿಗಳಿದ್ದವರು, ಲಕ್ಷಾಧಿಪತಿಗಳಿದ್ದವರು, ಎಕರೆಗಟ್ಟಲೆ ಜಮೀನಿದ್ದವರು ರಾತೋರಾತ್ರಿ ಅವರು ಭಿಕಾರಿಗಳಾದ್ರು. ಆಗ ಈ ದೇಶದಲ್ಲಿ ಯಾರು ಮಾತಾಡ್ಲಿಲ್ಲ. ಗೋಧ್ರಾದಲ್ಲಿ ರೈಲ್ನಲ್ಲಿ ಬೆಂಕಿ ಹಚ್ಚಿದಾಗ ಯಾರು ಮಾತಾಡ್ಲಿಲ್ಲ. ಈಗ ಅದಕ್ಕೆ 91ರಲ್ಲಿ ದೇವಿ ನರಸಿಂಹರಾಯರಿದ್ದದ್ದು. ಆಗ ಅಲ್ಲಿ ಅವರು ಇದು ಭಿಕಾರಿಗಳಾಗಿ ರಾತ್ರೋರಾತ್ರಿ. ಆಮೇಲೆ ಇದರ ಬಗ್ಗೆ ಇವತ್ತು ತರಾತುರಿಯಲ್ಲಿ ಮಾಡಿದ್ದಲ್ಲ. 2019ರಲ್ಲಿ ಅಶ್ವಿನಿ ಉಪಾಧ್ಯಾಯ ಅನ್ನೋ ವಕೀಲರು ಹೈಕೋರ್ಟ್ ಅಲ್ಲಿ ಇದರ ಬಗ್ಗೆ ವಾದ ಮಾಡಿದ್ರು, ಡೆಲ್ಲಿ ಹೈಕೋರ್ಟ್ ನಲ್ಲಿ. ಅದನ್ನು ಪುನಃ ಎಲ್ಲಿಗೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಅದು ಆಗ ಇಂಪ್ಲಿಮೆಂಟ್ ಬರುವುದ ಏನೋ ಇದರಲ್ಲಿ ಇರುವಾಗ ಕೋವಿಡ್ ಬಂತು. ಆ ಕೋವಿಡ್ ನಿಂದಾಗಿ ಇದು ಹಿಂದೆ ಹೋಯ್ತು. ಹಿಂದೆ ಹೋದ ಈಗ ರಾಜಕೀಯವಾಗಿ ಅವರು ಮಾತಾಡುವಾಗ ನಾವು ಮಾತಾಡಬೇಕಾಗ್ತದೆ. ತುಂಬಾ ಉದಾಹರಣೆ ಇದೆ ಎರಡು ಕಡೆಯಿಂದ. ಅದು ವಿಚಾರ ಬರುವಂತದಲ್ಲ. ನಾವೀಗ ಮಾತಾಡ್ತಕ್ಕಂಥದ್ದು ಸಿವಿಲ್ ಕೋಡ್ ಬಗ್ಗೆ. ನಾವು ಈಗ ಯಾವುದೋ ಒಂದು ಡೈರೆಕ್ಷನ್ ಅದನ್ನ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಇವರು ಇದನ್ನ ಪ್ರಸ್ತಾಪ ಆಮೇಲೆ ಈಗ ತರಾತುರಿಯಲ್ಲಿ ಏನು ಮಾಡಿಲ್ಲ. ಅವರು ಹೇಳಿದ್ದು ತರಾತುರಿಯಲ್ಲಿ ತರುವಂತ ವಿಷಯ ಏನಿತ್ತು, ತರಾತುರಿಯಲ್ಲಿ ತರುವಂತದ್ದಾದ್ರೆ ಈ ದೇಶದಲ್ಲಿ ಅದಕ್ಕೂ ಕಾನೂನಿದೆ. ಆರ್ಡಿನೆನ್ಸ್ ಪ್ರಾಮುಲ್ಗೇಟ್ ಮಾಡಬಹುದು. 6 ತಿಂಗಳ ಹಿಂದೆಯೇ ಒಂದು ಕಾನೂನನ್ನು ಮಾಡಬಹುದು. ಅದು 6 ತಿಂಗಳಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗ್ಬೇಕು, ಅಥವಾ ರಾಜ್ಯ ಸರ್ಕಾರದಾದ್ರೆ ರಾಜ್ಯ ಸರ್ಕಾರದಲ್ಲಿ 6 ತಿಂಗಳ ಕೊಡ್ಬೇಕು. ಇವರು ಏನು ಉತ್ತರ ಕೊಡ್ಬೇಕು ಹೇಳಿದ್ರೆ, 9 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಈಗ ಏನು 9 ವರ್ಷದ ಮೊದಲೇ ನೀವು ಬಂದಾಗ 1 ವರ್ಷ ಆದ ಕೂಡಲೇ ಏನು ತರ್ಲಿಕ್ಕೆ ಆಗ್ಲಿಲ್ಲ, ಏನು ಸಮಸ್ಯೆ ಇತ್ತು, ಯಾವುದನ್ನು ಯಾವಾಗ ತರಬೇಕು ಅದನ್ನು ಸರ್ಕಾರ ನಿರ್ಧಾರ ಮಾಡುವಂತ. ಅದು ರಾಜಕೀಯವಾಗಿ ಆಗ್ಲಿ, ಸಾಮಾಜಿಕವಾಗಿ ನ್ಯಾಯಬದ್ಧವಾಗಿ ಜನರಿಗೆ ನ್ಯಾಯ ಕೊಡಬೇಕಾದ್ರೆ, ಸಾಮಾಜಿಕವಾದ ನ್ಯಾಯ ಕೊಡಬೇಕಾದ್ರೆ ಯಾವುದನ್ನು ಯಾವಾಗ ಮಾಡಬೇಕು ಅನ್ನೋ ನಿರ್ಧಾರವನ್ನು ಮಾಡುವಂತದ್ದು ಸರ್ಕಾರ. ಸರ್ಕಾರ ಅಂತ ಜನರೇ ಈ ರೀತಿಯ ನಿಲುವಿಗೆ ರಾಜಕೀಯ ಮಾಡ್ತಾರೆ. ಈಗ ಇದರಲ್ಲಿ ಅಧಿಕಾರಕ್ಕೆ ಬಂದ 1 ವರ್ಷ ಅಧಿಕಾರಕ್ಕೆ ಬಂದ ಕೂಡಲೇ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅಕ್ಕಿ ಕೊಡ್ತಾ ಇದ್ದಾರೆ, ವಿರೋಧಿಸ್ತಾರೆ, ಫ್ರೀ ಮಾಡಿ ಇರ್ಲಿ, ತೊಂದರೆ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಅಧಿಕಾರಕ್ಕೆ ಬಂದ 1 ವರ್ಷದ ನಂತರ 8 ವರ್ಷದ ಅವಧಿಯಲ್ಲಿ ಏನ್ ಆಗ್ಲಿಲ್ಲ ಅನ್ನುವಂತ ಒಂದು ಸಿಂಪಲ್ ಕ್ವಶನ್ ಅಷ್ಟೇ. ನಾನು ಹೇಳಿದಲ್ಲ 2019ರಲ್ಲಿ ಬರುವಂತದ್ದು ಆ 2 ವರ್ಷದಲ್ಲಿ ಲೇಟ್ ಆಯ್ತು. ಇಲ್ಲದಿದ್ದರೆ ಕೋವಿಡ್ ಬಂತು. ಅಶ್ವಿನಿ ಉಪಾಧ್ಯಾಯರದ್ದು ಆರ್ಗ್ಯುಮೆಂಟ್ ಮೇಲೆ ಆಗಿರುವಂತದ್ದು. ಪಾರ್ಲಿಮೆಂಟ್ ಎಲ್ಲದಕ್ಕೂ ಸೇರ್ತದೆ, ನಿಮ್ಮ ಹತ್ರ ಕೇಳಿ ಸೇರ್ಬೇಕಂತ ಇಲ್ಲ. ಅವತ್ತು ಮಾಡಬಹುದಿತ್ತಲ್ಲ. ದೇಶದಲ್ಲಿ ಇಷ್ಟು ಒಳ್ಳೆ ಕಾನೂನು ಜಾರಿಗೆ ಬಂದರೂ ಕೂಡ ಇವರು ತರ್ತಕ್ಕಂತ ನಿಲುವು, ಆ ತರ್ತಕ್ಕಂತ ಟೈಮು, ಇವರು ವಿರೋಧಿಸ್ತಕ್ಕಂತ ರೀತಿ. ಯಾಕೆ ಹೇಳಿದ್ರೆ ಎರಡೂ ರಾಜಕೀಯ. ಈಗ ರಾಜಕೀಯ ಇಲ್ಲದ ರಾಜಕೀಯ ಇಲ್ಲದ ಕೆಲವು ನಿಲುವುಗಳು ಯಾವುದೇ ಪಕ್ಷದಲ್ಲಿ ಕೆಲವು ಸಾರಿ ಆಗ್ಲಿಲ್ಲ. ಇಷ್ಟು ಗೊಂದಲ ಇರುವಾಗ ಸಹ ಈ ದೇಶದಲ್ಲಿ 70 ವರ್ಷದಲ್ಲಿ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಇವರಿಗೆ. ಒಂದು ಪ್ರಶ್ನೆ, ಈಗ ಆಗ್ಲೇ ಹೇಳಿದೆ, ತರಾತುರಿಯಲ್ಲಿ ಏನು ಮಾಡ್ಲಿಲ್ಲ, ಆರ್ಡಿನೆನ್ಸ್ ಮುಖಾಂತರ ಮಾಡ್ಲಿಲ್ಲ. ಆರ್ಡಿನೆನ್ಸ್ ಮುಖಾಂತರ ಆದ್ರೆ 6 ತಿಂಗಳ ನಂತರ ಅಥವಾ ಸೆಷನ್ ಸ್ಟಾರ್ಟ್ ಆದ 6 ವಾರಗಳಲ್ಲಿ ಅದಾಗಬೇಕು. ಅದು ಕಾನೂನು. ಈಗ ಅದೇನಾದ್ರೂ ಮಾಡಿದೇವಾ ಏನು? ಸರಿ, ಸುಗ್ರೀವಾಜ್ಞೆ ಮುಖಾಂತರ ನಾವು ಮಾಡಿದ್ದಿದ್ರೆ ನೀವು ತರಾತುರಿಯಲ್ಲಿ ತಂದ್ರಿ ಅನ್ನೋ ವಾದ ಇವರದ್ದು ಸರಿ. ಸುಗ್ರೀವಾಜ್ಞೆ ಮಾಡ್ಲಿಲ್ಲ ಅಲ್ಲ ಅದಕ್ಕೆ. ಈಗ ಜನತೆಯ ಮುಂದೆ ಇಟ್ಟಿದ್ದೀರಿ ಅನ್ನೋದು ತಮ್ಮಗಳ ಜನರ ಮುಂದೆ ಈ ಪ್ರಶ್ನೆಯನ್ನು ಇಟ್ಟಿರುವಂತದ್ದು. ಯಾವುದು ಸಂವಿಧಾನದ ಚೌಕಟ್ಟಲ್ಲಿ ಇರದೇ ಇರುವ ವಿಚಾರವನ್ನು ನಾವು ಇಡ್ಲಿಲ್ಲ. ಸಂವಿಧಾನದಲ್ಲಿ ಏನು ವಿಚಾರ ಇದೆ ಅದೇ ಆ ವಿಚಾರವನ್ನು ಜನರ ಮುಂದೆ ಇಟ್ಟಿರುವಂತದ್ದು ಹೊರತು ಹೊಸದಾಗಿ ಏನೋ ಅನ್ಕಾನ್ಸ್ಟಿಟ್ಯೂಷನಲ್ ಏನು ಮಾಡ್ಲಿಲ್ಲ. ಓಕೆ, ರೈಟ್ ರೈಟ್. ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ. ಏನಪ್ಪಾ ಅಂದ್ರೆ ನಾನು ಹೇಳುದು ಕಾಂಗ್ರೆಸ್ ಅವರು ಹೇಳ್ತಾರಲ್ಲ, ಯಾವುದೇ ಒಂದು ಕೇಂದ್ರ ಸರ್ಕಾರ ತಂದು ಅದಕ್ಕೊಂದು ಅಡ್ಡಿ ಮಾಡುವಂತದ್ದು. ಸರ್ ಸರ್ ತಮ್ಮ ಹೆಸರು? ಸೂರ್ಯಪ್ರಸಾದ್. ಓಕೆ, ನಮಸ್ತೆ ಸರ್, ಮಾತಾಡಿ ಸರ್, ಮಾತಾಡಿ. ನಮಸ್ತೆ. ಏನ್ ಗೊತ್ತಾ, ನಾವ್ ಹೇಳ್ತಿರೋದು ಈಗ ಪ್ರತಿಯೊಂದನ್ನು ವಿರೋಧ ಮಾಡ್ಬೇಕಂತಲೇ ಮಾಡುದು ಸರಿಯಲ್ಲ. ಕಾಂಗ್ರೆಸ್ ಅವರಿಗೆ ಒಂದು ಕಿವಿ ಮಾತು ಏನಪ್ಪಾ ಅಂದ್ರೆ, ಅವ್ರಿಗೆ ಇನ್ನೊಂದು ಏನಪ್ಪಾ ಅಂದ್ರೆ, ನೋಡಿ ಪ್ರತಿಯೊಂದನ್ನು ಕಪ್ಪು ಕನ್ನಡಕ್ಕೆ ಹಾಕಿ ನೋಡುದಲ್ಲ, ಅದನ್ನು ಬಿಟ್ಬಿಡ್ಬೇಕು. ಯಾವುದು ನಮ್ಮ ದೇಶಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಉತ್ತಮ, ಅದು ಯಾರೇ ಮಾಡ್ಲಿ, ಅದು ಹೇಳ್ತಾರಲ್ಲ ಗುಣಕ್ಕೆ ಮತ್ಸರ ಪಡಬಾರ್ದಂತ. ಅದು ಯಾವ ಎಲ್ರಿಗೂ ಅನ್ವಯಿಸುವಂತೆ. ಅದು ನಮ್ಗೆ ಇನ್ನು ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಲ್ಲ, ಅಲ್ಪಸಂಖ್ಯಾತರನ್ನು ಜೈನರಿದ್ದಾರೆ, ಬೇರೆ ಬೇರೆ ಕಾಸ್ಟ್ ಅವರು ಇದ್ದಾರೆ. ಆ ಗುಡ್ಡಗಾಡು ಜನಾಂಗದಲ್ಲಿ ಎಷ್ಟೆಷ್ಟು
ಗುಡ್ಡಗಾಡು ಜನಾಂಗದಲ್ಲಿ ಬೇರೆ ಬೇರೆ ಜನಾಂಗೀಯ ವೈರುಧ್ಯ ಇರುವಂತದ್ದು ಜಾತಿ ಪ್ರಭೇದಗಳು ತುಂಬಾ ಜನ ಇದ್ದಾರೆ. ಈಗ ಬಂದಿರುವುದು ಕಾಮನ್ ಸಿವಿಲ್ ಕೋಡ್ ಬಗ್ಗೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ, ಅಂದ್ರೆ ಏಕ ಸಮಾನ ನಾಗರಿಕ ಸಂಹಿತೆ. ಈ ಬಗ್ಗೆ ಮಾತಾಡ್ಬೇಕಾದ್ರೆ ಇವಾಗಲ್ಲ, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಆ ಕಾನೂನು ಬಗ್ಗೆ ಹೇಳಿದ್ದಾರೆ. ಒಂದೇ ಕಾನೂನು ಬೇಕು ಈ ದೇಶಕ್ಕೆ ಅಂತ ಅವತ್ತೇ ಹೇಳಿದ್ದಾರೆ. ಅನಂತರ ನಮ್ಮ ಸಂಜಯ್ ಗಾಂಧಿ ಅವರು ಅದಕ್ಕೆ ಒಂದು ಪ್ರಯತ್ನ ಮಾಡಿದ್ದುಂಟು. ಜಾರಿಗೆ ಆಗ್ಬೇಕು. ಯಾಕಂದ್ರೆ ಈಗ ರಾಜಕೀಯ ಪ್ರಬಲ ಇಚ್ಛಾಶಕ್ತಿಯ ಕೊರತೆ ಇದಕ್ಕೆ ಕಾರಣ, ಜಾರಿ ಆಗದೇ ಇರೋದಕ್ಕೆ. ಯಾಕಂದ್ರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿ ತುಂಬಾ ಒಳ್ಳೇದಾಗ್ತದೆ. ಏನಂದ್ರೆ ನೋಡಿ, ಇದ್ರಲ್ಲಿ ಯಾಕೆ ಒಳ್ಳೇದಾಗುತ್ತೆ ಅಂದ್ರೆ ದೇಶದ ಸಂಪನ್ಮೂಲಗಳ ಒಂದು ಸಮಾನ ಹಂಚಿಕೆಗೂ ಅನುಕೂಲ ಆಗುತ್ತೆ. ಮತ್ತೆ ಜನಸಂಖ್ಯೆ ಜಾಸ್ತಿ ಆದ ಕೂಡಲೇ ನಾವು ಉಳ್ಕೊಳ್ಳುವಂತಹ ವ್ಯವಸ್ಥೆಗಳು, ನಮ್ಮಲ್ಲಿ ಇರುವಂತಹ ಪ್ರತಿಯೊಂದು ಇದನ್ನು ಸಂಪನ್ಮೂಲವನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು, ಇದೊಂದು ಅನುಕೂಲ ಆಗುತ್ತೆ. ನಾನು ಹೇಳುದು ಏನಂದ್ರೆ, ಎರಡನೇ ಯಾವುದೇ ಕಾರಣ ಇಲ್ಲದೆ ಎಲ್ಲಕ್ಕಿಂತ ಜಾಸ್ತಿ ಬಹುಪತ್ತಿತ್ವ ಅಂತಾರಲ್ಲ, ಹಾಗೆ ಮಾಡುವವರಿಗೆ ನನ್ನ ಪ್ರಕಾರ ಅವರಿಗೆ ಒಂದು ವೋಟರ್ ಇದನ್ನೇ ರೈಟ್ಸ್ ಅನ್ನು ತೆಗಿಬೇಕು. ಮತ್ತೆ 2023 ನಂತರ ಅನ್ವಯಿಸುವ ಹಾಗೆ 4 ಜನ ಮಕ್ಕಳು, ಮ್ಯಾಕ್ಸಿಮಮ್ 4 ಜನಕ್ಕಿಂತ ಜಾಸ್ತಿ ಇದ್ರೆ ಅವರಿಗೆ ವೋಟಿಂಗ್ ರೈಟ್ಸ್ ಅನ್ನು ತೆಗಿಲಿ, ಮತ್ತೆ ರೇಷನ್ ಕಾರ್ಡ್ ಕೊಡೋದನ್ನು ಬಿಟ್ಬಿಡ್ಲಿ, ಎಲ್ಲ ಸರಿಯಾಗುತ್ತೆ. ನಾನು ಹೇಳ್ತಿದ್ದೆ ಏನಪ್ಪಾ ಅಂದ್ರೆ, ಇದನ್ನು ಕೇವಲ ಒಂದು ರಾಜಕೀಯವಾಗಿ ಅಸ್ತ್ರವಾಗಿ ಬಳಸಬಾರ್ದು, ಅದೇ ನನ್ನ ವಿನಂತಿ. ಮತ್ತೆ ಇದನ್ನು ಇದರ ಬಗ್ಗೆ ನಾವು ಬೇಡ. ಈಗ ನೋಡಿ, ನಾವು ಇದನ್ನು ಕಾರ್ಯರೂಪಕ್ಕೆ ತಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದು ನಂದು. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಅವ್ರು ಹೇಳಿದಾಗೆ ಮಾಡಿದ್ರೆ ಮೋದಿಗೆ ಓಟಿಗೆ ಆಗುದಿಲ್ಲ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಧ್ವನಿ ಕೇಳ್ತಾ 4 ಜನಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಇರ್ನ ಬುಧರ್ ಒಲ್ಪಡ್ದೆ ಸರ್. ನಾನು ಅರುಣ್ ಕದ್ರಿದ್ದು ಪಾತ್ರ. ಅರುಣ್ ಕದ್ರಿ ಪಾತ್ರಲ್ಲ ಸರ್. ಇದು ಬಿಜೆಪಿ ತಗುಲು ಪ್ರಾಣಿ ಕಡಿಕಂತಿರು ಟ್ರಿಬಲ್ ತಲಕ್ ಜಪ್ಪುವ, ಕಾಶ್ಮೀರದ 370 ಜಪ್ಪುವ, ರಾಮ ಮಂದಿರ ನಿರ್ಮಾಣ ಅಲ್ಪ ಬಣದು ಪ್ರಾಣಿ ಕಡಿಕಂದಿರ್ತಿರತ್ತೆ. ಅದೇನು ಒಂದೊಂದು ಮತ್ತೊಂದು ಬೇರೆ ಅರ್ಥ ಆಗಿದೆ. ಬೇರೆ ಕಾಂಗ್ರೆಸ್ ನಿಲ್ಲುವುದಾದ ನೆತ್ತ ಬಗ್ಗೆ ಸಮಾನ ನಾಗರಿಕ ಸಂಹಿತೆ ಬಗ್ಗೆ ಕಾಂಗ್ರೆಸ್ ನಿಲ್ಲುವುದಾದ ಎಂಕುಲು ವಿರೋಧ ಚರ್ಚೆ ಓಡುವನ್ ಪುಣಿ ಪೂರೈಕಲ ವಿರೋಧ ರೀತಿ ಚರ್ಚೆ ಓಡು ಸದನ ಕಣರ ಬಲ್ಲಿ ಬಂದ್ಬಿಡಾತೆ ವಿರೋಧ ಪಕ್ಕ ಇರೇ ಅವಕಾಶ ತ್ರಿಬಲ್ ತಲಾಖದ ಬಗ್ಗೆ ನಿಖಿಲ್ ವಿರೋಧ ಮಾಡ್ತಾರೆ. ತ್ರಿಬಲ್ ತಲಾಖಿ ಸಭಾನ ಆಜ್ಞೆ ಸುಪ್ರೀಂ ಕೋರ್ಟ್ ಒಂಜಿ ಎಂದು ಕಂತೀನಿ ಅರ್ಜಿ ಪಂಕ್ತೀನಿ ಸುಪ್ರೀಂ ಕೋರ್ಟ್ ಎಂಗೆ ಪ್ರಾಬ್ಲಮ್ ಆಪುನು ತ್ರಿಬಲ್ ತಲಾಖ್ 414 ದೆಪ್ಪೊಂದು ಮಂತಿನ ಮುಸ್ಲಿಂ ಜನಾಂಗದ ಸಭಾನ ಆಜ್ಞೆ 300 ಆರ್ಟಿಕಲ್ ದಾದಪನ್ನಾಗ ಅವು ನಮ್ಮ ಭಾರತ ದೇಶದ ಇಟ್ಟದು ಕಾಶ್ಮೀರದ ಬೇತ ರೂಲ್ಸ್ ರೆಗ್ಯುಲೇಷನ್ ಇತ್ತಿನೇನು ದೆಪ್ಪೋಡು ಪಂಡದು ಅಂತೀರಿ ದಾಪಣ್ಣಗ ಮುಗ್ಗು ವಿಲಾಸಿ ಜೀವನ ನಡೆಪರಿಸ್ತನತೆ ಕಾಂಗ್ರೆಸ್ ಮಗಳಿಗೆ ನಾಯಕರ ಮಗಳಿಗೆ ಪಣ್ಣ ಕಾಶ್ಮೀರದ ಪುಣ್ಣುಲ್ ಪುರ್ದು ಬರಲ್ಲ ಅಲ್ಪದ ಐಕ್ ಅಗಲ್ನ ವಿರೋಧ ಇಜ್ಜಿ ರಾಮ ಮಂದಿರ ನಿಗಲು ಒಪ್ಪುನೇ ಇಜ್ಜಿ ಬುಡ್ಲೆ ಈ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಬೊಕ್ಕ ಮೇರ್ ಬಂತೀರಿ ಹಿಂದುಲ್ನ ಬಗ್ಗೆ ಹಿಂದುಲ್ನ ಸಮಾಜ ಸರಿಜಿ ಬಂತೀರಿ ಇಂತ ಮತಾಂತರನ ನಿಷೇಧ ಕಾಯ್ದೆ ಬಿಜೆಪಿ ಕಂತನತೆ ವಿರೋಧ ದೆಪ್ಪೊಂದು ಪುನೇರು ಕಾಂಗ್ರೆಸ್ ತಗುಲು ಮತಾಂತರ ಕಾಯ್ದೆ ತಿದ್ದುಪಡಿನ ಮಾತಾಡ್ತೀನಿ ಕಾನೂನು ಅವಕಾಶ ಮಲ್ಪಂದೆ ತಿದ್ದುಪಡಿನ ಮಾತಾಡ್ತೀನಿ ಕ್ರಿಶ್ಚಿಯನ್ ಸರ್ ಯಾನ್ ಪಂಪ ಸರ್ ಪಾತ್ರ ಸರ್ ಕ್ರಿಶ್ಚಿಯನ್ ಗೌಡ ಅಲ್ತುಬಕ್ಕ ಕ್ಯಾಥೋಲಿಕ್ ರೋಮನ್ ಕ್ಯಾಥೋಲಿಕ್ ಅಲ್ತುಬಕ್ಕ ಅಗಲ್ನೆಟ್ ಪ್ರೊಟೆಸ್ಟೆಂಟ್ ಬರೋಂಡು ಗತಾಡೆ ಅವನ್ ಇರ್ಲ ತೆರೆಯೋನ್ಲೆ ಎಲ್ಲ ಹಿಂದೂ ಕ್ರಿಶ್ಚಿಯನ್ಗೆ ಮತಾಂತರ ಹ್ಯಾಂಡಲ್ ಆತಿನ ದಲಿತೇನೆ ಮಾತಾಡುತ್ತೆ ಸರ್. ಗೋ ಹತ್ಯದ ಬಗ್ಗೆ ನಿಲ್ಲುವುದಾದ ನಿಗಲ್ಲ ಕಾಂಗ್ರೆಸ್ ತಗಲ್ಲ ಗೋ ಹತ್ಯೆ ಕಾನೂನು ಕಣಿದೇನೆ ಕಾಂಗ್ರೆಸ್ ಹೋಗುತ್ತೆ ನಿನಗೆ ಇತನಿಗುಲ್ದಾಗ ಕಾಂಗ್ರೆಸ್ ಗೋ ಹತ್ಯದ ಕಾನೂನು ಗೋ ಹತ್ಯದ ಕಾನೂನು ದೈಜ ಇರೇನ ಅರ್ಥ ಮಾಡ್ತಾ ನೋಡಿರಿ ಇತ ಯಾನಂಜಿ ಬರ್ಬೇಕು ಈಗ ಕೈ ಮುಗಿದ ರಿಕ್ವೆಸ್ಟ್ ಕಾಂಗ್ರೆಸ್ ವಕ್ತಾರಡ ಸುಲೆ ಕ್ರಿಶ್ಚಿಯನ್ ಅದು ಪುಟಿನಾಯೆ ಆಯ ಪ್ಯಾಲೆಸ್ತೀನ್ ಇಜಿಂದ ಅಲ್ಪ ಆಗಲ್ಲ ಬೆತ್ತಲನಿಗೆ ಹೋದು ಅಲ್ಪ ಹೊರ ಪೋಂಡ ಜೀವನ ಸಾರ್ಥಕ ಬಂದೆನ್ನುವೆ ಮುಸ್ಲಿಂ ಆದ ಪುಟಿನಾಯೆ ನಾನು ಮೆಕ್ಕ ಮಜನಗ ಪೋಡು ಎನ್ನುವೆ ಹಿಂದೂ ರಾಷ್ಟ್ರದ ಪುಟಿನಾಯೆ ಹಿಂದೂ ಮೂಲ ಹಿಂದೂ ಭಾರತ ದೇಶ ಉಪ್ಪೆ ಸರ್ ಆಯೆ ತನ್ನ ಧರ್ಮದ ಓಲ್ಲ ಇಜ್ಜಿ ಪವಿತ್ರ ಸನಾತನ ಧರ್ಮಪ್ಪನು ಭಾರತ ದೇಶಡು ಐತ ಬಗ್ಗೆ ಹೋರಾಟ ಮಾಡ್ತಾರೆ ನನಗೆ ಅನೈತಿಕ ಪೊಲೀಸ್ಗಿರಿ ಬಂತಾರೆ ಐತ ಬಗ್ಗೆ ಹೋರಾಟ ಮಾಡಿದ್ರು ಕೋಮುವಾದಿಂದ ಬಂತಾರೆ ನಿಲ್ಲುವುದಾದ ಬಗ್ಗೆ. ಧನ್ಯವಾದಗಳು ಅರುಣ್ ಕದ್ರಿ ಅವರು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಹಲೋ, ನಮಸ್ತೆ ಮೇಡಮ್. ನಮಸ್ತೆ.
ನಮಸ್ತೆ ಸರ್, ನಾನು ಇಲ್ಲ ಉಡುಪಿ ಡಿಸ್ಟಿಕ್ ಇಂದ ಮಾತಾಡ್ತಾ ಇದ್ದೆ ಸರ್. ಓಕೆ ಮೇಡಮ್, ತಮ್ಮ ಹೆಸರು ಮೇಡಮ್? ನನ್ಗೆ ಈ ಒಂದು ಕಾನೂನು ಸರ್ ಸರಿ ಅನಿಸ್ತಾ ಇದೆ ಸರ್. ಓಕೆ, ಒಂದೇ ನಾಡು, ಒಂದೇ ನುಡಿ, ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ಆಕಾಶ, ಒಂದೇ ಭೂಮಿ, ಒಂದೇ ಸರ ಇದ್ರೆ ಒಳ್ಳೇದಂತ ಅನಿಸ್ತಾ ಇದೆ ಸರ್. ಓಕೆ, ನಾವೆಲ್ಲ ಒಂದೇ ಭಾವನೆ ಬರ್ತದೆ, ಒಗ್ಗಟ್ಟಾಗಿ ಹೋರಾಡ್ಬೋದು. ಆ ಪಕ್ಷ ಈ ಪಕ್ಷ ಭೇದ ಭಾವನೂ ಇರುವುದಿಲ್ಲ ಸರ್, ಜಾತಿ ಧರ್ಮನೂ ದೂರ ಆಗುತ್ತೆ ಸರ್. ಓಕೆ ಓಕೆ, ತಮ್ಮ ಹೆಸರು ಮೇಡಮ್? ಸರ್, ತಮ್ಮ ಹೆಸರು? ನನ್ನ ಹೆಸರು ಸುರಯ್ಯ ಭಾನು ಅಂತ ಸರ್. ಸುರೈ ಭಾನು. ಓಕೆ ಓಕೆ, ಇದು ಕಾನೂನು ಬರ್ಬೇಕಂತ ತಾವು ಹೇಳ್ತಾ ಇರುವಂತದ್ದು ಮೇಡಮ್? ಅಲ್ಲ, ಇದು ತಂದ್ರೆ ಒಳ್ಳೆ ಸರ್. ನಾವೀಗ ಇನ್ನು ಯಾವ ಶತಮಾನದಲ್ಲಿ ಇದ್ದೀವಿ ಹೇಳಿ ಸರ್? ಇದು ಒಂದೊಂದ್ ಶತಮಾನ ಒಂದೊಂದು ಬದಲಾವಣೆಗಳು ಬರ್ತಾ ಇದ್ರು, ದೇಶನೂ ಒಳ್ಳೇದಾಗುತ್ತೆ ಸರ್, ಸಮಾಜನೂ ಒಳ್ಳೇದ, ಯುವ ಜನಾಂಗನೂ ಒಳ್ಳೇದಾಗುತ್ತೆ ಸರ್. ಆ ಮೂಢನಂಬಿಕೆ ತೊಲದು ಹೋಗುತ್ತೆ ಸರ್. ಮೂಢನಂಬಿಕೆ ಯಾವ್ದು ಮೂಢನಂಬಿಕೆ ಮೇಡಮ್? ಅರೆ ಯಾವುದೇ ಅದು ಸಣ್ಣ ಸಣ್ಣ ಭಾವನೆಗಳಿಗೆ ಜನ ಅಂತ ಕೊಡ್ತಾರೆ. ಆ ಕಲ್ಲು ಇದು ಅದು ಇದು ಎಲ್ಲ ಕೊಂತ ದೃಷ್ಟಿಕೋನದ ನೋಡ್ಸಲ್ಲ, ನಾವು ವೈಜ್ಞಾನಿಕವಾಗಿ ಮುಂದೆ ಹೋಗ್ಬೋದೇನೋ ಅನ್ಸುತ್ತೆ ನಂಗೆ ದೇಶದಲ್ಲಿ. ಆ ಒಂದು ಭಾವನೆ ಬರ್ತದೆ ಮಕ್ಕಳಲ್ಲಿ, ಒಂಥರ ಇಂಪ್ರೂವ್ಮೆಂಟ್ ಬೆಳೀತದೆ. ಅಂದ್ರೆ ತಾನು ಮನೆಯೊಳಗೆ ಇರುವುದು, ಆ ಕೆಲಸ ಮಾಡೋದನ್ನು ಹೋಗ್ಬಿಟ್ಟು ದೇಶ ಸೇವೆ ಮಾಡೋಣ, ಏನೋ ಮುಂದೆ ಹೋಗುವ, ಆ ಜನರೊಟ್ಟಿಗೆ ಬೆರೆಯೋಣ ಅಂತ ಒಂದು ಭಾವನೆ ಬರ್ಬೋದು ಅಂತ ನನ್ನ ಭಾವನೆ. ಓಕೆ ಓಕೆ, ಸರಿ ಮೇಡಮ್. ಸುರೈ ಭಾನು ಅವರು ಉಡುಪಿಯಿಂದ, ಎಸ್, ಈ ಕಾನೂನು ಬರ್ಬೇಕು ಅನ್ನುವಂಥದ್ದು ತಮ್ಮಗಳ ವಿರೋಧ ಯಾಕೆ ನೋಡಿ? ನಾನು ಅದನ್ನೇ ಅವ್ರು ನೋಡಿ ಸ್ವಲ್ಪ ಮಿಸ್ಗೈಡ್ ಮಾಡಿದ್ರೆ, 2-3 ಕಾಲರ್ನು ಕೂಡ ಮಿಸ್ಗೈಡ್ ಮಾಡಿ ಮಾತಾಡ್ತಾರೆ. ನಾನು ಅದನ್ನೇ ಹೇಳಿದ್, ನಾನು ಇದರ ಬಗ್ಗೆ ಉತ್ತಮವಾದ ಒಂದು ಒಳ್ಳೆ ಚರ್ಚೆ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ನಾನು ನೋಡಿ ಅವ್ರು ಹೇಳ್ತಾರೆ ನೋಡಿ, ಇದೊಂದು ಇವರೊಂದು ಏಕನೀತಿ ನಾಗರಿಕತೆ ಹೇಳ್ತಾರೆ. ನೋಡಿ ಆ ಮೇಡಮ್ ಹೇಳಿದ ಮಾತಲ್ಲಿ ನೋಡಿ, ಒಂದೇ ಧರ್ಮ ಆಗ್ತದೆ, ಇಂಥದ್ದನ್ನೇ ನಾನು ಹೇಳಿದ್ದು. ಇದು ಒಳ್ಳೆ ಚರ್ಚೆ ಆಗ್ಬೇಕು. ಇದು ಯಾವ ರೀತಿಯ ಕಾನೂನು? ಇದು ಬಾರಿ ಆಸ್ತಿ ವಿಷಯಕ್ಕ ಆಲ್ರೆಡಿ ಇದೆ ಅಂತ ಬಂದಾಗ, ನಮ್ಮ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಗೋವಾದಲ್ಲಿ ಇದೆ ಅಂತ ಬಂದಾಗ, ಅಲ್ಲಿ ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ತಾ ಇದ್ದೇವೆ. ಇನ್ನೇನು ಅನ್ನುವಂತ ಪ್ರಶ್ನೆ, ಶಬರ ಬೇಗಂ ಪ್ರಕರಣದಿಂದ ಹಿಡಿದು ಎಲ್ಲವೂ ಕೂಡ ನಮ್ಮ ಮುಂದೆ ನಿದರ್ಶನಗಳಿವೆ ಅಲ್ವಾ ಸರ್? ಹಾಗಿದ್ದಾಗ ಏನ್ ಸಮಸ್ಯೆ? ಇವತ್ತು ನೋಡಿ ಈ ಚರ್ಚೆ ಬರುವಾಗ ಗೋವಾದ ವಿಷಯ ಬಂತು. ಇಲ್ಲದಿದ್ರೆ ಗೋವಾದಲ್ಲಿ ಇಂಥದೊಂದು ಇದೆ ಅಂತ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಇಲ್ಲ ಗೊತ್ತಿರುತ್ತೆ, ಹೆಚ್ಚಿನ ಜನರಿಗೆ ಗೊತ್ತಿಲ್ಲ, ಸಾಮಾನ್ಯ ನಾಗರಿಕರಿಗೆ ಜೊತೆಗೆ ನೋಡಿ. ಈಗ ಚರ್ಚೆ ಮಾಡುವಾಗ ಒಂದೇ ಹೇಳ್ಬೇಕಾದ್ರೆ ದಿನೇಶ್ ಅವರೇ, ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ, ನಮ್ಮ ಜನರು ಹೇಳ್ತಾರೆ, ನಮ್ಮ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಬೇಕು, ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅನ್ನೋದು ಇದು ಜ್ವಲಂತವಾಗಿರುವ ಪ್ರತಿಯೊಬ್ರು ಕೂಡ ಹೇಳ್ತಾರೆ. ಇವರಿಗೆ ಯಾಕೆ ಈ ರೀತಿ? ಎಲ್ಲರೂ ಕೂಡ ಒಂದೇ ಇರಬೇಕಂತ ಬಹಳಷ್ಟು ಬಾರಿ ಹೇಳ್ತಾ ಇದ್ರು ಜನರು. ನಾವು ಹೇಳ್ತಾ ಇದ್ರೆ ಈಗ ಸುದ್ದಿಗೆ ಬರ್ತಾ ಇರುವಂತದ್ದು ಅಲ್ಲ ಸರ್, ಪ್ರತಿ ಬಾರಿ ಸುದ್ದಿಗೆ ಬರುತ್ತೆ ಇದು. ಅವರಿಗೆ ಯಾಕೆ ಆ ರೀತಿ ಕಾನೂನು, ನಮ್ಗೆ ಯಾಕೆ ಈ ರೀತಿ ಕಾನೂನು? ಎಲ್ಲರೂ ಕೂಡ ಒಂದೇ ರೀತಿ ಇರ್ಬೇಕಲ್ವಾ? ನಮ್ಮ ಸಂವಿಧಾನ ಹೇಳುತ್ತೆ ಎಲ್ಲರೂ ಸಮಾನರು, ಆದ್ರೆ ನಮ್ಮ ಕಾನೂನು ಆ ರೀತಿ ಹೇಳಲ್ಲ. ಇದು ಸರಿಯಾಗ್ಬೇಕು ಪ್ರತಿ ಬಾರಿ ಪ್ರತಿದಿನ ಪ್ರತಿಯೊಬ್ರು ಹೇಳ್ತಾರೆ, ತಾವು ಹೇಳ್ತಾ ಇದ್ದಾರೆ. ಈ ಬಾರಿ ಮಾತ್ರ ಈ ಒಂದು ಹೇಳಿಕೆಗಳು ಜನರಿಗೆ ಬೇಕಾಗಿದ್ದನ್ನು ಮಾತಾಡ್ತಿದ್ದೀವಿ. ನಾನು ಅದನ್ನೇ ಹೇಳುದು. ನಾವು ನೋಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವದ ಮೇಲೆ ನಾವು ಇರುವಂತದ್ದು, ಎಲ್ಲರೂ ಒಂದೇ ರೀತಿ. ನಾವು ಕೂಡ ಕಾಂಗ್ರೆಸ್ ಕೂಡ ಅದನ್ನೇ ಸಪೋರ್ಟ್ ಮಾಡ್ತದೆ, ಇಲ್ಲ ಅಂತ ಹೇಳಿದ್ರೆ ನಾವು ಹೇಳುದು ಒಳ್ಳೆ ರೀತಿಯ, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಒಂದು ನಿಮಿಷ ನಾನು ಸರ್, ನಾನು ಅದನ್ನೇ ನಾನು ಆವಾಗಿನಿಂದ ಹೇಳ್ತಾ ಇದ್ದೇನೆ, ಜನರಿಗೆ ಅರ್ಥ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಒಳ್ಳೆ ರೀತಿಯ ಒಂದು ಚರ್ಚೆ ಆಗ್ಬೇಕು, ಉತ್ತಮವಾದ ಚರ್ಚೆ ಆಗ್ಬೇಕು. ನೋಡಿ ಮಿಸ್ಗೇರ್ ಆಗ್ಬಾರ್ದು. ನೋಡಿ ಕಾನೂನು ತರ್ತಾ ಇದ್ದಾರೆ, ಒಂದೇ ಕಾನೂನು ಅಂತ ಹೇಳಿದ್ರೆ ನೋಡಿ ಮೇಡಮ್ ಹೇಳಿದ್ರು ಒಂದೇ ಧರ್ಮ ಆಗ್ತದೆ ನಮ್ಗೆ ಒಳ್ಳೇದು, ಯಾವ ರೀತಿ ವ್ಯಾಪಾರದಲ್ಲಿ ಒಂದೇ ರೀತಿ ಆಗ್ತದೆ ಅಲ್ಲ ಹೇಳುದು. ನಾವು ಕಾಂಗ್ರೆಸ್ನವರು ಅದನ್ನೇ ಹೇಳುದು, ಒಂದು ಧರ್ಮ ನೋಡಿ, ಜಾತ್ಯಾತೀತ ಅಂತ ನಮ್ಗೆ ಯಾವುದೇ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ, ಎಲ್ಲರೂ. ಇದು ಆತರ ಮಾಡ್ತಾ ಇಲ್ಲ. ನಾವು ಹೇಳುದು ಎಲ್ಲದರಲ್ಲೂ ಒಂದೇ ಲೆಕ್ಕ ಮಾಡ್ಲಿ, ನೀವು ಎಲ್ಲದರಲ್ಲಿ ಮಾಡಿ, ನೀವು ನಮ್ಮ ಪ್ರಶ್ನೆ ಈಗ ಗೊಂದಲ ಬೇಡ. ನಾನು ಹೇಳುವಂತದ್ದು, ಈ ದೇಶದಲ್ಲಿ ಒಂದು ಸರ್ಕಾರ ಒಂದು ಕಾನೂನು ಹೊರಡಿಸಿದೆ, ಒಂದೇ ಮಗು ಇಲ್ಲ ಎರಡು, ಒಂದು ಸ್ಲೋಗನ್ ಇದೆ ನಾವು ಹೇಳ್ತಕ್ಕಂಥ. ಈಗ ಹಿಂದೂಗಳಿಗೆ ಒಂದೇ ಮಗು ಎರಡೇ ಮಗು, ಬಾಕಿಯವರ ಕಾನೂನು ಪ್ರಕಾರ ಲಿಮಿಟ್ ಇಲ್ಲ. ನಾವು ವಾಸ್ತವ ಮಾತಾಡ್ತಕ್ಕಂಥ, ಧರ್ಮ ಬಗ್ಗೆ ಮಾತಾಡುವ, ಇದು ಸರಿಯಾ ಅಂತಕ್ಕಂಥ ಸಿಂಪಲ್ ಲಾಜಿಕ್. ಇಷ್ಟು ಸಿಂಪಲ್ ಲಾಜಿಕ್ ಇದೆ ನಾನು ಕೇಳ್ತಾ ಇರುವಂತದ್ದು. ಇದನ್ನ ನೀವು ಒಪ್ಪಿಕೊಳ್ತೀರಾ, ನೀವು ವಿರೋಧ ಮಾಡ್ತೀರಾ, ಅದಕ್ಕೆ ಜನತೆಗೆ ಉತ್ತರ ಕೊಡ್ತಾರೆ. ಯಾಕೆ ಮಾಡ್ಬೇಕಂತ ಹೇಳುದು ಇನ್ನೊಂದು, ನಮ್ಮ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಒಂದು ತಂದ್ರು, GST ಮಾಡಿದ್ರು. ಒಂದೇ GST, ನಾವಿನ್ ಬೇರೆ ಬೇರೆ ಟ್ಯಾಕ್ಸ್ ತಗೊಳುದಿಲ್ಲ. GST ಬರುವಾಗ ಏನಾಯ್ತು,
ಅವರಿಗೆ ಬೇಕಾದದಕ್ಕೆ GST ಇಲ್ಲ. ರಾಜಕೀಯಕ್ಕೆ ಫಂಡ್ ಡೊನೇಷನ್ ಮಾಡಿಕೊಂಡು ಈ ರೀತಿ ಮಾಡಬಾರ್ದು. ಇದರ ಬಗ್ಗೆ ಉತ್ತಮವಾದ ಚರ್ಚೆ ಮಾಡಬೇಕು. ಎಲ್ಲ ಭಾರತ ದೇಶದ ಎಲ್ಲಾ ಪ್ರಜೆಗಳಿಗೆ ಖಂಡಿತವಾಗಿ ಬೆಂಬಲ ಮಾಡ್ತಾರೆ. ಕಾಂಗ್ರೆಸ್ ಬೆಂಬಲ ಮಾಡ್ತದೆ. ಇದನ್ನು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಒಳ್ಳೆ ರೀತಿಯ ಚರ್ಚೆ ಮಾಡಿ. ವೆರಿ ಸಿಂಪಲ್ ಕಾನ್ಸೆಪ್ಟ್. ಈಗಾಗಲೇ ಹೇಳಿದ್ರು ದಿನಕರ್ ಶೆಟ್ಟರು, ಇತರರಿಗೆ ಕೆಲವರಿಗೆ ಒಂದೇ ಮಕ್ಕಳು ಅಥವಾ 2 ಮಕ್ಕಳು, ಇನ್ನು ಕೆಲವರಿಗೆ ಅಲ್ಲಿ ಲಿಮಿಟೇಷನ್ಸ್ ಗಳು ಇಲ್ಲ ಅಂತ ಬಂದಾಗ ಈ ಒಂದು ಕಾನೂನು ಬದಲಾಗಬೇಕು, ಎಲ್ಲರೂ ಕೂಡ ಒಂದೇ ರೀತಿಯಾಗಿರ್ಬೇಕು ನಮ್ಮ ದೇಶದಲ್ಲಿ ಅನ್ನೋ ಏನ್ ವಿರೋಧ, ಯಾಕೆ ವಿರೋಧ ಅಂತ ಪ್ರಶ್ನೆಯನ್ನ ಕೇಳ್ತೀವಿ. ವೆರಿ ಸಿಂಪಲ್, ಏನ್ ಹೇಳ್ತೀವಿ? ಖಂಡಿತವಾಗಿ ದೇಶದಲ್ಲಿ ಕಾನೂನು ಮಾಡಿದ ಮೇಲೆ ಅದು ಕಾನೂನನ್ನು ಪಾಲನೆ ಮಾಡುವ ಒಂದು ವಿಧಿ. ಈಗ ನೋಡಿ, ಮತದಾರರನ್ನು ಕಟ್ಟು ಮಾಡುವುದಲ್ಲ, ಅವರಿಗೆ ನೋಡಿ ದೇಶದಲ್ಲಿ 2 ಮಕ್ಕಳು ಬೇಕು ಅಂತ ಒಂದು ಕಾನೂನು ಮಾಡಿದ್ರೆ ಅದ್ರ ಫೆಸಿಲಿಟಿಯನ್ನು ಕಟ್ಟು ಮಾಡಿ ಖಂಡಿತವಾಗಿ ಕಂಟ್ರೋಲ್ ಮಾಡ್ತಾರೆ. ಯಾಕೆ ಮಾಡುದಿಲ್ಲ? ಫೆಸಿಲಿಟಿ ಕಟ್ಟು ಮಾಡಿ ಅವರಿಗೆ. ಇದು ಫೆಸಿಲಿಟಿ ಅದು ಸರ್ಕಾರಿ ಫೆಸಿಲಿಟಿ ಅಥವಾ ಯಾವುದನ್ನು ಕಟ್ಟು ಮಾಡಿ, ರೇಷನ್ ಕಾರ್ಡ್ ಅಲ್ಲಿ ಸಿಗುವಂತದ್ದು ಕಟ್ಟು ಮಾಡಿ. ಅದು ಯಾಕೆ ಮಾಡ್ತಾ ಇಲ್ಲ? ಮಾಡ್ಬೇಕಲ್ವಾ? ಅದು ಮಾಡ್ತಾ ಇಲ್ವಲ್ಲ. ನಾನು ಹೇಳುದು ನಾಗರಿಕತೆ ಒಂದೇ ಸಂಹಿತೆ ಮಾಡುದಾದ್ರೆ ಎಲ್ಲರಿಗೆ ಮಾಡಿ, ಒಂದೇ ವರ್ಗಕ್ಕೆ ಒಂದೇ ವರ್ಗವನ್ನು ನೋಟ್ ಮಾಡಿಕೊಂಡು ಒಂದೇ ವರ್ಗವನ್ನು ಅದಕ್ಕೊಂದು ಉದಾಹರಣೆ ನಾನು ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರು ಅವತ್ತು ಸಂಜಯ್ ಗಾಂಧಿ ಎಲ್ಲ ಇರುವಾಗ ಒಂದು ಮಾಡಿದ್ರು, ಆರತಿಗೊಬ್ಬ ಕೀರ್ತಿಗೊಬ್ಬ. ಅದು ಯಾರಿಗೆ ಅಪ್ಲೈ ಆಯ್ತು? ಯಾವ ಧರ್ಮದವರಿಗೆ ಅಪ್ಲೈ ಆಯ್ತು? ಯಾವ ಮತೀಯರಿಗೆ ಅಪ್ಲೈ ಆಯ್ತು? ಈಗ ದಿನಕರ್ ಶೆಟ್ಟರು ಹೇಳಿದ್ರು 1 ಅಥವಾ 2. ಆವತ್ತಿನಿಂದ ಮಾಡಿದವರು ಯಾರು? ಮಾಡಿದವರು ಕಾಂಗ್ರೆಸ್. ಅಪ್ಲೈ ಆದದ್ದು ಯಾರಿಗೆ? ಈ ದೇಶ ಕಂಡಿದೆ ಅಲ್ಲ, ಅದನ್ನೇ ಅವರು ಹೇಳಿರುವಂತದ್ದು. ದಿನಕರ್ ಹೇಳಿರುವಂತದ್ದು ಅದು ಸರಿಯಾಗಿದೆ. ಅದು ಕರೆಕ್ಟ್ ಇಲ್ಲ ಫ್ಯಾಕ್ಟ್. ಅದನ್ನು ಸರಿ ಮಾಡಿ, ಕಾನೂನಲ್ಲಿ ಸರಿ ಮಾಡಿ ಅಂತ ಈಗ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಅಧಿಕಾರದಲ್ಲಿ ಇದ್ದದ್ದು ಯಾರು ಆವಾಗ? ಕರೆಕ್ಟ್. ಅದನ್ನು ನಾನು ಕೇಳುವಂತದ್ದು. ಈ ದೇಶದಲ್ಲಿ ಒಮ್ಮೆಲೆ ಎಲ್ಲ ಕಾನೂನನ್ನು ಏರ್ಲಿಕ್ಕೆ ಅಸಾಧ್ಯ. ಅವರು ತುಳುವಲ್ಲಿ ಒಂದು ಮಾತು ಹೇಳ್ತಾರೆ, ಚೆಂಡೆಗಳ ಮದ್ದಳೆಗಳ ಒಟ್ಟಿಗೆ ಒಟ್ಟು ಅಲ್ಲಲ್ಲ. ಸ್ಪಷ್ಟವಾಗಿ ಉತ್ತರ ಸಿಗ್ಲಿಲ್ಲ ದಿನೇಶ್ ಕುಂಪಲ್ ಅವರಿಂದ. ಬಹುಶಃ ನಾನು ರಾಧಾಕೃಷ್ಣ ಅವರು ತಮ್ಗಳ ಸಮಸ್ಯೆ ಬಿಜೆಪಿಯ ಸಮಸ್ಯೆ ಅಂತ ಅನ್ಕೊಳ್ತೀನಿ ಇದನ್ನ. ಯಾಕಂದ್ರೆ ಯಾವುದೋ ಒಂದು ಮಸೂದೆನ ತರ್ತೀರಾ, ಯಾವುದೊಂದು ಕಾನೂನು ತರ್ತೀರಾ ಅಂತ ಹೇಳಿದಾಗ ಒಂದು ಮಾತು ಹೇಳ್ತಾರೆ, ಒಂದು ಕಾಯ್ದೆಗೆ ಬಂದ ಇವರೊಂದು ಗೋ ಹತ್ಯೆ ಕಾಯ್ದೆ ತರ್ತಾರೆ. ಗೋ ಹತ್ಯೆ ಇವ್ರು ಹೇಳ್ತಾರೆ, ಇವರ ವರ್ಗ ಜನ ಯಾರಿದ್ದಾರೆ ಎಲ್ಲ ಹೇಳ್ತಾರೆ, ರಾಜಕೀಯದ ಇವರೆಲ್ಲ ಇದ್ದಾರೆ, ಅದು ನಮ್ಮ ತಾಯಿ, ಅದು ನಮ್ಮ ದೇವರು, ಇದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಇವರು ತಂದ ಕಾನೂನಲ್ಲಿ ಹೇಳ್ತದೆ. ಇವರು ಆಗ ಹೇಳಿದ್ರು ನಾವು ತಂದದ ಆ ಕಾನೂನು ಅಂತ. ಕರೆಕ್ಟ್. ಇವರಲ್ಲಿ 2 ವರ್ಷ ಶಿಕ್ಷೆ ಇತ್ತು, 2,000 ಫೈನ್ ಇತ್ತು. ಇವರು ಬಂದು ಮಾಡಿದ್ರು 10 ವರ್ಷ ಶಿಕ್ಷೆ ಮಾಡಿದ್ರು, 2 ಲಕ್ಷ ಫೈನ್ ಮಾಡಿದ್ರು. ಮಾಡಿದಿಷ್ಟೇ, 13 ವರ್ಷ ನಂತರ ಕಡಿಬಹುದು. ಹೌದು, ಇಂಥ ಕಾನೂನು ಯಾವ ಹಿಂದೂಗೆ ಬೇಕು? ನಾನು ಹೇಳ್ತಕ್ಕಂಥ ತತ್ವದ ಮಾಡುದಂತ ಆದ್ರೆ ಕರೆಕ್ಟ್ ಆಗಿ ಮಾಡಿ ಅಲ್ಲ. ರಾಜಕೀಯಕ್ಕೋಸ್ಕರ ನೀವು ಮಾಡ್ತೀರಂತಾದ್ರೆ ಮುಂದೊಂದು ದಿವಸ ಯಾರು ನಂಬುದಿಲ್ಲ. ಕರೆಕ್ಟ್ ಅಲ್ಲ, ಅದು ಶಿಕ್ಷೆಯ ಪ್ರಮಾಣ ಜಾಸ್ತಿ ಆದ್ರೆ ಅಪರಾಧ ಅಂತೇಳಿ ಓಕೆ, ಅದನ್ನ ಅವರು ಹೇಳ್ತಾರೆ ಶಿಕ್ಷೆಯ ಪ್ರಮಾಣ ಜಾಸ್ತಿ. ರಾಧಾಕೃಷ್ಣ ತಮ್ಗಳ ಸಮಸ್ಯೆ ಏನು ಅಂತ ಹೇಳಿದ್ರೆ, ಬಿಜೆಪಿಗಳ ಸಮಸ್ಯೆ ಏನೋ ಒಂದು ಕಾಯ್ದೆಯನ್ನ ಕಾನೂನನ್ನು ತರ್ತೀರಾ, ಆದ್ರೆ ಇದನ್ನ ಜನರಿಗೆ ತಾವುಗಳು ರೀಚ್ ಮಾಡಲ್ಲ. ಕಾಂಗ್ರೆಸ್ ಅವರು ಹೇಳ್ತಾ ಇರುವಂತದ್ದು ಅದನ್ನೇ, ಈಗ ಚರ್ಚೆ ಆಗ್ಬೇಕು ಅನ್ನುವಂಥದ್ದು. ಈ ಹಿಂದೆ ಬಂದಿರುವಂತದ್ದು ತಮ್ಮ ರೈತರ ಕಾಯ್ದೆಗಳು, ಆ ಒಂದು ವಿಚಾರಗಳು ಬಹಳಷ್ಟು ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ತದನಂತರ ಬಹಳಷ್ಟು ತಾವುಗಳು ಕಾಯ್ದೆಯನ್ನು ತರ್ತೀರಾ, ಆದ್ರೂ ಜನರಿಗೆ ಅದು ರೀಚ್ ಆಗಲ್ಲ. ಹಾಗಾಗಿ ತಾವುಗಳು ಎಡವುತ್ತಾ ಇದ್ದೀರಾ. ಹಾಗಾಗಿ ಇಂತಹ ಒಂದು ಹೋರಾಟ ಮಾಡಿ ಪ್ರತಿಬಂಧ ಮಾಡಿದ್ದು. ಅದಕ್ಕೆ 6 ತಿಂಗಳಲ್ಲಿ ಸ್ಟ್ರೈಕ್ ಮಾಡುವಾಗ ಅದಕ್ಕೆ ಫಂಡ್ ಎಲ್ಲಿದ್ದ ಬಂತು? ರಾಕೇಶ್ ಟಿಕಾಯತ್ ಅಂತವರು ಅವರಿಗೆ ಎಲ್ಲಿಂದೆಲ್ಲ ಫಂಡ್ ಬಂತು? ಅದರ ಹಿಂದೆ ಏನಾದ್ರು ಹೋದ್ರೆ ಈ ದೇಶವನ್ನು ಟುಕಡೆ ಗ್ಯಾಂಗ್ ಅಂತ ಹೇಳಿ ಆಳುವವರು ಇದ್ರೆ ಅದೇ ತಾವುಗಳು ಕರೆಕ್ಟ್ ಆಗಿ ರೀಚ್ ಮಾಡ್ತಾ ಇದ್ದೀರಾ? ರೀಚ್ ಮಾಡುದಲ್ಲ, ಅದನ್ನು ಪ್ರತಿವಾದ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡುವಾಗೆ ಮಾಡಿ. ಈ ದೇಶದಲ್ಲಿ ಯಾರು ಈ ದೇಶವನ್ನು ಅಲ್ಲ ಭಾರತದೊಳಗೆ ತಾವುಗಳಿದ್ರಿ, ನೀವು ಅದನ್ನು ಯಾವ ರೀತಿಯಲ್ಲಿ ವಿರೋಧ ಮಾಡಿದ್ರು ನೀವು ನೋಡಿದ್ದೀರಿ. ಏನು ಆ ಪ್ರತಿಭಟನೆಗೆ ಜನ ಎಲ್ಲಿಂದ ಬಂದ್ರು, ಯಾವ ಕಡೆಯಿಂದ ಹಣ ಕೊಟ್ಟು ತರಿಸಿದ್ರು, ಯಾರೆಲ್ಲ ಫಂಡ್ ಮಾಡಿದ್ರು, ಟ್ರ್ಯಾಕ್ಟರ್ ಗಳನ್ನಿಟ್ಟು ಬ್ಲಾಕ್ ಮಾಡಿದ್ರು. ಈ ದೇಶದಲ್ಲಿ ಏನೆಲ್ಲ ಅಪಪ್ರಚಾರ ಆಯ್ತು, ರೈತರು ದಿಕ್ಕಾಪಾಲಾಯ್ತು ಎಲ್ಲ. ಸರಿ,
ಅಲ್ಲ ತಾವುಗಳು ರೀಚ್ ಮಾಡ್ತಾ ಇದ್ರೆ ಜನರಲ್ಲಿ ಈ ಒಂದು ವಿಚಾರ ಜನರಲ್ ರೀಚ್ ಮಾಡ್ಲಿಕ್ಕೆ ಇವರು ಯಾವ ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರ, ನಾನು ರಾಜ್ಯಕ್ಕೆ ಮಾತಾಡುವಂತ ಈಗ ಈಗಿನ ಪ್ರಧಾನಿ ಹೇಳ್ತಕ್ಕಂಥ ಆಡಳಿತಕ್ಕೆ ಇವರು ಕೊಟ್ಟ 5 kg ಜನರಿಗೆ ಗೊತ್ತಾದ ಕೇಂದ್ರದಿಂದ ಈಗ ಇವರು ತೋರಿಸ ರೀಸೆಂಟ್ ಆಗಿ ಗೊತ್ತಿರುವಂತದ್ದು ಇದು ಇವರು ಈ ಗವರ್ಮೆಂಟ್ ನಮಗೆ ತಾಳ್ಮೆ ಬೇಕಾ? ಜನರಲ್ಲಿ ಗೊಂದಲ ಬರುವಂತದ್ದು ಇಲ್ಲಿ, ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ಕೊಳ್ಳುವಂತದ್ದು ತಾವುಗಳು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅದನ್ನ ಜನರಿಗೆ ರೀಚ್ ಆಗುವಾಗ ಅದರಲ್ಲಿ ಅಪಪ್ರಚಾರ ಮಾಡುವಂತದ್ದು ಈ ದೇಶದಲ್ಲಿ ನಡ್ಕೊಂಡು ಬಂದದ್ದು. ಅದರಿಂದಾಗಿಯೇ ಜನರಿಗೆ ರೀಚ್ ಆಗ್ಲಿಲ್ಲ ಅದು. ಅಷ್ಟೇ, ಬೇರೆ ಏನಿಲ್ಲ. ನಾನು ತರೋದರೆಯಲ್ಲಿ ತರಬಾರ್ದಂತೆ 2 ಉದಾಹರಣೆ ಕೊಡ್ತೇನೆ. ಇವರೊಂದು ಲಾಸ್ಟ್ ಟೈಮ್ ಒಂದು ಅಜಾನ್ ನ ಬಗ್ಗೆ ಒಂದು ಕಾನೂನನ್ನು ತಂದ್ರು. ಅದು ಯಾವ ಮಟ್ಟಿಗೆ ನಮಗೆ ಒಂದು ವರ್ಗಕ್ಕೆ ಬೇಕಾಗಿ ತಂದ್ರು, ಎಲ್ಲ ವರ್ಗಕ್ಕೆ ಅದು ಪೆಟ್ಟು ಬಿತ್ತು, ತೆಗ್ದ್ರು ಅದನ್ನು ಅಲ್ವಾ? ಯಾಕೆ ತರಬೇಕು? ಅದಕ್ಕೆ ಬೇಕಾಗಿ ನಾನು ಹೇಳಿ ಚರ್ಚೆ ಒಂದು ಹಿಜಾಬಿದ ಬಗ್ಗೆ ತಂದ್ರು. ಅದು ನೋಡಿ, ನಾವು ಹಿಂದೂಗಳು ಕೂಡ ಉತ್ತರ ಕನ್ನಡದಲ್ಲಿ ಹಾಕ್ತೇವೆ ಹಿಜಾಬು, ಅದನ್ನು ಕೂಡ ಲಾಸ್ಟ್ ಟೈಮ್ ಅದು ಒಂದು ತರ ಹೋಯ್ತು. ಈ ತರ ಆಗ್ಬಾರ್ದು. ಒಂದು ಕಾನೂನು ತಂದ್ರೆ ಸಮಕಟ್ಟವಾಗಿ ಎಲ್ಲರೂ ಒಪ್ಪುವಂತ ಒಂದು ಕಾನೂನು ಆಗ್ಬೇಕು, ಒಂದು ಒಳ್ಳೆ ಚರ್ಚೆ ಆಗ್ಬೇಕು. ನಾವು ಕಾಂಗ್ರೆಸ್ ಯಾವುದಕ್ಕೂ ವಿರೋಧ ಅಲ್ಲ, ಉತ್ತಮವಾಗಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಯಾವುದೊಂದು ಕಾನೂನು ನೀವು ಈಗ ಈಗಿರುವ ಮೈನಸ್ ಅನ್ನು ಸರಿತೂಗಿಸಲಿಕ್ಕೆ, ಜನರ ಮೈಂಡ್ ಅನ್ನು ಡೈವರ್ಟ್ ಮಾಡ್ಲಿಕ್ಕೆ ಸಂದರ್ಭ ಅಲ್ವಾ? ಜನರಿಗೆ ಬೇಕಾದ ಬಡತನದ ಬಗ್ಗೆ, ಜನರಿಗೆ ಸೂರು ಕೊಡುವ ಬಗ್ಗೆ, ಜನರಿಗೆ ಕೆಲಸ ಕೊಡುವ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಸ್ವಾಮಿ ಇಂದಿರಾ ಗಾಂಧಿ ಅವತ್ತು ಹೇಳಿದ್ದಾರೆ ಗರೀಬಿ ಹಟಾವೋ ಅಂತ ಹೇಳಿ. ಇಂದಿರಾ ಗಾಂಧಿ ಗರೀಬಿ ಹಠ, ಇವರು ಬಡತನದ ಬಗ್ಗೆ ಮಾತಾಡ್ತಾರೆ. ಇಂದಿರಾ ಗಾಂಧಿ ಗರೀಬಿ ಹಟಾವೋ ಅವತ್ತು ಹೇಳಿದ್ದು, ಇವತ್ತು ಅದನ್ನೇ ಇಟ್ಕೊಂಡಿದ್ದಾರೆ ಹೊರತು ನಿರ್ಮೂಲನೆ ಮಾಡ್ಲಿಲ್ಲ. ಬರ್ತೇನೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಈಗ ಇರುವುದು ಒಂದೇ ದೇಶ ಅಲ್ಲ ಸರ್, ಇರುವುದು ಈಗ ಒಂದೇ ದೇಶ ಅಲ್ಲ, ಬೇರೆ 2 ದೇಶ ಉಂಟ ಇಲ್ಲಿ ನಮ್ಗೆ. ಅಲ್ಲ, ಒಂದೇ ದೇಶ ಅಲ್ಲ ಇರುವುದು. ಅಲ್ಲ, ನನ್ಗೆ ಕಾನೂನು ಕೂಡ ಒಂದೇ ಅಲ್ಲ ಇರುವುದು. ಎಸ್, ಮಾತಾಡಿ. ತಮ್ಮ ಪ್ರಶ್ನೆ ಏನು, ತಮ್ಮ ಉತ್ತರ ಏನು? ಎಸ್, ಮಾತಾಡಿ. ನಾನೀಗ ಹೇಳುದು ಒಂದೇ ದೇಶ ಒಂದೇ ಕಾನೂನು ಅಲ್ಲ ಮಾತಾಡೋದಲ್ಲಿ. ಹೌದು. ಈಗ ನಮ್ಮದು ಒಂದೇ ದೇಶ ಒಂದೇ ಕಾನೂನು ಇರುದು, ಬೇರೆ ಬೇರೆ ಕಾನೂನು ಉಂಟಾ? ಈಗ ನಾವು ಅಪರಾಧ ಮಾಡಿದರೆ ಹಿಂದೂಗಳಿಗೆ ಬೇರೆ, ಮುಸ್ಲಿಮರಿಗೆ ಬೇರೆ, ಸಿಖ್ಖರಿಗೆ ಬೇರೆ, ಬೇರೆ ಕಾನೂನು ಉಂಟಾ? ಶಿಕ್ಷಣಕ್ಕೆ ಒಂದೇ, ಅಪರಾಧಕ್ಕೆ ಒಂದು, ರಾಜಕೀಯಕ್ಕೆ ಒಂದೇ. ಇಲ್ಲಲ್ಲ, ಸುಮ್ಮನೆ ಎಲ್ಲ ಇದೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ. ನೋಡಿ ಈಗ ಇನ್ನೇನು ಮಾಡುದು ಗೊತ್ತುಂಟಾ? ಇನ್ನು ರಾಜಕೀಯದವರು ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನು ನೀರಿನಲ್ಲಿ ಮುಳುಗಿಸಿ ಅವರ ತಲೆ ಮೇಲೆ ಕಾಲಿಟ್ಟು ನಿಲ್ಲುದು. ಈ ಹಿಂದೂ ಮುಸ್ಲಿಮರ ನೀರಿನಲ್ಲಿ ಮುಳುಗಿ ಸಾಯುದು ಇಲ್ಲಿ. ಈಗ ಈ ಓಟ್ ಬರುವಾಗಲ್ಲ ಇದೆಲ್ಲ ಆಗ್ತದೆ. ಇದಕ್ಕಿಂತ ನೀವು ಸತ್ಯ ಹೇಳುವವರಿಗೆ, ಸತ್ಯ ಸುಳ್ಳು ಹೇಳುವವರಿಗೆ 3 ತಿಂಗಳು ಜೈಲು ಮಾಡಿ ಕಾನೂನಲ್ಲಿ, ಅದು ಒಳ್ಳೇದು. ಯಾರು ಸುಳ್ಳು ಹೇಳ್ತಾರೆ ಅವರಿಗೆ 3 ತಿಂಗಳು ಜೈಲು. ತಮ್ಮ ಹೆಸರು? ಜಾಮೀನೇ ಇಲ್ಲ. ತಮ್ಮ ಹೆಸರು? ಅಂತದ್ದು ಕಾನೂನು ಮಾಡಿ. ಓಕೆ ಸರ್, ತಮ್ಮ ಹೆಸರು? ಹೈದರಾಲಿ ಅವರು. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ದಿನೇಶ್ ಕುಂಪಾಲ್ ಅವರು. ಇನ್ನೊಂದು ಕರೆ ಇದೆ ಬಿಫೋರ್ ದಟ್. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಸುತ್ತರನ್ ಅಂತ ಪುತ್ತೂರಿಂದ ಮಾತಾಡ್ತಾ ಇರೋದು. ಎಸ್ ಸರ್, ಮಾತಾಡಿ ಸರ್. ಸರ್, ಇವತ್ತೇನು ಏಕರೂಪ ನಾಗರಿಕತೆ ಕುರಿತು ಚರ್ಚೆ ನಡೀತಾ ಇದೆ. ಭಾರತ ದೇಶ ಯಾವತ್ತು 1947 ಸ್ವಾತಂತ್ರ್ಯ ಪಡೆದುಕೊಂಡಲ್ಲ, ಭಾರತ ದೇಶದ ಸಂವಿಧಾನ ಏನ್ ಜಾರಿಗೆ ಬಂತು, ಇಲ್ಲಿವರೆಗೂ ಕೂಡ ಏನಿದೆ ಕ್ರಿಮಿನಲ್ ಕೂಡ ಎಲ್ಲರಿಗೂ ಒಂದೇ ಇದೆ. ಎಲ್ಲರೂ ಅಪರಾಧ, ಯಾವುದೇ ಒಂದು ಅಪರಾಧ ಮಾಡಿದ್ರೆ ಅವನಿಗೆ ಆ ಕಾನೂನಡಿಯಲ್ಲಿ ಧರ್ಮ, ಜಾತಿ, ಲಿಂಗ ಅದರ ಯಾವುದೇ ತಾರತಮ್ಯ ಮಾಡಿ ಶಿಕ್ಷೆ ವಿಧಿಸಲಾಗುತ್ತೆ. ಆದ್ರೆ ಸಿವಿಲ್ ಅಂದ್ರೆ ವಿವಾಹ, ದತ್ತು ಕಾಯ್ದೆಗಳು, ಆಸ್ತಿ ಪ್ರಕರಣಗಳು, ಇದ್ರ ಕುರಿತು ಧರ್ಮಾಧಾರಿತ ಕಾನೂನುಗಳು ಭಾರತ ದೇಶದಲ್ಲಿ ಜಾರಿಗಿದಾವೆ. ಬಹುಶಃ ಇದನ್ನ ನಾವು ಧರ್ಮ ರಾಜಕೀಕರಣದ ಹೊರತಾಗಿ ನೋಡ್ಬೇಕು. ಯಾಕೆಂದ್ರೆ ನೋಡಿ, 1939 ಕಾಯ್ದೆ, ಇಸ್ಲಾಂ ವಿವಾಹ ಕಾಯ್ದೆ, ಅದನ್ನೇ ಇವತ್ತು ಫಾಲೋ ಮಾಡ್ತಾ ಇದ್ವಿ. ಒಬ್ಬ ವ್ಯಕ್ತಿ ಪುರುಷನ ಏನಿದೆ ಅವನ ಅನುಮತಿಯನ್ನ ಅವನು ಮತ್ತೊಂದು ಹೆಂಡತಿ ಅನುಮತಿಯನ್ನು ಪಡೆದು 4 ವಿವಾಹನ ಆಗಬಹುದು. ಹೌದಾ? ಇದು ಒಂದು ಇವತ್ತಿನ ಪರಿಸ್ಥಿತಿಗೆ, ಅದು ಹಿಂದೆ ಅವರು ಶರೀಯತ್ ಕಾನೂನು ಅನ್ಸ್ಕೊಂಡು ಬಂದಿದ್ರು, ಸರಿ ಇತ್ತು ಆ ಕಾಲಕ್ಕೆ ಅನ್ಕೋಬಹುದು ನಾವು. ಆದ್ರೆ ಇಂದು ಲಿಂಗ ತಾರತಮ್ಯಕ್ಕೆ ಒಂದು ಮಹಿಳೆಯ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತದೆ. ಯಾಕಂದ್ರೆ ಅದು ಮೂಲಭೂತ ಹಕ್ಕುಗಳಲ್ಲೇ ಬರ್ತದಲ್ಲ, ಅದು ಕೂಡ.
ಆ ಕಾರಣಕ್ಕಾಗಿ ಏಕರೂಪ ನಾಗರಿಕತೆ ಸಮಿತಿ ಇವತ್ತು ಏನಿದೆ ಚರ್ಚೆ ನಡೀತಾ ಇದೆ, ಸರ್ಕಾರಗಳು ಅದರ ಜೊತೆಗೆ ಏನು ಮೊದಲು ಇವತ್ತು ಋತುರಾಜ್ ಅವಸ್ಥಿ ನೇತೃತ್ವದಲ್ಲಿ ಕಮಿಷನ್ ರಚನೆ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಆಗಿರ್ಬೇಕಾಗಿರೋದು ಮತ್ತೆ ಇಲ್ಲಿ ಏನು ಪ್ರಚಾರ ನಡೀತಿದೆ ಅಂದ್ರೆ ಇದು ಕೇವಲ ಮುಸ್ಲಿಮರ ವೈಯಕ್ತಿಕ ಅಥವಾ ಧಾರ್ಮಿಕ ಸ್ವಾತಂತ್ರ್ಯ ಕಸಿದುಕೊಳ್ಳುತ್ತೆ ಅಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಕೇವಲ ಇದು ಮುಸ್ಲಿಮ ಮಾತ್ರ ಅಲ್ಲ, ಹಿಂದೂ ಧರ್ಮದಲ್ಲೇ ಇರುವಂತ ಆದಿವಾಸಿ ಸಮುದಾಯಗಳು, ಜೊತೆಗೆ ಪಾರ್ಸಿ ಸಮುದಾಯ, ಬೌದ್ಧ, ಜೈನ. ಈಗ ನೋಡಿ, ನೀವು ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತವನ್ನು ಆಚರಿಸ್ತಾರೆ. ನಿರ್ದಿಷ್ಟ ದಿನ ಉಪವಾಸವನ್ನ ಮಾಡಿ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಆದ್ರೆ ನಾವು ಹಿಂದೂ ಧರ್ಮದಲ್ಲಿ ನಾವು ಹಾಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಅದೇನಂದ್ರೆ ಆತ್ಮಹತ್ಯೆ ಕ್ರೈಮ್ ಅಂದ್ಕೊಳ್ಳುತ್ತೆ. ನಮ್ಮದೇನು ಉಪವಾಸ ಮಾಡಿದ್ದೆ ಇದನ್ನ ನೀವು ನೋಡ್ತೀವಿ ನಾವು. ಸ್ವಯಂ ಸಾವಿಗಾಗಿ ರಾಷ್ಟ್ರಪತಿಯವರೆಲ್ಲ ಪತ್ರ ಬರೀತಾರೆ. ಇಲ್ಲಿ ಅದಕ್ಕೆ ಒಪ್ಪಿಗೆ ಇಲ್ಲ. ಆದ್ರೆ ಜೈನ ಧರ್ಮದಲ್ಲಿ ಒಪ್ಪಿಗೆ ಇದೆ ಅಲ್ಲಿ. ಅಂದ್ರೆ ಅದು ಧಾರ್ಮಿಕ ಅವರ ಕಾಯ್ದೆ ಅಡಿಯಲ್ಲಿ ಬರುವುದರಿಂದ ಅವ್ರಿಗೆ ಒಪ್ಪಿದೆ. ಇಲ್ಲಿ ಚರ್ಚೆ ನಡಿಬೇಕಾಗಿರೋದು ಯಾವ್ದು ಅಂದ್ರೆ ಸರ್, ಇಲ್ಲಿ ನಿಜವಾಗ್ಲೂ ಹೆಣ್ಣು ಮಕ್ಕಳು ಯಾವ ರೀತಿ ಅನ್ಯಾಯ ಆಗ್ತಿದೆ. ಎಲ್ಲಾ ಧರ್ಮ ಬಂತು ಇಲ್ಲಿ. ಇಲ್ಲಿ ಪ್ರಚಾರ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಮುಸ್ಲಿಂ ಧರ್ಮದವರ ಧಾರ್ಮಿಕ ಹಕ್ಕುಗಳನ್ನ ಕಸಿದುಕೊಳ್ಳುತ್ತೆ. ಅದಿಲ್ಲ ಇಲ್ಲಿ. ಏನಿದೆ ಅಂದ್ರೆ ಎಲ್ಲಾ ಧರ್ಮದಲ್ಲಿಯೂ ಕೂಡ ಯಾವ ರೀತಿ ಮಹಿಳೆ ಇರ್ಲಿ ಮಕ್ಕಳಿರ್ಲಿ ಶೋಷಣೆ ನಡೀತಿದೆ ಅಲ್ಲ, ಅದ್ರ ಕುರಿತು ಚರ್ಚೆ ನಡೀಬೇಕಾಗಿದೆ. ಮತ್ತೊಂದು, ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಇವತ್ತು ಚರ್ಚೆ ನಡೀತಿದೆಲ್ಲ, ನನಗನ್ನಿಸಿದ ಮಟ್ಟಿಗೆ ಭಾರತ ದೇಶದ ಏಕರೂಪ ಕಾನೂನು ಸಮಿತಿ ಅವಶ್ಯಕತೆ ಇದೆ. ಆದ್ರೆ ಈ ಚರ್ಚೆ ಬಂದ ಸಮಯ ಇದೆಲ್ಲ ಇದು ಸರಿ ಇಲ್ಲ ಅನ್ನುವಂಥದ್ದು. ಇದು ಏನಿದೆ ಅಂದ್ರೆ ಇವತ್ತು 5 ವರ್ಷ ಪೂರೈಸ್ತಾ ಬಂತು ಕೇಂದ್ರ ಸರ್ಕಾರ, ಹೌದಾ? ಈ ಅಂಚಲಿ 2018ರಲ್ಲಿ 21ನೇ ಕಾನೂನು ಆಯೋಗ ರಚನೆ ಮಾಡಿದ್ರು. ಅದರ ಎಲ್ಲ ವರದಿನ ಪಡೆದುಕೊಂಡ್ರು. ಅದರ ಬಗ್ಗೆ ಚರ್ಚೆ ಆಗ್ಲಿಲ್ಲ ಆ ನಂತರ. ಆದ್ರೆ 2024ರಲ್ಲಿ ನೀವು ಎಲೆಕ್ಷನ್ ಇಟ್ಕೊಂಡು ಈಗ ಅದನ್ನ ಚರ್ಚೆ ಮಾಡ್ತೀರಿ ಅಂದ್ರೆ ಎಲ್ಲೋ ಒಂದ್ ಕಡೆ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದಾರೆ ಹೊರತು ಇವರಿಗೆ ನಿಜವಾಗೂ ಏಕರೂಪ ನಾಗರಿಕ ಸಮಿತಿಯನ್ನ ಜಾರಿಗೆ ತರಬೇಕು ಅಂದ್ರೆ ಮೊದಲೇ ಚರ್ಚೆ ನಡೀಬೇಕಿತ್ತಲ್ಲ ಇದ್ರ ಬಗ್ಗೆ. ರಾಜಕೀಯ ಕಾರಣಕ್ಕೋಸ್ಕರ ನೀವು ಏಕರೂಪ ನಾಗರಿಕ ಸಮಿತಿಯನ್ನ ಚರ್ಚೆ ಮಾಡಬೇಡಿ, ಮಾಡಬೇಡಿ. ದೃಷ್ಟಿಯಿಂದ ಮೊದಲೇ ತನ್ನಿ ಅನ್ನುವಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ನಾಟ್ ಓನ್ಲಿ ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು ಕೂಡ ಇದು ಅಪ್ಲೈ ಆಗುತ್ತೆ. ಅವರ ಒಂದು ವಿಚಾರಗಳಲ್ಲೂ ಕೂಡ ಇದು ಬಹಳಷ್ಟು ಎಫೆಕ್ಟ್ ಗಳನ್ನ ಉಂಟು ಮಾಡುತ್ತೆ ಅನ್ನೋದು ಅವರ ಮಾತುಗಳು. ಎಸ್, ಕೆಲವು ವಿಚಾರಗಳ ಬಗ್ಗೆ ಹೇಳಿದ್ರು. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ದಿನೇಶ್ ಕುಂಪಾಲ್. ಕಾಂಗ್ರೆಸ್ ಪಕ್ಷ ಖಂಡಿತವಾಗಿಯೂ ಒಳ್ಳೆ ರೀತಿಯ ನಾಗರಿಕ ಒಂದು ಏಕರೂಪ ಸಂಹಿತೆ ತರದಿದ್ರೆ ಖಂಡಿತವಾಗಿಯೂ ಬೆಂಬಲವನ್ನು ಕೊಡ್ತದೆ. ಅದಲ್ಲದೆ ಒಂದೇ ಪಕ್ಷಕ್ಕೆ ಅನುಗುಣವಾಗಿ ಒಂದು ವರ್ಗಕ್ಕೆ ಒಂದು ಏನಾದರೆ ಒಂದು ವರ್ಗವನ್ನು ಬಿಂಬಿಸಿ ನೀವು ಮಾಡೋದಾದ್ರೆ ಅದನ್ನು ಖಂಡಿತವಾಗಿ ವಿರೋಧ ಮಾಡ್ತದೆ ಕಾಂಗ್ರೆಸ್. ಖಂಡಿತವಾಗಿಯೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅದೇ ಏನು ತತ್ವ ಇದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ನಡ್ಕೊಳ್ತದೆ ಖಂಡಿತವಾಗಿಯೂ. ಅದಕ್ಕಾಗಿ ಕಾಂಗ್ರೆಸ್ ಬೆಂಬಲ ಇದೆ. ಅದೇ ರೀತಿ ನೀವು ಈಗಾಗಲೇ ಕೆಲವೊಂದು ಈಗಾಗಲೇ ನಾನು ಆಗ ಹೇಳಿದಾಗೆ 1 ನೇಷನ್ 1 ಟ್ಯಾಕ್ಸ್ ತಂದಿದ್ದೀರಿ ಮತ್ತು ಬೇರೆ ಬೇರೆ ಕಾನೂನುಗಳನ್ನು ತಂದಿದ್ದೀರಿ. ಆ ಥರ ಆಗಬಾರ್ದು. ಮಾಡಿದರೆ ಎಲ್ಲದಕ್ಕೂ ಒಂದೇ ರೀತಿ ಮಾಡಬೇಕು ಮತ್ತು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮಾಡಬೇಕು. ಇದರಲ್ಲಿ ಯಾವುದೇ ನಮ್ಮ ವಿರೋಧ ಇಲ್ಲ. ನೀವು ಏಕಾಏಕಿಯಾಗಿ ಮಾಡಬಾರ್ದು ಅಂತ ನಮ್ಮ ಒಂದು. ಓಕೆ ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ದಿನಕರ್ ಶೆಟ್ಟಿ. ನಮ್ಮ ದೇಶದ ಗೌರವ, ದೇಶದ ಕಾನೂನು, ಅಂಬೇಡ್ಕರ್ರ ನಿಲುವೇನಿತ್ತು ಇದರ ಪ್ರಕಾರ ಈ ದೇಶದ ಕಾನೂನು ಸಂವಿಧಾನದ ಪ್ರಕಾರವೇ ನಡಿಬೇಕು. ಸಂವಿಧಾನದ ಪ್ರಕಾರ ಎಲ್ರಿಗೂ ನ್ಯಾಯ ಸಿಗಬೇಕು, ಎಲ್ರಿಗೂ ಸಮಾನರಾಗಿ ಈ ದೇಶ ನೋಡಬೇಕು, ಈ ದೇಶದ ಅಖಂಡತೆಯನ್ನು ಎತ್ತಿ ಹಿಡಿಬೇಕು ಅಂತಕ್ಕಂಥ ಮಾತನ್ನು ಎಲ್ಲ ವೀಕ್ಷಕರಿಗೆ ಕೇಳಿಕೊಳ್ಳುತ್ತೆ ನನ್ನ ಮನವಿಯನ್ನು ಅರ್ಪಿಸಿ. ಓಕೆ ಎಸ್ ಸರ್, ಲಾಸ್ಟ್ ರಿಯಾಕ್ಷನ್. ಸಾಂವಿಧಾನಿಕವಾದಂಥ ಹಕ್ಕು ಏನಿದೆ ಅದು ಪ್ರತಿಯೊಬ್ಬ ಭಾರತೀಯನಿಗೆ ನ್ಯಾಯಯುತವಾಗಿ ಸಿಗಬೇಕಾದ್ರೆ ಈ ಮಣ್ಣನ್ನು ಪ್ರೀತಿಸುವ ಒಬ್ಬ ವ್ಯಕ್ತಿ ನಾನು ಭಾರತೀಯ ಅನ್ನುವಂಥದ್ದು ಒಂದು ಭಾವನೆ ಅವನಲ್ಲಿ ಇರಬೇಕಾದ್ರೆ ಈ ಕಾನೂನನ್ನು ಗೌರವಿಸಬೇಕು. ಆಲ್ರೆಡಿ ಗೋವಾದಲ್ಲಿ ಇದೆ, ಅಲ್ಲಿ ಏನು ಯಾವುದೇ ವ್ಯತ್ಯಾಸಗಳು ಬರಲಿಲ್ಲ. ಈಗ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಇರುವಂಥದ್ದು ಏನಂತ ಹೇಳಿದ್ರೆ 25 ವರ್ಷದವರೆಗೆ ಒಂದು ಮಗು ಆಗದಿದ್ದರೆ ಆ ಸಂದರ್ಭದಲ್ಲಿ ಏನು ಮದುವೆ ಆಗುವಂಥ ವಿಚಾರಗಳು ಅಲ್ಲಿ ಉಲ್ಲೇಖ ಇದೆ. ಅಂಥದ್ದನ್ನು ನೋಡಿಕೊಂಡು ಮಾಡಬೇಕೆ ಹೊರತು ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ವರ್ಗದ ಹೆಣ್ಮಕ್ಕಳಿಗೆ ದೌರ್ಜನ್ಯ ಆಗುವ ಹಾಗೆ ಅಥವಾ ಇನ್ನೊಂದು ವರ್ಗದ ಹೆಣ್ಮಕ್ಕಳಿಗೆ ಅದರ ಮೇಲಿಂದ ಪ್ರತಿಕೂಲ ಪರಿಣಾಮಗಳಾಗುವ ಹಾಗೆ ಈ ದೇಶದಲ್ಲಿ ಕಾನೂನು ಇದ್ದರೆ ಅದನ್ನು ಪ್ರತಿಯೊಬ್ಬ ಭಾರತೀಯನು ಅದನ್ನು ಗೌರವಿಸಲಿಕ್ಕೆ ಆಗುವುದಿಲ್ಲ. ಗೌರವಯುತವಾದಂಥ ಬದುಕನ್ನು ಈ ದೇಶದಲ್ಲಿ ಪ್ರತಿಯೊಬ್ಬ ಬದುಕಬೇಕಾದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು. ಇದು ನಮ್ಮ ಒಂದು ಅಭಿಮತ. ಎಸ್, ಇದು ಸದ್ಯ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಸಮಾನ ನಾಗರಿಕ ಸಂಹಿತೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು UCC ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂತ ಬಂದಾಗ ಇದರಲ್ಲಿ ನಮ್ಮ ದೇಶದ
ಎಲ್ಲ ಜನರಿಗೂ ಕೂಡ ಒಂದೇ ರೀತಿಯ ಕಾನೂನನ್ನ ಪಾಲನೆ ಮಾಡಬೇಕು ಅನ್ನೋದು ಬಿಜೆಪಿ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ಅಂದರೆ ಕಾಂಗ್ರೆಸ್ನವರು ಹೇಳ್ತಾ ಇರುವಂತಹ ಪ್ರಕಾರ ಇದು ಜಾತ್ಯತೀತವಾಗಿರುವಂತಹ ರಾಷ್ಟ್ರ, ಇಲ್ಲಿ ಅವರವರ ಧಾರ್ಮಿಕತೆ ಜೊತೆಗೆ ಅವರವರ ಧಾರ್ಮಿಕ ಹಕ್ಕಿನ ಸ್ವಾತಂತ್ರ್ಯತೆ ಅವರುಗಳಿಗೆ ಇದೆ. ಸೊ ಅದಕ್ಕೆ ಆ ಹಕ್ಕಿಗೆ ಅನ್ಯಾಯ ಆಗುತ್ತೆ, ಇದು ಆಗಬಾರ್ದು ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ವಾದ. ಇವೆಲ್ಲದರ ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಕೂಡ ಬಿಜೆಪಿಯ ಪರ ಅಂತಲ್ಲ, ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಪರ ನಿಂತಿದೆ. ಯಾಕಂದ್ರೆ ಇದು ಆದರೆ ಒಳ್ಳೆಯದು, ಎಲ್ಲರೂ ಕೂಡ ಒಂದೇ ರೀತಿಯ ಕಾನೂನು ಬರುತ್ತೆ ಅನ್ನುವಂಥದ್ದು. ಆದರೆ ಇದರಲ್ಲಿ ನೇರವಾಗಿ ನಾವು ನೋಡಬೇಕಾದ್ರೆ ರಾಜಕೀಯವಾಗಿರುವಂತಹ ಕೆಸರೆ ಚಟಗಳು ನಡೀತಾ ಇರುವಂಥದ್ದು 100% ಸತ್ಯ. ಯಾಕಂತ ಬಂದಾಗ 9 ವರ್ಷಗಳು ಒಂದು ಸರ್ಕಾರಕ್ಕೆ ಬಂದಿತ್ತು ಬಿಜೆಪಿ ಸರ್ಕಾರಕ್ಕೆ. ಆದರೆ ಆ ಸಂದರ್ಭಗಳು ಮಾಡದಂತಹ ಕೇಂದ್ರ ಸರ್ಕಾರ ಬಹುಶಃ ಒಂದು 4 ವರ್ಷ ಅಂತ ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಕೆಲವೇ ತಿಂಗಳುಗಳು ಬಾಕಿ ಇದೆ ಅಂತ ಬಂದಾಗ ಈ ಸಂದರ್ಭಗಳಲ್ಲಿ ನಾವುಗಳು ಅಂದರೆ ಜುಲೈನ 3ನೇ ವಾರದಲ್ಲಿ, ಬಹುಶಃ ಈ ಒಂದು ಜುಲೈ ತಿಂಗಳಲ್ಲಿ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯ ವಿಚಾರವಾಗಿ ಬಹಳಷ್ಟು ಪ್ರಮಾಣದಲ್ಲಿ ಚರ್ಚೆಗಳು ಆಗುತ್ತೆ ಅಥವಾ ಬಹಳಷ್ಟು ಒಂದು ಬದಲಾವಣೆಗಳು ಆಗುತ್ತೆ ಅನ್ನುವಂಥದ್ದು ಈ ಸಂದರ್ಭ ನಾವು ನೋಡಬೇಕಾಗಿರುವಂತಹ ವಿಚಾರ. ಯಾಕೆ ಈ ಸಂದರ್ಭ ಈ ಒಂದು ವಿಚಾರಗಳು ತಾರಕಕ್ಕೆ ಇರುತ್ತೆ ಅಥವಾ ಪರ ವಿರೋಧವಾಗಿರುವ ಚರ್ಚೆಗಳು ಹುಟ್ಟಿಕೊಳ್ಳುತ್ತೆ ಅನ್ನೋಂಥ ಪ್ರಶ್ನೆ ಒಂದು ಕಡೆ ಆದರೆ, ನಿಜವಾಗ್ಲೂ ಕೂಡ ಇದರಲ್ಲಿ ಜಾರಿ ಆದರೂ ಕೂಡ ಏನು ಸಮಸ್ಯೆ, ಏನು ಇದರಲ್ಲಿ ಸಮಸ್ಯೆಗಳಿವೆ, ಏನು ಪ್ರಾಬ್ಲಮ್ ಇದೆ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಕೇಳ್ತಾ ಹೋದ್ರೆ ಕಾಂಗ್ರೆಸ್ನವರಲ್ಲಿ ಉತ್ತರ ಇಲ್ಲ. ಹೇಳ್ತಾ ಇರುವಂಥದ್ದು ಇಷ್ಟೇ, ಬಿಜೆಪಿಗರು ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಇದರಿಂದ ನಮ್ಮ ದೇಶದ ಜಾತ್ಯತೀತ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಏನಿದೆ ಇದಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಬಿಟ್ಟರೆ ಬೇರೆ ಪ್ರಸಕ್ತವಾಗಿರುವಂತಹ ಸೂಕ್ಷ್ಮವಾಗಿರುವಂತಹ ರೀಸನ್ಸ್ಗಳನ್ನು ಕಾಂಗ್ರೆಸ್ ಕೊಡದಿರುವುದು ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು ನಮ್ಮ ದೇಶವ್ಯಾಪಿ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ನಾಟ್ ಓನ್ಲಿ ಈ ಚರ್ಚೆ, ದೇಶವ್ಯಾಪಿಯಲ್ಲೂ ಕೂಡ ಕಾಂಗ್ರೆಸ್ನಿಂದ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಯಾಕೆ ವಿರೋಧ ಮಾಡ್ತೀರಿ ಅಂತ ಬಂದಾಗ ಸರಿಯಾಗಿರುವಂತಹ ಕಾರಣಗಳು ಅವರುಗಳಿಂದ ಬರ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಅದೇ ರೀತಿ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗಿಯಾಗಿರುವಂತಹ ಅತಿಥಿಗಳು ಬಿಜೆಪಿಯಿಂದ ರಾಧಾಕೃಷ್ಣ ಅವರು, ಅದೇ ರೀತಿ ಕಾಂಗ್ರೆಸ್ನಿಂದ ದಿನೇಶ್ ಕುಂಪಾಲ್ ಅವರು, ಅದೇ ರೀತಿ ವಕೀಲರು ದಿನಕರ್ ಶೆಟ್ಟಿ. 3 ಆಫ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಈ ಹೊತ್ತಿನ ವಿಶೇಷ. ಮುಂದೆ ನೋಡಬೇಕಾಗುತ್ತೆ ಯಾವ ರೀತಿ ಒಂದೇ ದೇಶ ಒಂದೇ ನಾಗರಿಕತೆ, ಈ ಏಕರೂಪ ನಾಗರಿಕ ಸಂಹಿತೆಯ ವಿಚಾರವಾಗಿ ಚಟುವಟಿಕೆಗಳು ನಡೆಯುತ್ತೆ ಅನ್ನುವಂಥದ್ದು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್